ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಮಂಗಳೂರಿನಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ವಿಚಾರ, ಜೊತೆಗೆ ಸಾರ್ವಜನಿಕರ ಹಿಡಿಶಾಪ. ನಾಟ್ ಓನ್ಲಿ ಮಂಗಳೂರು, ನಮ್ಮ ರಾಜ್ಯಾದ್ಯಂತವೂ ಕೂಡ ಹೌದು, ಜೊತೆಗೆ ನಮ್ಮ ಜಿಲ್ಲೆಯೂ ಕೂಡ ಹೌದು. ಅದರಲ್ಲೂ ಕೂಡ ನಮ್ಮ ಕುಡ್ಲದಕ್ಕಲ್ನ 4 ದಿನದ ದಿಂಚ ಒಂಜಿ ಪಾತ್ರಕ್ಕೆ ಏನೊಂದುಲ್ಲ ನಾದೊಂದುಂಡಿಯೇ ಕುಡ್ಲ ದಾದ ಮಲ್ಪುನು ಗೊತ್ತುಜಿ ಪನ್ಪುನಂಚಿನ ವಿಚಾರ ದೆಪಡಗ ನಮ್ಮ ರೋಡ್ಗು ಪೋನ ಗೊತ್ತಾಪುಂಡು ಅಲ್ಪ ಎಂಚಿನ ಸ್ಮೆಲ್ ಉಂಡು ಪಂದು ನಮಕ್ ನಡಪೆರ ತಿರುಚಿ ಮೂಂಕು ದಿದ್ದು ಸರಿಯಾದ ಉಸಿರಾಡರ ಆಪುಜಿ ಆ ಲೆವೆಲ್ ಸ್ಮೆಲ್ ಉಂಡು ಪನ್ನೊಂದಿಲ್ಲ. ದಯಪನಗ ಕಾರಣ ಐತೆ, ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಮುಷ್ಕರ ನಡೀತಾ ಇದೆ. ಆ ಪೌರ ಕಾರ್ಮಿಕರ ಮುಷ್ಕರ 4ನೇ ದಿನಕ್ಕೆ ಬಂದು ಇವತ್ತು ಮುಟ್ಟಿರುವಂತದ್ದು, ಇವತ್ತು ತಲುಪಿರುವಂತದ್ದು. ಯಾಕಂದ್ರೆ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ, ಎಸ್ ಅವರು ಮಾಡುವಂತಹ ಶ್ರಮಪಟ್ಟು ಮಾಡುವಂತಹ ಕೆಲಸಗಳಿಗೆ ಅವರು ಕೇಳುವಂತಹ ಒಂದು ಬೇಡಿಕೆ ಏನಿದೆ ಅದಕ್ಕೆ ಹಕ್ಕಿದೆ. ಜೊತೆಗೆ ಅವರು ಕೇಳುವಂಥದ್ದು ಅವರು ನ್ಯಾಯ ಕೂಡ ಇದೆ, ಅದರಲ್ಲಿ ನೋ ಡೌಟ್ ಆ ಒಂದು ವಿಚಾರದಲ್ಲಿ. ಆದರೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಅನುಸರಿಸ್ತಾ ಇರುವಂತಹ ಒಂದು ಧೋರಣೆಗಳು ಅದು ಕೂಡ ಪ್ರಶ್ನೆ ಮಾಡುವಂತಹ ವಿಚಾರ. ಇವೆಲ್ಲದರ ನಡುವೆ ಈ 4 ದಿನಗಳಿಂದ ನಮ್ಮ ಕರಾವಳಿ ಭಾಗ ಸೇರಿದಂತೆ ನಮ್ಮ ಮಂಗಳೂರು ಕೂಡ ಯಾವ ರೀತಿ ಗಬ್ಬೆದ್ದು ಹೋಗಿದೆ, ಯಾವ ರೀತಿ ಇದೆ ಎಲ್ಲವೂ ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ನಾನು ಹೇಳ್ತಾ ಇರುವಂಥದ್ದಲ್ಲ, ಜನರು ಹೇಳ್ತಾ ಇರುವಂಥದ್ದು. ಕುಡ್ಲ ನಾದೊಂದುಂಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದೆ ಒಂದ್ ಕಡೆ ಜೋರಾಗಿ ಬರ್ತಾ ಇರುವಂತಹ ಮಳೆ, ಇನ್ನೊಂದ್ ಕಡೆ ತ್ಯಾಜ್ಯ ವಿಲೇವಾರಿ ಆಗದೆ ಆ ದ್ರವ ತ್ಯಾಜ್ಯಗಳು ಅಥವಾ ಕಸ ಕಡ್ಡಿಗಳು ತ್ಯಾಜ್ಯಗಳು ಮಳೆಯ ನೀರಿನಲ್ಲಿ, ಚರಂಡಿಯ ನೀರಿನಲ್ಲಿ, ರಸ್ತೆಯ ಬದಿಗಳಲ್ಲಿ, ಜೊತೆಗೆ ಜನರ ಕಾಲಿನ ಅಡಿಯಲ್ಲಿ, ರಸ್ತೆಗಳ ವಾಹನಗಳ ಅಡಿಯಲ್ಲಿ ಸಿಕ್ಕಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ನಮ್ಮ ತುಳುನಾಡಿನಲ್ಲಿ ಕರಾವಳಿ ಭಾಗದಲ್ಲಿ ಸಾಮಾನ್ಯ ಆಗಿದೆ. ಕಾರಣ ಯಾರು ಕೂಡ ಕಸ ತೆಗೆಯಲು ಬರ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ನಮ್ಮ ಕುಡ್ಲ ಗಬ್ಬೆದ್ದು ಹೋಗ್ತಾ ಇದೆ ಅನ್ನುವಂಥದ್ದು ನಾದೊಂದುಂಡು ಪರ್ಪುನಂಚಿನ ವಿಚಾರ. ಜನಕೃಪನೊಂದಲೆ ಈ ವಿಚಾರದ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಜೊತೆಗೆ ಪೌರ ಕಾರ್ಮಿಕರ ಮುಷ್ಕರ, ಅವರ ಬೇಡಿಕೆಗಳು, ಸರ್ಕಾರ ತೆಗೆದುಕೊಂಡಿರುವಂತಹ ಧೋರಣೆಗಳು, ಸರ್ಕಾರದ ನಡೆ, ಈ ಎಲ್ಲ ವಿಚಾರವೂ ಕೂಡ ಪ್ರಶ್ನೆಗೆ ಕಾರಣವಾಗಿರುವಂಥದ್ದು. ಪ್ರಶ್ನೆ ಮಾಡಬೇಕು, ಚರ್ಚೆ ಮಾಡಬೇಕು, ಚರ್ಚೆ ಮುಂದುವರಿಸ್ತೇನೆ. ಅಷ್ಟಕ್ಕೂ ಕೂಡ 4 ದಿನಗಳಿಂದ ನಮ್ಮ ಕರಾವಳಿ ಭಾಗದ ಜನರು ಪಟ್ಟಂತಹ ಕಷ್ಟ ನಷ್ಟ, ಅವರು ಅನುಭವಿಸಿದಂತಹ ವಾಸನೆ ಯಾತನೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ರಾಜ್ಯದಾದ್ಯಂತ ಪೌರ ಕಾರ್ಮಿಕರ ಮುಷ್ಕರ 4ನೇ ದಿನದತ್ತ. ಕುಡ್ಲ ನಾದುಂಡಿಯೇ ದಾದ ಮಲ್ಪುನಿ ಗೊತ್ತಿಜಿ ಸಾರ್ವಜನಿಕರಿಂದ ಹಿಡಿಶಾಪ. ರಾಜ್ಯದಾದ್ಯಂತ ಪೌರ ಕಾರ್ಮಿಕರ ಮುಷ್ಕರ 4ನೇ ದಿನದತ್ತ ಸಾಗಿದ ಹಿನ್ನೆಲೆ ಮಂಗಳೂರಿನಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡದೆ ಗಬ್ಬುನಾತ ಹೊಡೆಯುತ್ತಿದೆ. ಧಾರಾಕಾರವಾಗಿ ಮಳೆಯೂ ಸುರಿಯುತ್ತಿರುವುದರಿಂದ ತ್ಯಾಜ್ಯಗಳು ಚರಂಡಿಯಲ್ಲಿ, ನೀರಿನಲ್ಲಿ ತೇಲುತ್ತಿದೆ. ದ್ರವ ತ್ಯಾಜ್ಯಗಳು ಜನರ ಕಾಲಿನ, ವಾಹನಗಳ ಅಡಿಗೆ ಬಿದ್ದು ಅಪ್ಪಚ್ಚಿಯಾಗ್ತಾ ಇದೆ. ಜನರು ಕೂಡ ತ್ಯಾಜ್ಯಗಳನ್ನ ಎಲ್ಲೆಂದರಲ್ಲಿ ಬಿಸಾಕಿ ಅನಾಗರಿಕರಂತೆ ವರ್ತಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಬಿಗಡಾಯಿಸಿದೆ. ಸಿಎಂ ಜತೆಯಲ್ಲಿ ಇಂದು ನಡೆಯುವ ಸಭೆ ಸಫಲವಾಗದೆ ಹೋದಲ್ಲಿ ಈ ಮುಷ್ಕರ ಮತ್ತೆ ಮುಂದುವರಿಯುವ ಸಾಧ್ಯತೆಗಳು ದಟ್ಟವಾಗಿದೆ ಎಂದು ಸಂಘಟನೆಯ ಮುಖಂಡರು ಮಾಹಿತಿಯನ್ನ ನೀಡಿದ್ದಾರೆ. ಈಗ 5 ರಿಂದ 6 ವರ್ಷದಿಂದ ದುಡಿತಾ ಇದ್ದಾವೆ. ನಮಗೆ ಕೆಲವು ದಿವಸ 12,000 ಸಂಬಳ ಕೊಟ್ಟರು, ತಿರ್ಗಾ 13,000, 1,000 ಹೆಚ್ಚಿಗೆ ಮಾಡಿ 13,000 ಕೊಡ್ತಾಯಿದ್ರು. ನಾವೆಲ್ಲ ತುಂಬ ಕಷ್ಟದಿಂದ ಕೆಲಸ ಮಾಡ್ತೇವೆ. ಆದರೂ ರಾಜಕಾರಣಿಗಳು ನಮ್ಮನ್ನ ನೋಡ್ತಾ ಇಲ್ಲ, ಕಡಿಮೆ ಸಂಬಳ ಕೊಟ್ಟು ತೆಗೆದು ಕೆಲಸ ಮಾಡ್ತಾರೆ. ನಾವು ಏನು ಕೆಲಸ ಮಾಡಬೇಕಾದ್ರೂ ಹಸಿ ಕಸ ಆಗಲಿ, ಒಣ ಕಸ ಆಗಲಿ, ಕಸಗೊಳಿಸುವಾಗ ಎಷ್ಟು ಗಲೀಜಿರ್ತೈತಿ. ನಾವು ಈ ಬಟ್ಟೆ ಈ ನಗರಸಭೆ ಬಟ್ಟೆಯನ್ನು ಹಾಕಿರೋ ನಮಗೆ ವೃಕ್ಷದೆಲ್ಲ ಸಲ ಆ ಥರ ನಾವು ಗಲೀಜಾಗಿರ್ತವೆ. ಕೈಯಲ್ಲಿ ಮೀನು ಮುಳ್ಳು ನಡ್ತವೆ, ಏಡಿ ಮುಳ್ಳು ನಡ್ತವೆ, ಕಾಲಲ್ಲಿ ಕುಪ್ಪಿ ಚೂರ್ತಾಗ್ತವೆ. ಅಷ್ಟೊಂದು ಕಷ್ಟಪಟ್ಟರು ನಮಗೆ ಸಂಬಳ ಹಾಕಿ ಹೆಚ್ಚಿಗೆ ಮಾಡ್ರಿ ಅಂದ್ರೆ ಯಾರು ಹೆಚ್ಚಿಗೆ ಮಾಡ್ತಾ ಇಲ್ಲ. ಪರ್ಮೆಂಟ್ ಮಾಡ್ರಿ ಅಂದ್ರೆ ಪರ್ಮೆಂಟು ಮಾಡ್ತಾ ಇಲ್ಲ. ಸುಮ್ಮನೆ ದುಡಿಬೇಕು, ಸುಮ್ಮನೆ ದುಡಿಯೋದು ಬಿಟ್ರೆ ಒಂದು ದಿವಸ ರಜೆ ಮಾಡಿದಂದ್ರೆ ಸಂಬಳ ಕಟ್ ಮಾಡ್ತಾರೆ. ಕೈಯಲ್ಲಿ ಏನೋ ನೋವಾಯ್ತು, ಗಾಯ ಆಯಿತು, ಕುಪ್ಪಿ ಚೂರು ನೋಡ್ತು, ಅದು ರಜೆ ಮಾಡಿದಂದ್ರೆ ಸಂಬಳ ಕಟ್ ಅವತ್ತಿನ ದಿವಸ. ಅದು ಸಿಗೋದೆಷ್ಟು PF ಎಲ್ಲ ಕಟ್ಟಾಗಿ 400 ರೂಪಾಯಿ ದೇಶಕ್ಕೆ. ನಮಗೆ PF ಒಂದು ಸಿಗ್ತೈತೆ, ಇದು ಯಾವುದು ESI ಒಂದು ಸಿಗ್ತೈತೆ. ಅವೆರಡು ಬಿಟ್ರೆ ಇನ್ನಿದ್ದಾವೆಲ್ಲ ಅವು ಯಾವಾಗ ಸಿಗ್ತಾವ ಏನೋ. ನಮಗೆ ಸಿಗೋದು ಮಾತ್ರ ಈಗ 13,000, 12,000 ಈಗೆಲ್ಲ ಸಿಗ್ತೈತೆ.
ತ್ಯಾಜ್ಯ ವಿಲೇವಾರಿ ಮಾಡದೆ ಗಬ್ಬುನಾಥ ಹೊಡೆಯುತ್ತಿದೆ ಸ್ಮಾರ್ಟ್ ಮಂಗಳೂರು. ಜುಲೈ 1ರಂದು ಆರಂಭವಾದ ಪೌರ ಕಾರ್ಮಿಕರ ಮುಷ್ಕರ ಭಾನುವಾರವಾದರೂ ಕೊನೆಯಾಗಿಲ್ಲ. ಕಳೆದ ಕೆಲವು ದಿನಗಳಿಂದ ಕಸ ವಿಲೇವಾರಿಯಾಗದೆ ಪ್ರತಿಯೊಂದು ವಾರ್ಡ್ ಕೂಡ ಗಬ್ಬೇರಿದೆ. ಅಪಾರ್ಟ್ಮೆಂಟ್ ಫ್ಲಾಟ್ಗಳಲ್ಲಿ ಇರುವವರು ಕಸ ವಿಲೇವಾರಿಯಾಗದೆ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಪೌರ ಕಾರ್ಮಿಕರ ಮುಷ್ಕರ ಮತ್ತಷ್ಟು ತೀವ್ರತೆ ಕಂಡರೆ ಮುಂದಿನ ದಿನಗಳಲ್ಲಿ ತ್ಯಾಜ್ಯ ವಿಲೇವಾರಿ ಸಮಸ್ಯೆಯಂತೂ ಬಿಗಡಾಯಿಸುವ ಎಲ್ಲಾ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಮಂಗಳೂರು ನಗರ ಯಾವ ಕಡೆ ಹೋದರೂ ಗಬ್ಬು ವಾಸನೆ ಬರ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ತ್ಯಾಜ್ಯದ ರಾಶಿ ಕಾಣ್ತಾ ಇದೆ. ಅಲ್ಲಿ DC ಆಫೀಸ್ ಮುಖ್ಯ ದ್ವಾರದ ಮುಂದೆ ಹೋದರೆ, ಗೇಟ್ನ ಮುಂದೆ ಹೋದರೆ ನಮ್ಮ ಪೌರ ಕಾರ್ಮಿಕರು ಸ್ಟ್ರೈಕ್ನಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಕೂಡ ಅಲ್ಲಿ ಹೋಗಿದ್ದೆ, ಅವರಿಗೆ ಉದ್ದೇಶಿಸಿ ಮಾತನಾಡಿದೆ, ಅವರ ಸಮಸ್ಯೆ ಕೇಳಿದೆ. ಅವರ ಸಮಸ್ಯೆ ಬಹಳ ಸರಳವಾದ ಸಮಸ್ಯೆ. ಅವರು ಕೇಳೋದು, ನೀವು ನಮಗೆ ಮಹಾನಗರ ಪಾಲಿಕೆಯಲ್ಲಿ ಮಾಡಿದರೆ ತಗೊಂಡಿದ್ರೆ ನಮಗೆ ಕಾಯಂಗೊಳಿಸಿ, ಗುತ್ತಿಗೆಯಲ್ಲಿ ಏನಾದರೂ ಇದ್ದರೆ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಕೊಡಿ. ನಾನು ಇಷ್ಟೇ ಹೇಳೋದು, ಎರಡು ವಿಚಾರಗಳು. ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರ ಸಿಬ್ಬಂದಿಯವರನ್ನು ತೆಗೆದುಕೊಳ್ಳುವುದಾದರೆ ಅವರನ್ನು ಕಾಂಟ್ರಾಕ್ಟ್ನಲ್ಲಿ ಗುತ್ತಿಗೆಯಲ್ಲಿ ತೆಗೆದುಕೊಳ್ಳುವುದು ಇದು ಸರಿಯಲ್ಲ. ಇವತ್ತು ಯಾವುದೇ ಮಹಾನಗರ, ಮಂಗಳೂರಾಗಲಿ ಯಾವುದೂ ಆಗಲಿ, ಒಂದು ವೇಳೆ ಗುತ್ತಿಗೆಯಲ್ಲಿ ತೆಗೆದುಕೊಳ್ಬೇಕಂತ ಸಂಸ್ಥೆಗೆ ಸರ್ಕಾರ ತೀರ್ಮಾನ ಮಾಡ್ತದೆ, ಡೇ 1ನಿಂದ ಅವರು ಸರ್ಕಾರಿ ನೌಕರು, ಅವರಿಗೆ 2 ವರ್ಷದ ಪ್ರೊಬೇಷನರಿ ಪೀರಿಯಡ್ ಕೊಡಿ, ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಅವರನ್ನು ಕಾಯಂಗೊಳಿಸಿ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಿ. ಮುಷ್ಕರ ತೀವ್ರತೆ ಕಂಡರೆ ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವ ಸಾಧ್ಯತೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಜತೆಯಲ್ಲಿ ನಡೆದ ಮಾತುಕತೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವಲ್ಲಿ ಸರ್ಕಾರ ಯಾವುದೇ ಸ್ಪಷ್ಟ ಭರವಸೆ ನೀಡಿಲ್ಲ. ಬಳಿಕ ಸಿಎಂ ಜುಲೈ 4ರಂದು ಮತ್ತೆ ಮಾತುಕತೆ ನಡೆಸುವ ಸಾಧ್ಯತೆ ಇದ್ದು, ನಮ್ಮ ಬೇಡಿಕೆಗಳು ಈಡೇರಿದರೆ ಜುಲೈ 5ರಂದು ತ್ಯಾಜ್ಯ ವಿಲೇವಾರಿ ಕೆಲಸ ಕೈಗೆತ್ತಿಕೊಳ್ಳಲಾಗುತ್ತದೆ. ಈಡೇರಿಕೆ ಆಗದೇ ಇದ್ದರೆ ಮತ್ತೆ ಮುಷ್ಕರ ಮುಂದೆ ಸಾಗಲಿದೆ ಎಂದು ಸಫಾಯಿ ಕರ್ಮಚಾರಿ ಸಂಘದ ಕರಾವಳಿ ಭಾಗದ ಸಂಚಾಲಕ ಬಿಕೆ ಅಪ್ಪಣ್ಣ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಸಮಸ್ಯೆ ಏನಂತ ಕೇಳಿಕೊಳ್ಳಿಕ್ಕೆ ಖಂಡಿತವಾಗಿ ಇವತ್ತು ಬರ್ತಾ ಇದ್ರು. ಅವರ ಈ ನಡೆಯನ್ನು ನಾನು ಇವತ್ತು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾನು ಹೇಳ್ತೇನೆ, ಶಾಸಕರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಅದು ನಮ್ಮ ಹಿಂದೂಪುರ ಸಚಿವರಾಗಿದ್ದ ಅಂಗರಿಂದ ಹೇಳ್ತಾ ಇದ್ದಾರೆ, ಸಮಯ ಮೇಲಿಲ್ಲ. ನಿಮ್ಮ ಬದ್ಧತೆ ಮತ್ತು ಈ ವರ್ಗದವರಿಗೆ ಪ್ರೀತಿ ವಿಶ್ವಾಸ ತೋರಿಸುವಂತ ಒಂದು ಪದ್ಧತಿ ಇದೆ. ಕನಿಷ್ಠ ಒಂದು ಕಷ್ಟವನ್ನು ಏನಂತ ಕೇಳಿ ಅದು ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪೌರ ಕಾರ್ಮಿಕರಿಗೆ ಪ್ರತ್ಯೇಕವಾದ ನಿಗಮವನ್ನು ಸ್ಥಾಪನೆ ಮಾಡಿದೆ, ಅದು ಕಾಂಗ್ರೆಸ್ ಇವತ್ತು ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಮಾಡ್ತೇನೆ. ಸಫಾಯಿ ಕರ್ಮಚಾರಿ ನಿಗಮದಿಂದ ಮಾಡಿಕೊಂಡು ಪೌರ ಕಾರ್ಮಿಕರಿಗೆ ಸೀಮಿತವಾದಂತಹ ನಿಗಮ ಇವತ್ತು ಸ್ಥಾಪನೆ ಮಾಡಿ ಅದರ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಳ್ಳುವ ವಿಚಾರ ಇವತ್ತಾಗಿದೆ. ಎಸ್, ಮನೆ, ಅಪಾರ್ಟ್ಮೆಂಟ್ಗಳು ಜೊತೆಗೆ ರಸ್ತೆಗಳಲ್ಲಿ ಹೋದ್ರೆ, ರಸ್ತೆ ಬದಿಗಳಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಕಸದ ರಾಶಿ. ಯಾಕಂದ್ರೆ ತ್ಯಾಜ್ಯ ವಿಲೇವಾರಿ ಮಾಡಿಲ್ಲ ಅನ್ನುವಂಥದ್ದು ಎಲ್ಲಿ ನೋಡಿದ್ರು ಕೂಡ ಮಂಗಳೂರಿನಲ್ಲಿ ವಾಸನೆ ಬರ್ತಾ ಇದೆ 4 ದಿನಗಳಿಂದ. ಜೊತೆಗೆ ಒಂದ್ ಕಡೆ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಪೌರ ಕಾರ್ಮಿಕರ ಮುಷ್ಕರ, ಜೊತೆಗೆ ವಿವಿಧ ಬೇಡಿಕೆಗಳಿಗೆ, ಅವರ ಬೇಡಿಕೆಗಳಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಮುಷ್ಕರ. ಮಾತಾಡಬೇಕು ಕೆಲವು ವಿಚಾರಗಳು. ಇವತ್ತು 4 ದಿನಗಳಿಂದ ನಮ್ಮ ಮಂಗಳೂರು ಯಾವ ರೀತಿ ಇತ್ತು, ಎಲ್ಲೆಲ್ಲಿ ಯಾವ ರೀತಿ ಕಸದ ರಾಶಿಗಳು ಇತ್ತು, ಯಾರ್ಯಾರು ತಂದು ಹಾಕಿದ್ದಾರೆ ಅಂಡ್ ಯಾವ ರೀತಿ ಇದೆ ಪರಿಸ್ಥಿತಿ, ಅವ್ಯವಸ್ಥೆ ಎಲ್ಲವೂ ಕೂಡ ನಾನು ತೋರಿಸ್ತೀನಿ ದೃಶ್ಯಾವಳಿಗಳಲ್ಲಿ ನಿಮ್ಮ ಮುಂದಕ್ಕೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ, ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಜಿಲ್ಲಾ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಅನಿಲ್ ಅವರಿದ್ದಾರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ಅನಿಲ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತೆ ಪ್ರಸನ್ನ ರವಿ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್, ಪ್ರಸನ್ನ ರವಿ ಅವರಿಗೆ. ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ನಾಮನಿರ್ದೇಶಿತ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ರಾಧಾಕೃಷ್ಣ ಅವರು, ಬಿಜೆಪಿ ವಕ್ತಾರರು. ಆತ್ಮೀಯವಾಗಿರುವಂತಹ ಸ್ವಾಗತ ರಾಧಾಕೃಷ್ಣ ಅವರಿಗೆ. ನಮಸ್ತೆ ಸರ್. 3 ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ 4 ದಿನಗಳಿಂದ ಕುಡ್ಲ ಎಂಚ ಎತ್ತದ ಕುಡ್ಲಡೆ ನಮ್ಮ ಬಾರಿ ಪೊರ್ಲುಡು ಉಸಿರಾಡೋದಿತ್ತ ಎಂಚ ಸ್ಮೆಲ್ ಇತ್ತಂಡ್ ಅಂಡ್ ದಾದಾ ಒಂದಿತ್ತ ನಿಕ್ಲೆಗೆ ಕೋಪ ನಿಕಲ್ನ ಬೆಚ್ಚ ಮಂಡೆ ಬೆಚ್ಚ ಮಾತ ಉಂಡು. ಎಸ್, ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ, ಕರೆ ಮಾಡಬಹುದು. ಈ ಒಂದು ವಿಚಾರದ ಬಗ್ಗೆ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯ, ಜೊತೆಗೆ
ಈ ಸಂದರ್ಭ ಪೌರ ಕಾರ್ಮಿಕರು ಅವರ ಹಕ್ಕುಗಳನ್ನ ಅವರುಗಳು ಕೇಳ್ತಾ ಇದ್ದಾರೆ, ಜವಾಬ್ದಾರಿಗಳನ್ನ ಅವರುಗಳು ಕೇಳ್ತಾ ಇದ್ದಾರೆ, ಶ್ರಮ ಪಟ್ಟುಕೊಂಡು ಕೆಲಸವನ್ನ ನಾವುಗಳು ಮಾಡ್ತಾ ಇದೀವಿ. ಅದೇ ಸರ್ಕಾರ ಯಾಕೆ ನಮ್ಮ ಕೆಲಸವನ್ನ ಕಾಯಂ ಮಾಡ್ತಾ ಇಲ್ಲ? ಜೊತೆಗೆ ನಮ್ಮ ಕೆಲವು ಆಗ್ರಹಗಳು, ನಮ್ಮ ಸಂಬಳ, ನಮ್ಮ ಭತ್ಯೆ, ಇದನ್ನ ಸ್ವಲ್ಪ ಸರಿ ಮಾಡ್ಕೊಳ್ಳಿ, ನಮಗೂ ಕೂಡ ಜೀವನ ಇದೆ, ಈ ಒಂದು ವಿಚಾರವನ್ನ ಕೇಳ್ತಾ ಇರುವಂತದ್ದು ಪೌರ ಕಾರ್ಮಿಕರು. ಆದ್ರೆ ಯಾಕೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಸರಿಯಾಗಿರುವಂತಹ ನಿಲುವನ್ನ ಪಡೆದುಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ಚರ್ಚೆನ ಪ್ರಾರಂಭ ಮಾಡ್ತೇನೆ. ಫಸ್ಟ್ ರಿಯಾಕ್ಷನ್, ಈ ಒಂದು 4 ದಿನಗಳಿಂದ ಮಂಗಳೂರು ಜನರು ಪಟ್ಟಿರುವಂತಹ ಕಷ್ಟ, ನಾಟ್ ಓನ್ಲಿ ಮಂಗಳೂರು ಜನರು, ರಾಜ್ಯದ ಜನತೆ ಪಟ್ಟಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕುಡ್ಲ ಯಾವ ರೀತಿ ಇದೆ ಅನ್ನುವಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ನಾನು ಫಸ್ಟ್ ರಿಯಾಕ್ಷನ್ ನೇರವಾಗಿ ನಾನು ಕೇಳ್ತಾ ಇರುವಂತದ್ದು, 4 ದಿನ ಏನೆಲ್ಲ ಅನುಭವಿಸಿದ್ರಿ ಮೇಡಮ್? ಎಸ್ ಪ್ರಸನ್ನ ರವಿ ಅವರು, ತ್ಯಾಜ್ಯ ವಿಲೇವಾರಿ ಆಗದೆ ನಮ್ಮ ಮಂಗಳೂರು ಪಟ್ಟಿರುವಂತಹ ಕಷ್ಟ, ಫಸ್ಟ್ ರಿಯಾಕ್ಷನ್ ನಿಮ್ಮಲ್ಲೇ ನಾನು ಮಾಡ್ತೇನೆ. ಎಸ್ ಮೇಡಮ್. ನಮಗೆ ಮಂಗಳೂರಿಗೆ ಈ ಸಲ ಒಂದು ಬಂಪರ್ ಲಾಟ್ರಿ. ಎಸ್. ಒಂದು ಮಳೆಗಾಲದೊಂದು ನೆರೆ, ಕೃತಕ ನೆರೆ, ಇನ್ನೊಂದು ಈ ಕಸದ ವಿಲೇವಾರಿ. ನಾವು ಮಹಿಳೆಯರು ಜಾಸ್ತಿ ಅಡಿಗೆ ಕೋಣೆಯಲ್ಲಿ ಇರುವವರು, ತ್ಯಾಜ್ಯ ವಸ್ತು ಈಗ ನಾವು ವೆಟ್ ಆ್ಯಂಡ್ ಡ್ರೈ ವಿಂಗಡಣೆ ಮಾಡ್ತೇವೆ. ಶುಕ್ರವಾರದ ನಂತರ ಬರುವುದು ನಮಗೆಲ್ಲ ವೆಟ್ ಕಸ, ಶನಿವಾರ ಆದಿತ್ಯವಾರ ಎಲ್ಲ. ಒಂದು ದಿವಸ ನಮ್ಮದು ವೇಸ್ಟ್ ಒಳಗಿಟ್ರೆ ಮನೆ ವಾಸನೆ ಬರ್ತದೆ. ಈಗ 4 ದಿವಸ ಹೇಳುವಾಗ ಜನರು ಹೇಗೆ ಕೂತಿದ್ದಾರೆ ಅಂತ ನನಗೆ ಅರ್ಥ ಆಗುದಿಲ್ಲ. ನಾನು ಮಂಗಳೂರಿನ ಜನರಿಗೆ ಬುದ್ಧಿವಂತರಲ್ಲ, ನರಸತ್ತ ಜನರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೂ ತೊಂದರೆ ಆದ್ರೂ ಜನಗಳು ಮಾತಾಡುದಿಲ್ಲ, ಏನು ತೊಂದರೆ ಆದ್ರು ಅತಿ ಬುದ್ಧಿವಂತರು. ಯಾರು ಬೊಬ್ಬೆ ಹೊಡಿಬೇಕು, ಕೆಲವರೇ ಲಿಮಿಟೆಡ್ ಜನ ಬೊಬ್ಬೆ ಹೊಡಿಬೇಕು, ಅವರು ಖುಷಿ ಪಡಬೇಕು, ಅವರು ಯಾವುದಕ್ಕೂ ಮಾತಾಡುದಿಲ್ಲ. ಆದ ಕಾರಣ ಈ ಸಲ ನಾನು ಒಂದು ಎಣಿಸಿದ್ದೆ, ಇಂಥ ಎಲ್ಲ ಕಾರ್ಯಕ್ರಮಕ್ಕೆ ಬರುವುದಿಲ್ಲ, ಜನರು ಮಾತಾಡ್ಲಿ. ನಾನು ಹೇಳುದು ಪೌರ ಕಾರ್ಮಿಕರಿಗೆ ಮಾತ್ರ ಇದು ಪ್ರಾಬ್ಲಮ್. ಒಂದು ದಿವಸ ನಾವು ಮೂಗು ಮುಚ್ಚಿ ಕೂತ್ಕೊಳ್ತೇವೆ, 360 ದಿವಸ ಎಲ್ಲರ ಮನೆ ಕಸ ಅವರು ಕೊಂಡೋಗ್ತಾರೆ. ಅವರು ಮೂಗು ಮುಚ್ಚಿ ಕೂತ್ಕೊಂಡ್ರೆ ಏನಾಗ್ತದೆ? ಯಾರು ಮಾತಾಡ್ತಾರೆ? ನಾವು ಟ್ಯಾಕ್ಸ್ ಕಟ್ತೇವೆ, ಯಾರಾದ್ರೂ ಮಾತಾಡ್ತೇವಾ? ತೆರಿಗೆ ಕಟ್ಟುದು ನೋಡಿದ್ರೆ ಮನೆ ಬಿಡ್ಲಿ, ಒಂದೊಂದು ಚಿಕ್ಕ ಪುಟ್ಟ ಅಂಗಡಿಗಳಿಗೆ, ಹೋಟೆಲ್ಗಳಿಗೆ ಬೇಕಾದಷ್ಟು ತೆರಿಗೆ. ಈ ಕೋಳಿ, ಮೀನು ಎಲ್ಲ ಈ ವೇಸ್ಟ್ ಅನ್ನು ಏನ್ ಮಾಡ್ತಾರೆ? ಸ್ಮೆಲ್ಲಲ್ಲಿ ಏನು ಜನರು ಮಾತಾಡುದಿಲ್ಲ. ಅದಕ್ಕಾಗಿ ನಾನು ಹೇಳ್ತೇನೆ, ಪೌರ ಕಾರ್ಮಿಕರು ಹೋರಾಟ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಆ ಪ್ರತಿಫಲ ಸಿಕ್ಕಿತು. ನಾವು ಮಾತಾಡದಿದ್ರೆ ಏನೂ ಆಗುದಿಲ್ಲ. ಅದಕ್ಕೆ ಜನರ ಹತ್ರ ಹೇಳೋದು, ಏನೇ ತೊಂದರೆ ಬರುವಾಗ ನೀವು ಮಾತಾಡ್ಲಿಕ್ಕೆ ಕಲಿಯಿರಿ. ನಿಮ್ಮಲ್ಲಿ ಏನಿಲ್ಲ, ಅವರಿಗೆ ನೋವಾಗ್ತದೆ, ಇವರಿಗೆ ನೋವಾಗ್ತದೆ, ಇದು ನೋವಂತಲ್ಲ, ಇಲ್ಲಿ ರಾಜಕೀಯ ಅಲ್ಲ, ಮನುಷ್ಯರು ನಾವು ಬದುಕುದು. ಎಲ್ಲ ಹೋರಾಟ ಮಾಡಿಯೇ ಸಿಕ್ಬೇಕಾ? ಈಗ ಇವರ ಹಕ್ಕು ಇವರಿಗೆ ಫೆಸಿಲಿಟಿ ಕೊಡುದು, ಅದು ಯಾವನ ದೊಣ್ಣನೆ ಅಡ್ಕನ ಪರ್ಮಿಷನ್ ಬೇಡ. ಎಲ್ರಿಗೂ ಹೋರಾಟ ಮಾಡದೆ ನಾವು ಹೈಯರ್ ಆಫೀಸರ್ನವರಿಗೆಲ್ಲ ಫೆಸಿಲಿಟಿ ಕೊಡ್ತೇವೆ, ಇವರು ಯಾಕೆ ಪ್ರತಿಭಟನೆ ಮಾಡಿ ತಗೊಳ್ಬೇಕು? ಇವರಿಗೆ ಅರ್ಥ ಆಗುದಿಲ್ವಾ? MLA MP ಗಳಿಗೆ ನಾವು ವೇತನ, ರೂಮು, ಫೆಸಿಲಿಟಿ ಎಲ್ಲ ಕೊಡ್ತೇವೆ. ದೊಡ್ಡ ದೊಡ್ಡ ಆಫೀಸರ್ನವರಿಗೆ ನಾವು ಬಂಗ್ಲೆ ಕೊಡ್ತೇವೆ, ಗಾಡಿ ಡ್ರೈವರ್ ಕೊಡ್ತೇವೆ, ಎಲ್ಲ ಫೆಸಿಲಿಟಿ ಕೊಡ್ತೇವೆ. ಇವರಿಗೆ ಯಾಕೆ ಕೊಡಬಾರ್ದು? ಇವರು ಇಲ್ಲದಿದ್ರೆ ನಾನು ಒಂದು ಹೇಳೋದು, ಜನರ ಆರೋಗ್ಯ ಸರಿ ಇರ್ಬೇಕಾದ್ರೆ ಈ ಪೌರ ಕಾರ್ಮಿಕರು ಇದ್ದಾರೆ ಅಂತಲೇ ಲೆಕ್ಕ. ಒಂದು ಡಾಕ್ಟರ್ ನಮ್ಗೆ ಹೇಗೆಯಾ, ಹಾಗೆ ಪೌರ ಕಾರ್ಮಿಕರು. ಮನೆ ಒಳಗೆ ನಾವೀಗ ಎಂತ ಅವೇರ್ನೆಸ್ ಮಾಡ್ತೇವೆ, ನಗರ ಪಾಲಿಕೆಯಲ್ಲಿ ಡೆಂಗು ಬರ್ತದೆ, ಮಲೇರಿಯಾ ಬರ್ತದೆ. ಈ 4 ದಿವಸದಲ್ಲಿ ಎಷ್ಟು ಡೆಂಗು, ಮಲೇರಿಯಾ, ಸೊಳ್ಳೆಗಳು ಉತ್ಪತ್ತಿ ಆಯ್ತು? ಈಗ ನೀವು ಅವರಿಗೆ ಕೊಟ್ಟಿರ್ಬೋದು ಫೆಸಿಲಿಟಿ, ಇವತ್ತೇನ ಆಯ್ತು ಅಂತ ಆಯ್ತು, ಪ್ರತಿಭಟನೆ ನಿಲ್ಲಿಸಿದ್ರು, ನಾಳೆಯಿಂದ ಬರ್ತೇವೆ, 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 3 ತಿಂಗಳ ಟೈಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಬಿಡ್ತಾರೆ, ಅದು ಸೆಕೆಂಡರಿ. ಪದೇ ಪದೇ ಒತ್ತಾಯನೇ ಮಾಡುದಲ್ಲ. ನೀವೇನ್ ಮಾಡ್ತಾ ಇದ್ದೀರಿ? ಅಲ್ಲಿ ಮೂಗಿ ಮುಚ್ಚಿಕೊಂಡು ಹೋಗ್ತಾರೆ. ಜನಗಳ ಹತ್ರ ಸಹ ನಾನು ಹೇಳುದು, ಕೆಲವರು ಡಸ್ಟ್ಬಿನ್ ಇದ್ರು ಅದಕ್ಕೆ ಆಗುದಿಲ್ಲ, ರೋಡಿಗೆ ತಂದು ಬಿಸಾಡ್ತಾರೆ. ರೋಡು ತೋಡು ಅಂತ ನೋಡುದಿಲ್ಲ ಜನಗಳು ಸಹ. ಯಾರು ಕ್ವಾಲಿಫೈಡ್ ಬೈಕಲ್ಲಿ ಹೋಗುವಾಗ ಹಿಂದೆ ಕೂತ್ಕೊಳ್ತಾರೆ, ತೆಗೆದು ಬಿಸಾಡ್ತಾರೆ. ಎಲ್ರಿಗೂ ಬುದ್ಧಿ ಬೇಕು ಹೇಳುದು ನಾನು. ಬಹುಶಃ ಪ್ರಸನ್ನ ರವಿ ಅವರೇ, 4 ದಿನಗಳಲ್ಲಿ ಬಹಳಷ್ಟು ಜನರಿಗೆ ಈ ರೀತಿ ಕುಡ್ಲ ನಾರ್ತಾ ಇದೆ ಅಥವಾ ವಾಸನೆ ಬರ್ತಾ ಇದೆ ಅಂತ ಬಹಳಷ್ಟು ಜನರಿಗೆ ಆಗಿಲ್ಲ. ಪ್ರಸನ್ನ ರವಿ ಅಂತವರಿಗೆ ಮಾತ್ರ ಆಗಿದೆ ಅಂತ ಕಾಣುತ್ತೆ. ಬಹುಶಃ ಗೊತ್ತಿಲ್ಲ, ಕೆಲವರಿಗೆ ಸ್ಮೆಲ್ಲಿಗೆ ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತದೆ ನನ್ಗೆ. ಎಲ್ಲವನ್ನೂ ಕೆಲವರು ತಗೊಳ್ಳಿಕ್ಕೆ ರೆಡಿ ಇದ್ದಾರೆ. ಉದಾಹರಣೆ ಹೇಳ್ಬೇಕಾದ್ರೆ ಮೊನ್ನೆ ನೆರೆ ಬಂತು, ಟಾಯ್ಲೆಟ್ ನೀರು ಒಳಗೆ ಬಂದ್ರು ಮಾಲೆ ಮಾರಲ್ಲಿ ಮಾತಾಡುದಿಲ್ಲ ಹೇಳಿದ್ರೆ ಇನ್ನೆಂತ ಜನರು ಯಾವುದಕ್ಕೆ ಮಾತಾಡಬೇಕು? ನಾವು ಮಾತಾಡೋದನ್ನು ಬಿಟ್ಟಿದ್ದೇವೆ, ಎಷ್ಟು ಮಾತಾಡುದು? ಬೇರೆ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಈಗ ರಿಪೋರ್ಟರ್ನವರು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಈಗ ಮಂಗಳೂರಲ್ಲಿ ರಿಪೋರ್ಟರ್ನವರು, ಯಾವುದ್ರಲ್ಲಿ ಇದರಲ್ಲಿ ಮಾತ್ರ ಏನು ವಿಷಯ ಗೊತ್ತಿರುವುದಿಲ್ಲ. ಯಾರ ಹೇಳಿದನ್ನು ನೋಡ್ಕೊಂಡು ಮಾಡುದು. ಯಾರೋ ಒಬ್ಬ ಮೊನ್ನೆ ಯಾರಿಗೆ ನಮ್ಮ ಇಲ್ಲಿ ಮಂಗಳೂರಿನ ಆಂಟನಿ ಅವನ ಅಪ್ಪ ಬರ್ಬೇಕಾ ಕಸ ತೆಗಿಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ.
ಇಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡೋದು ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ಅವರ ಬಗ್ಗೆ ಒಂದು ಕಾಳಜಿ ಇಲ್ಲ ಇವರಿಗೆ, ಒಂದು ಕಾಳಜಿ ಇಲ್ಲ. ನಾನು ಹೇಳುದು ಇವರಿಗೆ ಫೆಸಿಲಿಟಿ ಸಿಕ್ಕಿತ್ತು ಅಂತ ಹೇಳಿದ್ರು, ಇವರೇನು ಈಗ ಫೆಸಿಲಿಟಿ ಸಿಕ್ಕಿತ್ತು? ಕಾಯಂ ಬೇಕು, ನಮ್ಗೆ ಸ್ಯಾಲ್ರಿ ಬೇಕು. ಯಾಕೆ? ಇವರ ಮಕ್ಕಳಿಗೆ ಸರ್ಕಾರ ಮತ್ತೆ ಕೆಲಸ ಕೊಡುವಂತ ಯೋಜನೆ ಬೇಕಲ್ಲ, ಇವರ ಮಕ್ಕಳಿಗೆ ಎಜುಕೇಶನ್ ಫೆಸಿಲಿಟಿ ಬೇಕಲ್ಲ, ಮೆಡಿಕಲ್ ಫೆಸಿಲಿಟಿ ಬೇಕಲ್ಲ. ದೊಡ್ಡ ಇವರನ್ನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೈಯರ್ ಎಜುಕೇಶನ್ಗೆ ಬೇಡ, ಈಗ ಗೌರ್ಮೆಂಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಉಂಟು, ಅದನ್ನು ಹಾಕಿಸುವ ಹಾಗೆ ಫೆಸಿಲಿಟಿ ಮಾಡುವ ಹಾಗೆ ವಿದ್ಯಾಭ್ಯಾಸ ಹಾಸ್ಪಿಟಲ್, ಎಲ್ರಿಗೂ ದೊಡ್ಡ ಹಾಸ್ಪಿಟಲಿಗೆ ನಾವು ಪುನಃ ಕೊಂಡೋಗಿ ಅವರನ್ನು ಇದೇ ಹಾಸ್ಪಿಟಲಿಗೆ ಹೋಗಿ 1 ಲಕ್ಷ ಲೇಡಿ ಕ್ವಶನ್. ಯಾಕೆ? ಒಳ್ಳೆ ಆರೋಗ್ಯ ಅವರಿಗೆ ಬೇಡವಾ? ಫೆಸಿಲಿಟಿ ಬೇಡವಾ? ಇದನ್ನೆಲ್ಲ ನಾವು ಮಾಡಿಕೊಡ್ಬೇಕು. ನಾವು ಒಂದು ದಿವಸ ಪ್ರಚಾರಕ್ಕೋಸ್ಕರ ಕಸ ಕೊಂಡೋಗ್ಬೋದು. ಪ್ರತಿನಿತ್ಯ ಮಾಡುದನ್ನು, ಉದಾಹರಣೆಗೆ ನಾನು ಹೇಳ್ತೇನೆ ನಿತಿನ್, KSRTC ಅವರೀಗ ಬಸ್ ಇದೊಂದು ಸ್ಟ್ರೈಕ್ ಮಾಡ್ತಾರೆ ಅಥವಾ ಪ್ರೈವೇಟ್ ಬಸ್ಸಿನವರು ಸ್ಟ್ರೈಕ್ ಮಾಡ್ತಾರೆ. ಆಗ ರಾಜ್ಯ ಸರ್ಕಾರ ಬೇಗ ಹೇಳ್ತದೆ ಅವರು ಸ್ಟ್ರೈಕ್ ಇರ್ಲಿ, ಮುಷ್ಕರ ನಿಲ್ಲಿಸಿ, ನಾವಿಲ್ಲದ್ರೆ ಸರ್ಕಾರಿ ಬಸ್ ಹಾಕ್ತೇವೆ ಅಂತ. ತಾಕತ್ತಿದ್ರೆ ಈಗ ಪೌರ ಕಾರ್ಮಿಕರು 4 ದಿವಸ ಕೆಲಸ ಮಾಡ್ಲಿಲ್ಲ ಅಲ್ಲ, ನಿಮ್ಮವ್ರು ಯಾಕೆ ಬರುದಿಲ್ಲ ಸರ್ಕಾರದಿಂದ? ಒಂದು ದಿವಸ ನೋಡುವ, ನೀವು ಲಾರಿಯಲ್ಲಿ ಕಸ ಇಟ್ಕೊಂಡು ಹೋಗಿ, ಒಂದು ದಿವಸ ನಿಮ್ಮ ಜನರನ್ನು ಹಾಕಿಸಿ ಅವರಲ್ಲಿ ಮುಷ್ಕರ ಮಾಡ್ಲಿ, ನಾವು ಕಸ ಕೊಂಡೋಗ್ತೇವೆ, ವಿಲೇವಾರಿ ಮಾಡ್ತೇವೆ. ಅದು ಇವರಿಗೆ ಚಾಲೆಂಜ್ ಆಗ್ಲಿಕ್ಕೆ ತಾಕತ್ತುಂಟಾ? ಇಲ್ಲ, ಆಗುದಿಲ್ಲ. ಅಂದ್ರೆ ಈ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಬೇಕು ಅಂತ ತಾವು ಹೇಳ್ತಾ ಇರುವಂತದ್ದು. ಮಾಡ್ಲಿಕ್ಕೆ ಆಗ್ತದಾ? ಒಂದಿಬ್ರು ಗಾಡಿ ಇಟ್ಕೊಂಡು ಒಂದು ದಿವಸ ಹೋಗ್ಬೋದು. ಪ್ರತಿ ವಾರ್ಡಲ್ಲಿ 60 ವಾರ್ಡಲ್ಲಿ ಸಹ ಬನ್ನಿ ಅಲ್ಲ ನೀವು ಗಾಡಿ ತಗೊಳ್ಳಿಕ್ಕೆ. ನೀವು ಜನರ ಕಾಳಜಿ ವಹಿಸುವವರು, ನಿಮ್ಗೆ ಸಹ ಒಂದು ಗಾಡಿ ಬುಕ್ ಮಾಡುದು, 4 ಜನ ಕೆಲಸದವರನ್ನು ಮಾಡುದು. ಬಾಕಿ ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೋಡು ಹಾಕಿದ್ದೇವೆ, ಮಣ್ಣು ಹಾಕಿದ್ದೇವೆ, ಗುಂಡಿ ಮುಚ್ಚಿದ್ದೇವೆ, ನೀರಲ್ಲಿ ಮುಳುಗಿದ್ದೇವೆ, ಇದೆಲ್ಲ ಮಾಡ್ತೀರಲ್ಲ. ಕಸ ಕೊಂಡೋಗ ವಿಲೇವಾರಿ ಎಷ್ಟು ವಾರ್ಡಲ್ಲಿ ನೀವು ಮಾಡಿದ್ದೀರಿ? ಒಂದು ಗಾಡಿ ಹಾಕಿ ನೀವೆಷ್ಟು ಸುತ್ತು ಬಂದಿದ್ದೀರಿ? ಇಲ್ಲಲ್ಲ, ಮಾಡಿದ್ದೀರಾ? ಅದನ್ನು ಮಾಡಿ ತೋರಿಸಿ. ನೀವು ಕಾಲಿಗೆ ಇಟ್ಟುಕೊಡುವ ಅಡ್ವರ್ಟೈಸ್ಮೆಂಟ್ ಮಾಡ್ತೀರಿ. ಸರಿ, ಎಸ್ ಮೇಡಮ್, ಮಾಡ್ತೀನಿ. ಇದು ಪ್ರಸನ್ನ ರವಿ ಅವರು ಫಸ್ಟ್ ರಿಯಾಕ್ಷನ್. ಅದೇ ರೀತಿ ನಮ್ಮ ಜೊತೆ ಅನಿಲ್ ಅವರು, ಜಿಲ್ಲಾ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು. ಎಸ್ ಸರ್, ಅನಿಲ್ ಅವರು ತಾವೇ ಹೇಳಬೇಕು ತಮ್ಮ ಒಂದು ಮುಷ್ಕರ 4ನೇ ದಿನಕ್ಕೆ ಇವತ್ತು. ಎಸ್ ಸರ್, ಏನ್ ಹೇಳ್ತೀರಿ? ನಾವು ಬಹುಶಃ ಮಂಗಳೂರು ಜನತೆಯಲ್ಲಿ ನಾನೊಂದು ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ನಮ್ಮನ್ನು ಹೋರಾಟಕ್ಕೆ ತಂದಿರುವಂಥದ್ದು ಈ ಆಡಳಿತ ವ್ಯವಸ್ಥೆ. ಹಾಗಿರುವಂಥ ಇವತ್ತೇನು ನಮಗೆ ಮೂಲ ಸೌಕರ್ಯಗಳ ಸಮಸ್ಯೆ ಆಯಿತು, ನಮ್ಮ ನೌಕರರಿಗೆ ತೊಂದರೆ ಆಯಿತು, ಅದು ಅನಿವಾರ್ಯವಾಗಿ ನಾವು ಹೋರಾಟಗಿಳಿಯಬೇಕಾಯಿತು. ಅಂದರೆ ಇದು ರಾಜ್ಯ ಮಟ್ಟದ ನಮ್ಮ ಹೋರಾಟ, ಸ್ಥಳೀಯವಾಗಿ ಏನಲ್ಲ. ಆದರೂ ರಾಜ್ಯ ಮಟ್ಟದಲ್ಲಿ 48,000 ಪೌರ ಕಾರ್ಮಿಕರು ದಿನಕೂಲಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಿರುವಾಗ ಅವರೆಲ್ಲ ಕ್ಷೇಮಾಭಿವೃದ್ಧಿ ನಮ್ಮ ಸಂಘಟನೆ ಒಂದು ಜವಾಬ್ದಾರಿ. ಹಾಗಿರುವಾಗ ನಾವು ಏನು ಮಾಡಿದ್ದೇವೆ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಈ ಹಿಂದೆ 19 ತಾರೀಕಿಗೆ ನಾವು ಅವರಿಗೆ ಒಂದು ಸಾಂಕೇತಿಕ ಧರಣಿ ಮಾಡಿದೆವು. ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕಿತ್ತು. ಯಾಕಂದರೆ 1 ದಿವಸ ಧರಣಿ ಮಾಡಿದ್ದಾರೆ, ಮುಂದೆ ನಾವು ಹೇಳಿದ್ದೇವೆ ಅನಿರ್ದಿಷ್ಟಾವಧಿ ಧರಣಿ ಮಾಡ್ತೇವೆ ಅಂತೇಳಿ. ಆದರೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರಗಳು ಎಚ್ಚೆತ್ತುಕೊಳ್ಳಿಲ್ಲ. ಹಾಗಿರುವಾಗ ಅನಿವಾರ್ಯವಾಗಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಮ್ಮ ರಾಜ್ಯ ಸಂಘಟನೆ ಕರೆ ಕೊಟ್ಟು. ಹಾಗಿರುವಾಗ ನಾವು ಇಲ್ಲಿ ನಗರ ಪಾಲಿಕೆಯಲ್ಲಿ ಸಹ ಇರ್ಬೋದು, ನಮ್ಮ ಜಿಲ್ಲಾದ್ಯಂತ ಸುಮಾರು 1,000 ಮಂದಿ ಗುತ್ತಿಗೆ ನೌಕರರಿದ್ದಾರೆ. ಅವರ ಕ್ಷೇಮಾಭಿವೃದ್ಧಿ ನಮಗೆ ಬೇಕೇ ಬೇಕು, ಮಾಡಲೇಬೇಕು. ಯಾಕಂದರೆ ಅವರೆಲ್ಲ ಗುತ್ತಿಗೆಯಲ್ಲಿ 10,000, 13,000, 12,000 ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಅವರು ಆ ಸಂಬಳದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಸರ್ಕಾರ ಒಂದು ಕಡೆಯಿಂದ ನಮ್ಮನ್ನು ಶೋಷಣೆಗೊಳಪಡಿಸಿದೆ, ಈ ನಮ್ಮ ನೌಕರರನ್ನು. ಹಾಗಿರುವಾಗ ನಾವು ಅನಿವಾರ್ಯ, ನಮಗೆ ಹೋರಾಟ ಮಾಡಲೇಬೇಕು. ಒಂದು ನಾವು ಸಾಯಬೇಕು ಅಥವಾ ಹೋರಾಟ ಮಾಡಬೇಕು. ಆದ್ದರಿಂದ ನಾವು ಹೋರಾಟಕ್ಕೆ ಇಳಿದಿದ್ದೇವೆ. ಈ ನಗರದ ಸೌಂದರ್ಯಕ್ಕೆ ಅಥವಾ ನಗರ ಶುಚಿತ್ವಕ್ಕೆ ಧಕ್ಕೆ ಬರಬಾರದು ಎಂಬ ಉದ್ದೇಶದಿಂದ ನಾವು ಈ ಏನಾಗ್ತದೆ ನಮ್ಮಿಂದ ಆಗಬಹುದು ಎಂಬ ಉದ್ದೇಶದಿಂದ ಇಲ್ಲ. ನಾವು ಇವತ್ತು ಒಂದು ಕಠಿಣ ಪರಿಸ್ಥಿತಿಯಲ್ಲಿದ್ದೇವೆ. ಯಾಕಂದರೆ ಇವತ್ತು ಕಾರ್ಮಿಕರು ಒಂದು ಸಾಯುವ ಪರಿಸ್ಥಿತಿಯಲ್ಲಿ. ಯಾಕಂದರೆ ಇವತ್ತಿನ ವ್ಯವಸ್ಥೆ ಆಗಿದೆ, ನಿಮಗೆ ಗೊತ್ತಿರಬಹುದು, ಬೆಲೆ ಏರಿಕೆಯಿಂದ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಬಾಡಿಗೆ ಮನೆಯಲ್ಲಿದ್ದಾರೆ ನಮ್ಮ ನೌಕರರು, ಅಥವಾ ಅವರ ಹೆಂಡತಿ ಮಕ್ಕಳನ್ನು ಸಾಕಬೇಕು. ಯಾವ ರೀತಿ ಸಾಕಬೇಕು? ಈ 12,000 ಸಂಬಳದಲ್ಲಿ ಸಾಕ್ಲಿಕ್ಕೆ ಸಾಧ್ಯ ಉಂಟಾ? ಆದ್ದರಿಂದ ಅವರೆಲ್ಲ ಕೂಗನ್ನು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸುವ. ಎಷ್ಟು ಸರ್? 12,000 ಸಂಬಳ? ಹೌದು ಸರ್. ಓಕೆ, ತಿಂಗಳಿಗೆ. ಓಕೆ, ಬಹಳಷ್ಟು ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. 4 ದಿನ ದಿಂಚ ಬರೋದಿಜ್ಜಿರ್ ಕಜೋಕೊನೊಪ್ಪು ಒಂಜಿ ಪಾತ್ರ ಬುಂಡ ಅವೇತೋ ಜನಕ್ಲೆ ಗೊತ್ತುಜಿ ದಾದ ಆವೊಂದುಂಡು ಮುಲ್ಪ ದಾದ ಕತೆ ಅಕ್ಲು ರಜೆಟುಲ್ಲೇರು ಅಕ್ಲೆ ಬರ್ರೆದಾನೆ ಇಂಚಿನ ಬರೋ ಪಾತ್ರ ನಂಬರ್ ಕೇಂದ್ರ. ಆಕ್ಚುಲಿ ಇವ್ರುಗಳ ಬೇಡಿಕೆ ಏನು ಅಂತಂದ್ರೆ ನಮ್ಮ ಜನಸಾಮಾನ್ಯರಿಗೆ ಗೊತ್ತಿಲ್ಲ, ನಮ್ಗಳಿಗೆ ಗೊತ್ತಿಲ್ಲ. ಆದ್ರೆ ನಾವು ಬೇಕಾಬಿಟ್ಟಿಯಾಗಿ ಬೈತೀವಿ. ಆದ್ರೆ ಒಂದು 3 ದಿನಗಳು 2 ದಿನಗಳು ಕಸ ನಮ್ಮ ಮನೆ ಮುಂದೆ ಇದ್ದಾಗ ಯಾವ ರೀತಿ ಒಂದು ನರಕ ಯಾತನೆಯನ್ನ ನಾವು ಅನುಭವಿಸಿದ್ದೇವೆ ಅದನ್ನು ನೋಡಿದ್ದೇವೆ. ಕೆಲವರು ಬೇಕಾಬಿಟ್ಟಿ ಅನಾಗರಿಕರು ಯಾವ ರೀತಿ ಅಂತ ಬಂದಾಗ ಮನೆ ಮುಂದೆ ಇರುವಂತಹ ಕಸ ವಾಸನೆ ಬರ್ತಾ ಇದೆ ಅಂತ ಹೇಳಿ ರೋಡಿಗೆ ಬಂದು ಬಿಸಾಡುವಂತಹ ಅನಾಗರಿಕರು ನಮ್ಮ ಮುಂದೆ ಇದ್ದಾರೆ. ಆ ದೃಶ್ಯಗಳನ್ನ ನಾನು ಪ್ಲೇ ಮಾಡ್ತೀನಿ.
ನಾನೀಗ ನೇರವಾಗಿ ಅನಿಲ್ ಅವರು ಏನು ಪ್ರಮುಖವಾಗಿರುವಂತಹ ತಮ್ಮ ಬೇಡಿಕೆಗಳನ್ನ ತಾವು ಇಟ್ಟಿರೋದು, ಯಾಕಂದ್ರೆ ಇದು ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅನೇಕ ಜನರು ತಮ್ಮನ್ನೇ ಬೈಯುವವರು ಇದ್ದಾರೆ. ಯಾಕಂದ್ರೆ ಬರ್ತಾ ಇದ್ರು, ಯಾಕೆ ಬರ್ಲಿಲ್ಲ ಅನ್ನೋ 4 ದಿನ ಒಂದು ಕೆಲವು ಪದ ಬಳಕೆಯನ್ನ ಮಾಡುವಂತ. ಸೊ ಹಾಗಾಗಿ ನಿಮ್ಮ ಬೇಡಿಕೆಗಳನ್ನ ನನ್ನ ಜನರ ಮುಂದೆ ನಾವು ಇಡಬೇಕಾಗುತ್ತೆ. ಎಸ್, ಏನಂತ ಹೇಳಿದ್ರಿ, ಏನ್ ಬೇಕಾಗಿತ್ತು ತಮ್ಗಳಿಗೆ? ಎಸ್, ಪ್ರಥಮವಾಗಿ ನಮ್ಮ ಬೇಡಿಕೆ ಇರುವಂತದ್ದು ಒಂದೇ ಸರ್, ಗುತ್ತಿಗೆ ಆಧಾರದ ಕೆಲಸ ಮಾಡುವ ನಮ್ಮ ನೌಕರರಿಗೆ ಕಾಯಂ ಮಾಡ್ಬೇಕಂತ ಹೇಳಿ. ಹಾಗಿರುವಾಗ ಪ್ರಥಮ ಆದ್ಯತೆ ನಾವು ಅದಕ್ಕೆ ಕೊಟ್ಟದ್ದು, ಎಲ್ಲ ಗುತ್ತಿಗೆ ನೌಕರರನ್ನು ಕಾಯಂ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, 12,000 10,000 ನಮ್ಮವರು ಕೆಲಸ ಮಾಡ್ತಿದ್ದಾರೆ. ಹಾಗಿರುವಾಗ 10,000 12,000 ಕೆಲಸ ಮಾಡಿ ಸಾಗಿದೆ, ಅವರಿಗೆ ಒಂದು ಭದ್ರತೆ ಬೇಕಲ್ಲ ಸರ್. ಮುಂದೆ ಸರ್ಕಾರಿ ನೌಕರರಾದ ಅವರಿಗೆ ಸ್ವಲ್ಪ ಭದ್ರತೆ ಸಿಗ್ತದೆ. ಅದಕ್ಕೋಸ್ಕರ ನಾವು ಪ್ರಥಮ ನಮ್ಮ ಎಜೆಂಡಾ ಇರುವಂಥದ್ದು ಅವರನ್ನು ಪರ್ಮನೆಂಟ್ ಮಾಡಬೇಕಂತ. ಸೆಕೆಂಡರಿ ನಮ್ಮದು ಕೆಲವು ಅವರಿಗೆ ಮೂಲ ಸೌಕರ್ಯಗಳಿರ್ಬೋದು, ಅವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರಬೇಕು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಅದಕ್ಕೆಲ್ಲ ಏನೆಲ್ಲ ನಮ್ಮ ರಾಜ್ಯ ಸರ್ಕಾರದೆಲ್ಲ ಒಂದು ಮನವಿ ಮಾಡಿದೆ ಅದೇ ಪ್ರಕಾರ ಎಲ್ಲ ಹೋಗ್ತಾ ಉಂಟು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಈ ನ್ಯಾಷನಲ್ ಹೆಲ್ತ್ ಆರ್ಗನೈಸ್ ಒಂದು ರಿಪೋರ್ಟ್ ಕೊಟ್ಟಿದ್ದೆ, ಪೌರ ಕಾರ್ಮಿಕರ ಒಂದು ಆಯಸ್ಸು 45ರಿಂದ 50 ವರ್ಷದವರೆಗೆ ಅಂತ. ಹಾಗಿರುವಾಗ ಯಾಕೆ 45ರಿಂದ 50 ವರ್ಷ ಆಗ್ತದೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಇವತ್ತೇನು ಕಸದ ಕೆಲಸ ಮಾಡ್ತಾರೆ, ಹೌದು, ಅದರಿಂದ ಅವರಿಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಅಟ್ಯಾಕ್ ಆಗ್ತದೆ. ಆ ಸಂದರ್ಭದಲ್ಲಿ ಅವರಿಗೆ ಅವರ ಆರೋಗ್ಯ ಕಾಪಾಡೋದು ದೊಡ್ಡ ಚಾಲೆಂಜ್ ಆಗ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡಿದೆ ಅಂದರೆ ಅವರಿಗೆ ಒಂದು ಆರೋಗ್ಯ ಭದ್ರತೆ ಕೊಡಬೇಕು, 5 ಲಕ್ಷ ತನಕ ಅವರಿಗೆ ಒಂದು ಆರೋಗ್ಯ ಭದ್ರತೆ ಕೊಡಬೇಕು, ಮತ್ತು ಉಚಿತ ಚಿಕಿತ್ಸೆ ಕೊಡಬೇಕು ಸರ್ಕಾರದ. ಈ ರೀತಿ ಎಲ್ಲ ಡಿಮಾಂಡ್ಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಅದೆಲ್ಲ ನಮಗೆ ಈ ಪೌರ ಕಾರ್ಮಿಕರಿಗೆ ಅವರು ಕಾಯಂ ಆದರೆ ಮಾತ್ರ ಅವರಿಗೆ ಸಿಗುವಂಥದ್ದು ಸರ್. ಟೆಂಪ್ರರಿ ಅವರಿಗೆ ಏನು ಸಿಗ್ತಾ ಇಲ್ಲ. ಅವರಿಗೆ ESI ಸಿಗ್ಬೋದು, ESI ಅಲ್ಲಿ ಎಂಥ ಫೆಸಿಲಿಟಿ ಸಿಗ್ತದೆ ನಿಮಗೆ ಗೊತ್ತಿದೆ. ಹಾಗಿರುವಾಗ ಅದನ್ನೆಲ್ಲ ಕಾಯಂ ಆದರೆ ಒಂದು 5 ಲಕ್ಷ ತನಕ ಆದರೆ ಅವರಿಗೆ ಒಂದು ಸಿಗ್ತದೆ. ಅದಕ್ಕೋಸ್ಕರ ನಮ್ಮ ಮೂಲ ಉದ್ದೇಶ ಅವರನ್ನು ಕಾಯಂ ಮಾಡಿ, ಏನು ಇವತ್ತು ಗುತ್ತಿಗೆದಾರರು ಕೆಲಸ ಮಾಡ್ತಿದ್ದಾರೆ ಎಲ್ಲರನ್ನು ಕಾಯಂ ಮಾಡಿ ಅಂತ ನಮ್ಮ ಒಕ್ಕರಲು ಬೇಡಿಕೆ. ಎಸ್ 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 ಯಾಕೆ ಕಾಯಂ ಅನ್ನುವಂಥದ್ದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂದ್ರೆ ಈ ಕೆಲಸ ಯಾವ ರೀತಿ ಇದೆ ಅಂತ ನಾವು ನೋಡಿದ್ದೇವೆ. ನಮ್ಗಳಿಗೆ ಒಂದ್ಸಲ ಆ ಕಡೆ ಹೋದಾಗ ಗಾಡಿ ಬಂತು, ಆ ವ್ಯಾನ್ ಬಂತು ಅಂತ ಬಂದಾಗ ನಾವು ಈ ರೀತಿ ಮುಚ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಆದ್ರೆ ಇವರುಗಳು ಅದೇ ರೀತಿ ಅದರಲ್ಲೇ ಕೆಲಸ ಮಾಡಬೇಕು ಅಂತ ಬಂದಾಗ ಆ ವಾಸನೆಯನ್ನ ಬದಿಗಿಡಿ, ತದನಂತರ ಅಲ್ಲಿ ಬರುವಂತಹ ಕೆಲವು ಸಾಂಕ್ರಾಮಿಕ ರೋಗಗಳು, ಕಾಯಿಲೆಗಳು ಇದು ಫ್ರೀ ಆಗಿ ಸಿಗುವಂಥದ್ದು. ಸೊ ಆ ಆಯಸ್ಸಿನ ಬಗ್ಗೆ ಹೇಳಿದ್ರು. ಯಾರಾದ್ರೂ ಇಂಥ ರಿಸ್ಕ್ ಇರುವಂತಹ ಜಾಬ್ಗಳನ್ನ ಕೆಲಸಗಳನ್ನ ಮಾಡಬೇಕು ಅಂತ ಬಂದಾಗ ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಸರ್ಕಾರ ಇವರುಗಳನ್ನ ಈ ರೀತಿ ದುಡಿಸಿಕೊಳ್ಳುತ್ತೆ, ಆದ್ರೆ ನಮ್ಮನ್ನ ಕಾಯಂ ಮಾಡಿ ಅನ್ನುವಂಥದ್ದು. ನಮ್ಗಳಿಗೆ ಸಿಗ್ಬೇಕಾಗಿರುವಂಥ ಆರೋಗ್ಯ ಫೆಸಿಲಿಟಿಗಳು ಏನಿದೆ ಇದನ್ನ ಕೊಡಿ ಅನ್ನುವಂಥದ್ದು, ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅನ್ನುವಂಥದ್ದು. ಇದು ಪೌರ ಕಾರ್ಮಿಕರು ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳು. ಎಸ್ ಸರ್, ಅದೇ ರೀತಿ ನಾನು ಫಸ್ಟ್ ರಿಯಾಕ್ಷನ್ ಬಿಜೆಪಿಯ ವಕ್ತಾರರು, ನಾಮನಿರ್ದೇಶಿತ ಸದಸ್ಯರು, ಮಂಗಳೂರು ಮಹಾನಗರ ಪಾಲಿಕೆ, ರಾಧಾಕೃಷ್ಣ ಸರ್, ಫಸ್ಟ್ ರಿಯಾಕ್ಷನ್. ಎಸ್ ಸರ್. ನಾನು ರಾಜಕೀಯ ರಹಿತವಾಗಿ ಮಾತಾಡೋದಾದ್ರೆ, ಓಕೆ, ಬೇಡಿಕೆಯಲ್ಲಿ ಹುರುಳಿ ನ್ಯಾಯಯುತವಾದಂತ ಒಂದು ಬೇಡಿಕೆ. ಓಕೆ, ನನ್ನ ವೈಯಕ್ತಿಕ ಹೇಳಿಕೆಗಳು. ಈಗ ಪ್ರಸನ್ನ ರವಿ ಹೇಳಿದ್ರು ಸಾಕಷ್ಟು ಸಾಮಾಜಿಕವಾದಂತಹ ಸಮಸ್ಯೆಗಳು, ಅನಿಲ್ ರವರು ಹೇಳಿದ್ರು ಕೆಲವೊಂದು ವಿಚಾರಗಳು. ಇವತ್ತು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ, ಈ ವ್ಯವಸ್ಥೆ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ನಾನು ಅಧಿಕಾರಿಗಳನ್ನು ಹೊಣೆ ಮಾಡ್ತೇನೆ. ಓಕೆ, ಯಾಕೆಂತ ಹೇಳಿದ್ರೆ ಈ ಹಿಂದೆ ಅದು ಕಾಯಂ ನೌಕರರೇ ಏನೋ ಕಸ ವಿಲೇವಾರಿ ಮಾಡ್ತಾ ಇದ್ದಂಥ ಕಾಲ. ಆಗ ಏನಿತ್ತು ಅಂತ ಹೇಳಿದ್ರೆ ಮನೆಯವರು ಕೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕುವಂಥದ್ದು, ಮನೆಯಿಂದ ಕಸವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಇರಲಿಲ್ಲ. ಡಸ್ಟ್ಬಿನ್ನಿಂದ ಲಾರಿ ಬರ್ತದೆ, ಲಾರಿಯಲ್ಲಿ ಪೌರ ಕಾರ್ಮಿಕರು ಇರ್ತಾರೆ, ಅವರು ಕೊಂಡೋಗ್ತಾ ಇದ್ರು. ಆಮೇಲೆ ಇಲ್ಲಿ ಮಂಗಳೂರಿನ ಬಗ್ಗೆ ಮಾತಾಡೋದಾದ್ರೆ, ಇಬ್ರಾಹಿಂ ಕಮಿಷನರ್ ಇರುವಾಗ ಏನು ಮಾಡಿದ್ರು, ಔಟ್ಸೋರ್ಸ್ ಅಂತ ಮಾಡಿದ್ರು. ಒಬ್ಬನಿಗೆ ಒಂದು ಲಾರಿ ಹಾಕ್ಲಿಕ್ಕೆ ಹೇಳಿ, ಒಂದಿಷ್ಟು ಜನ ಹಾಕ್ಲಿಕ್ಕೆ ಹೇಳಿ, ಅದನ್ನು ತೆಗೆದುಕೊಂಡೋಗಿ ಪಚ್ಚನಾಡಿ ಡಂಪಿಂಗ್ ಯಾರ್ಡಿಗೆ ಹಾಕ್ಲಿಕ್ಕೆ. ಅವನಿಗೆ ಇಷ್ಟು ತಿಂಗಳಿಗೆ ಇಷ್ಟು ವಾರ್ಡಲ್ಲಿ ನೀನು ಮಾಡಿದ್ರೆ ಇಷ್ಟು ನಿನಗೆ ಟೆಂಡರ್ ಅಂತೇಳಿ ಆಯಿತು. ಆಮೇಲೆ ಎಲ್ಲ ಬೆಳವಣಿಗೆಗಳಿಗೆ ಆಗ್ತಾ ಇರುವಾಗ ನಾನು ಹೇಳುವಂಥದ್ದು, ಅವರನ್ನು ಪರ್ಮನೆಂಟ್ ಮಾಡಲೇಬೇಕು. ಇದರಲ್ಲಿ ರಾಜ್ಯಕ್ಕೆ ಯಾವುದೇ ಪಕ್ಷ ಬರಲಿ, ಈ ಹಿಂದೆ ಸಹ ಏನೋ ರಾಜಕೀಯವಾಗಿ ಮಾತಾಡೋದಾದ್ರೆ ಕಾಂಗ್ರೆಸ್ ಇರುವಾಗಲೂ ಮಾಡಲಿಲ್ಲ. ಈಗ SM ಕೃಷ್ಣರು ಇರುವಾಗಲೂ ಅದು ಔಟ್ಸೋರ್ಸ್ ಆಗಿ, ಅದು ಅಲ್ಲ, ಇನ್ನು ಬೇರೆ ಬೇರೆ ನೌಕರರು ಇದ್ದಾರೆ, ಅವರು ಸಹ ಔಟ್ಸೋರ್ಸ್ ಅಲ್ಲೇ ಇದ್ದಾರೆ. ಅದನ್ನು ಕಾಯಂ ಮಾಡುವಂಥದ್ದು ನ್ಯಾಯಯುತವಾದಂಥ ಬೇಡಿಕೆ ಅವರದು. ಈಗ ಎಷ್ಟೋ ಕೋಟಿ ಹಣಗಳು ಖರ್ಚಾಗ್ತದೆ, ಅದರಲ್ಲಿ ನಮ್ಮ ಸ್ವಾಸ್ಥ್ಯದ ವಿಚಾರ ಸಹ ಒಂದು. ಇದನ್ನು ಬಹಳ ಒಂದು ಗಂಭೀರವಾಗಿ ಪರಿಗಣಿಸಬೇಕು. ಯುದ್ಧೋಪಾದಿಯಲ್ಲಿ ನಾವೀಗ ಯಾವುದಕ್ಕೆಲ್ಲ ಪ್ರಿಯಾರಿಟಿ ಕೊಡ್ತೇವೆ, ಅದೇ ರೀತಿಯಲ್ಲಿ ಇದಕ್ಕೆ ಪ್ರಿಯಾರಿಟಿಯಲ್ಲಿ ಆಗಬೇಕು. ಮತ್ತೆ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾದ್ರೆ, ಇದರಲ್ಲಿ ಈಗ ಅನಿಲ್ ಇದ್ದಾರೆ, 2 ಶಿಫ್ಟ್ ಮಾಡಬೇಕು. ಅವರಿಗೆ 8 ಗಂಟೆ ಕೆಲಸ ಮಾಡುವಷ್ಟು ಇದರಲ್ಲಿ ಆಗ್ಲಿಕ್ಕಿಲ್ಲ. ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1ರವರೆಗೆ, ಮತ್ತೆ ಮಧ್ಯಾಹ್ನ 1ರಿಂದ ಸಂಜೆ, ಈ 2 ಶಿಫ್ಟಲ್ಲಿ ಮಾಡಿದರೆ
ಖಂಡಿತವಾಗಿಯೂ ಈ ಸಮಸ್ಯೆ ಪರಿಹಾರ ಆಗ್ತದೆ. ಅಧಿಕಾರಿಗಳು ಅವರನ್ನು ಪರ್ಮನೆಂಟ್ ಮಾಡಲಿಕ್ಕೆ ಅವರು ಸ್ವಲ್ಪ ತಡೆಯೆಲ್ಲ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ನಾನು ನೇರವಾಗಿ ಹೇಳ್ತೇನೆ, ನನಗೆ ಯಾವುದೇ ಅಧಿಕಾರಿ ಅಥವಾ ಯಾರ್ದು ನನಗೆ ಮುಲಾಜಿಲ್ಲ. ಅದು FDC ಇಂದ ಹಿಡಿದು ಮೇಲ್ನವರವರೆಗೆ ಅವರಿಗೆ ಪ್ರೈವೇಟ್ಗೆ ಕೊಟ್ಟರೆ, ಔಟ್ಸೋರ್ಸ್ ಕೊಟ್ಟರೆ ಏನಾದರೂ ಲಾಭ ಉಂಟಾ, ಅದರ ಲೆಕ್ಕಾಚಾರದಲ್ಲಿ ಬಹುಶಃ ಇದ್ದಾರಾ, ಅಥವಾ ಇದನ್ನೊಂದು ಯಾಕೆ ಈ ತರ ಒಂದು ಕೊಂಡೋಗುದಿಲ್ಲ? ಒಳ್ಳೆ, ಈಗ ಸರ್ಕಾರ, ಯಾವುದೇ ಸರ್ಕಾರ ನಿರ್ಧಾರ ಮಾಡಬೇಕಾದ್ರೆ ಅದಕ್ಕೆ ವರದಿ ಬೇಕು. ವರದಿ ಕೊಡುವವರು ಯಾರು? ಕಾರ್ಯಾಂಗ ವ್ಯವಸ್ಥೆ. ಈ ಕಾರ್ಯಾಂಗವೇ ದಾರಿ ತಪ್ಪಿಸ್ತಾ ಇದೆ ಸರ್ಕಾರದ ಅಂತ ಹೇಳುವಾಗ ನಾನು ನೇರವಾಗಿ ಕಾರ್ಯಾಂಗವನ್ನ ಬೊಟ್ಟು ಮಾಡ್ತೇನೆ. ಇದಕ್ಕೆ ಪರಿಹಾರ ಕೊಡುವಂತ ರೀತಿಯಲ್ಲಿ ಅವರ ವರದಿ ಇರಬೇಕು, ಅವರ ಇಚ್ಛಾಶಕ್ತಿ ಇರಬೇಕು, ಇದಕ್ಕೊಂದು ಪರಿಹಾರ ಕೊಡಬೇಕು. ಎಸ್ ಸರ್ ಬರ್ತೇನೆ. ಜೊತೆಗೆ ಈ 4 ದಿನಗಳು ನಮ್ಮ ಕರಾವಳಿಗರು ಅನುಭವಿಸಿದಂಥ ಅವರ ವೇತನಗಳು, ಅವರ ನರಕ ಯಾತನೆ, ಈ ಒಂದು ಗಬ್ಬೆದ್ದು ನಾರ್ತಾ ಇರುವಂತಹ ಪರಿಸ್ಥಿತಿಯಲ್ಲಿ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್ ಅವರೇ, ನಾನು ಬೋಳೂರು ಸಾಯಿನಾಥ್ ಅವರು. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್, ಮಾತಾಡಿ. ವಿಷಯ ಎರಡೇ ಮಾತು, ಇದರಲ್ಲಿ ಕರೆಕ್ಟ್ ಆಗಿ ಎಲ್ಲರೂ ನಂಗೆ ಒಂದು ಆನ್ಸರ್ ಕೊಡ್ಬೇಕು. ಯಾಕೆಂತ ಹೇಳಿದ್ರೆ, ಫಸ್ಟಿಗೆ ಗವರ್ಮೆಂಟ್ ಕಸವನ್ನು ಕೊಂಡೋಗ್ತಿತ್ತು, ಅದರ ನಂತರ ಟೆಂಡರ್ ಆಯ್ತು, ಅಂದ್ರೆ ಲೋಕಲ್ ಗಾಡಿಗೆ ಅವರವರ ಜನ. ಈಗ ವಿಷಯ ಅಂತ ಹೇಳಿದ್ರೆ, ಈಗ ಇವರು ಪರ್ಮನೆಂಟ್ ಮಾಡ್ಬೇಕಂತ ಹೇಳ್ತಾರಲ್ಲ, ಇದನ್ನು ಆಂಟೋನಿ ಅವರು ತಗೊಳ್ಳುವಾಗ ಅವರ ಹತ್ರ ಕೇಳ್ಬೇಕಿತ್ತಲ್ಲ, ನಾವು ನಾಳೆ ಪರ್ಮನೆಂಟ್ ಆಗ್ತೇವಾ ಅಂತ. ಈಗ ನಾನು ಕಸ ಕೊಂಡೋಗ್ತಿದ್ದೇನೆ ಸರ್, ನಾಳೆ ನಾನು ಪರ್ಮನೆಂಟ್ ಆಗ್ತೇನೆ ಅಂತ ನಾನು ಮೊದಲು ಬರುವಾಗ ಕೇಳ್ಬೇಕು. ಇದು ಈಗ ಸಡನ್ಲಿ ನಿಲ್ಲಿಸಿ ಇಷ್ಟು ಎಲ್ಲ ಆದ ನಂತರ ಈಗ ನೀವು ಸಡನ್ ಈಗ ಇದು ಮಾತಾಡಿದ್ರೆ ಆಗ್ತದಾ? ಅನಿಲ್ನವರೇ, ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ, ನೀವು ಮಾಡೋ ಕೆಲಸ ಒಳ್ಳೇದು, ಆದ್ರೆ ಒಂದೆಂತ ಗೊತ್ತನ, ಇದರನ್ನು ಟೆಂಡರ್ ತಗೊಳ್ಳುವಾಗ ನಿಮ್ಮ ಜನರಿಗೆ ನೀವು ಸೇಫ್ಟಿ ಆಗಿರ್ಬೇಕು. ಯಾಕೆಂತ ಹೇಳಿದ್ರೆ, ನಾಳೆ ಒಂದು ESI PF ಇಲ್ಲಾದ್ರೆ ಎಂತದ ಅಂತ ನೀವು ಅದನ್ನು ಜವಾಬ್ದಾರಿಯಲ್ಲಿ ತಗೊಳ್ಬೇಕು. ಆಗ ಮಾತ್ರ ಈ ವ್ಯವಸ್ಥೆಗೆ ಪರಿಹಾರ, ಇಲ್ಲದ್ರೆ ಇದು ಹೀಗೆ ನಡೀತಾ ಹೋಗ್ತದೆ. ಸರ್, ಏನ್ ಹೇಳ್ತೀರಾ? ಸರ್, ಈಗ ಅವರು ಏನು ಮಾತಾಡಿದ್ರು ಖಂಡಿತವಾಗಿ ಅದು ಸತ್ಯ. ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ದಾರೆ. ಆಂಟೋನಿ ವ್ಯವಸ್ಥೆ ಅವರ ಅವಧಿ ಸಹ ಮುಗ್ದಿದೆ. ಹಾಗಿರುವಾಗ ಗುತ್ತಿಗೆಯಲ್ಲಿ ಏನೋ ಒಂದು, ಈಗ ಬಡವರ್ಗದ ಒಂದು ಜನರು ಕೂಲಿ ಕಾರ್ಮಿಕರಾಗಿ ಸೇರ್ತಾರೆ. ಹಾಗಿರುವಾಗ ಬಾಕಿ ಕೆಲಸದಾಗಿ ಈ ಕೆಲಸ ಅಲ್ಲ. ಇಲ್ಲಿ ಅಂದರೆ ನಾನು ಆಗಲೇ ಹೇಳಿದ್ದೇನೆ, ಆರೋಗ್ಯದಲ್ಲಿ ಚಾಲೆಂಜ್ ಆಗಿ ನಾವು ತಗೋಬೇಕಾಗ್ತದೆ. ಯಾಕಂದರೆ ನಮಗೆ ಸಮಸ್ಯೆ ಇರೋದಿಲ್ಲ, ಯಾವುದೊಂದು ವರ್ಕರಿಗೆ ಬಾಕಿಯ ಒಂದು ಕೆಲಸದಲ್ಲಿ ಜನರಿಗೆ ಏನು ಸಮಸ್ಯೆ ಇರಲ್ಲ. ಅಂದರೆ ಅವರ ಪರಿಶ್ರಮದ ಕೆಲಸಕ್ಕೆ ಹಣ ಸಿಗುತ್ತೆ, ಆನಂತರ ಆರೋಗ್ಯದ ಬಗ್ಗೆ ಅವರಿಗೆ ಏನು ಅದರ ಬಗ್ಗೆ ಟೆನ್ಷನ್ ಇರೋದಿಲ್ಲ. ಆದರೆ ಇಲ್ಲಿ ಆ ಸಮಸ್ಯೆ ಆಗಲ್ಲ ಸರ್. ಇಲ್ಲಿ ಅಂದರೆ ಈಗ ನಾನು ಹೇಳಿದ್ದೇನೆ ಏನಂದರೆ, ಈ ಕೆಲಸದಲ್ಲಿ ಜನರಿಗೆ, ನಮ್ಮವರಿಗೆ ಬೇಗ ಸಾಂಕ್ರಾಮಿಕ ರೋಗಗಳು ಅಟ್ಯಾಕ್ ಆಗುತ್ತೆ. ಹಾಗಿರುವಾಗ ಇವತ್ತು ಗುತ್ತಿಗೆಯಲ್ಲಿ ಪರ್ಮನೆಂಟ್ ಮಾಡಬೇಕೆಂಬ ಕೂಗು ಅದು ಹಿಂದಿನಿಂದಲಿದೆ, ಮುಂದೆನೇ ಇರುತ್ತೆ. ಯಾಕಂದರೆ ಗುತ್ತಿಗೆ ಪದ್ಧತಿಯೇ ತಪ್ಪು. ಒಂದು ಕಡೆಯಿಂದ ಗುತ್ತಿಗೆ ಪದ್ಧತಿ ಇಡ್ಬೋದು. ಯಾಕಂದರೆ ನಗರ ಪಾಲಿಕೆ ಅದನ್ನು ಅವರಿಗೆ ಇಷ್ಟಂತ ಎಂಪ್ಲಾಯ್ ಮಾಡಿ ಅದನ್ನು ನೇಮಕ ಮಾಡುವಂಥದ್ದು. ಇದೇನಂದರೆ, ಈ ಗುತ್ತಿಗೆ ಪದ್ಧತಿಯನ್ನು ಯಾರ ಲಾಭಗೋಸ್ಕರ ಮಾಡ್ತಾ ಇದ್ದಾರೆ ಈ ಅಧಿಕಾರಿಗಳು. ಈ ಹಿಂದೆ ಅಲ್ಲಿ ಒಂದು 5-6 ಕಾಂಟ್ರಾಕ್ಟರ್ಗಳಿದ್ದರು, ಒಂದು 10 ಮಂದಿ ಅವರು ಮಾಡ್ತಿದ್ರು. ಆನಂತರ ಸಿಂಗಲ್ ಪ್ಯಾಕೇಜ್ ಅಂತ ಮಾಡಿದ್ರು. ಆ ಸಿಂಗಲ್ ಪ್ಯಾಕೇಜಲ್ಲಿ ಒಂದು ಆಂಟೋನಿ ವ್ಯವಸ್ಥೆಗೆ ತಂದು ಕೊಟ್ಟರು. ಅವರು ಇಷ್ಟೇ ಲೇಬರ್ಸ್ಗಳನ್ನು ಹಾಕಿದ್ರು, ಅವರು ಕೂಡ ಒಳಗಿಂದ ಸಬ್ ಕಾಂಟ್ರಾಕ್ಟ್ ಎಲ್ಲ ಕೊಡ್ತಾರೆ. ಹಾಗಿರುವಾಗ ಈಗ ಜನರ ನಮ್ಮ ಹಕ್ಕು ಅದು ಹೋರಾಟ ಮಾಡುವಂಥದ್ದು. ಪ್ರತಿಯೊಬ್ಬರಿಗೆ ನ್ಯಾಯ ಬೇಕೇ ಬೇಕು. ಇವತ್ತು ಅವರು ಒಂದು ಜನ ನಮಗೆ ಕನಿಷ್ಠ ಸಂಬಳ ಕೇಳ್ತಾರೆ. ಈಗ ಒಂದು ಸರ್ಕಾರ ಮತ್ತೊಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಉಂಟು ಸರ್. ಈಗ ಒಂದು ಪರ್ಮನೆಂಟ್ ಒಬ್ಬ ವರ್ಕರ್ಗೆ ಎಷ್ಟು ಸಂಬಳ ಉಂಟು ಅದನ್ನೇ ಇವರಿಗೆ ಸಹ ಕೊಡಬೇಕು. ಅದು ಇಲ್ಲಿ ಇವರು ಕೊಡ್ತಾ ಇಲ್ಲ. ಅದೇನು ಮಾಡಿದರೆ ಅವರಿಗೆ ಮೋಸ ಮಾಡಿ 10,000 15,000 ಹೀಗೆ ಕೊಡ್ತಾರೆ. ನಿಜವಾಗಿ ಒಬ್ಬರಿಗೆ 25,000 30,000 ಸಂಬಳ ಕೊಡಬೇಕು. ಅವಾಗ ಅವರಿಗೆ ಪರ್ಮನೆಂಟ್ ಅಗತ್ಯ ಇಲ್ಲಲ್ಲ ಸರ್. ಮೋಸ ಮಾಡೋದು ನೀವೇ ತಾನೇ. ಹಾಗಾದ್ರೆ ನಾವು ಕೊಯ್ಲದಾಗ ತಪ್ಪೇನಿದೆ ಅಲ್ಲ ಸರ್? ಹಾಗಾದ್ರೆ ನಮಗೆ ನೀವು ಕಡಿಮೆ ಸಂಬಳ ದುಡಿಸಿಕೊಳ್ಳುವಾಗ ನಾಳೆ ಅವರು ಸತ್ರೆ ಅವರ ಹೆಂಡತಿ ಮಕ್ಕಳಿಗೆ ಗತಿ ಇಲ್ಲ, ಬೀದಿಯಲ್ಲಿ ಬರ್ತಾರೆ ಅವರ ಫ್ಯಾಮಿಲಿ. ಹಾಗಿರುವಾಗ ನೀವು ಅವರಿಗೆ ನ್ಯಾಯ ಕೊಡಿಯಲ್ಲ. ಯಾಕೆ ನೀವು ಈ ಜನರ ಸ್ವಚ್ಛತೆಗೋಸ್ಕರ ಅವರ ಪ್ರಾಣವನ್ನು ನಾವು ಯಾಕೆ ಬಲಿ ಮಾಡಬೇಕು? ಬೇಡಲ್ಲ ಸರ್. ಅದಕ್ಕೋಸ್ಕರ ನಾವು ಕೇಳುವಂಥದ್ದು ನ್ಯಾಯ ಅಲ್ಲ ಸರ್. ನಾವು ಕೇಳುವಂಥದ್ದು ಅದೇ, ಮುಂದೆ ಅವರು ಸತ್ತು ಬೀದಿ ನಾಯ ಆಗೋ ಬದಲು ನಮಗೆ ಅವರು ನಾಳೆ ಸತ್ರೆ ಅವರ ಮಕ್ಕಳಿಗಾದ್ರೂ ಏನಾದರೂ ಉಪಯೋಗ ಆಗಲಿಲ್ಲ ಸರ್, ಅವರ ಫ್ಯಾಮಿಲಿಗಾದ್ರೂ ಬೆನಿಫಿಟ್ ಆಗಲಿಲ್ಲ.
ಅದಕ್ಕೋಸ್ಕರ ನಾನು ವಿನಂತಿ ಮಾಡೋದು, ಯಾಕಂದ್ರೆ ನಮ್ಮ ನ್ಯಾಯಯುತ ಹೋರಾಟ ಅದು ಖಂಡಿತವಾಗಿ ನಾವು ಹೋರಾಟ ಮಾಡೇ ಮಾಡ್ತೇವೆ ಅದಕ್ಕೆ. ಎಸ್ ಎಸ್ ಇಲ್ಲ, ಇದು ಅರ್ಥಪೂರ್ಣವಾಗಿರೋ ಮಾತುಗಳು. ಎಸ್, ಅವರ ಸಮಸ್ಯೆಗಳು, ಅವರ ಕಷ್ಟಗಳು, ಇದನ್ನು ನಾವುಗಳು ಎಲ್ಲೂ ಕೂಡ ನೋಡಿಲ್ಲ ಅನ್ನೋದು. ಬಹುಶಃ ಈ ಮಾತುಗಳನ್ನು ಅವರು ಹೇಳುವಾಗ ಅರ್ಥ ಆಗುತ್ತೆ, ನಾವುಗಳು ಎಲ್ಲಿ ಸ್ವಾರ್ಥವನ್ನ ನಾವು ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದು. ಅವರುಗಳ ಸಮಸ್ಯೆ ನಾವು ನೋಡ್ಲೇ ಇಲ್ಲ, ಏನೋ ಬರ್ತಾರೆ ಕಸ ತೆಗೆದುಕೊಂಡು ಹೋಗ್ತಾರೆ, ಆದ್ರೆ ಅವರ ಜೀವನಗಳ ಬಗ್ಗೆ 4 ದಿನ ಬರಲಿಲ್ಲ ಅಂತ ಬಂದಾಗ ನಾವುಗಳು ಹೇಳಿರುವಂತಹ ಮಾತುಗಳು ಕೂಡ ಓಡೆ ಪೋತೇರಿ ಬೈದಿಜೇರೆ ರಜೆ ಟುಲ್ಲೇರ ಅಂತ ಹೇಳಿ. ಎಸ್, ಇದು ಪರಿಸ್ಥಿತಿ, ಇದು ನಮ್ಮ ಸರ್ಕಾರವೂ ಕೂಡ ಹೌದು. ಯಾರ ಬಗ್ಗೆ ನಿಜವಾಗ್ಲೂ ಕೂಡ ಕಾಳಜಿಯನ್ನು ವಹಿಸ್ಕೊಳ್ಬೇಕು, ಯಾರನ್ನ ನಿಜವಾಗ್ಲೂ ಕೂಡ ಕಾಳಜಿಯಿಂದ ನೋಡ್ಕೊಳ್ಬೇಕು, ಆದ್ರೆ ಅಂತವ್ರುಗಳನ್ನ ನೋಡ್ಕೊಳ್ತಾ ಇಲ್ಲ. ಇದು ನಮ್ಮ ಸರ್ಕಾರದ ಪರಿಸ್ಥಿತಿ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? 4 ಜನಕ್ಕೆ ನಮಸ್ಕಾರ. ಗಂಗಾಧರ ಪೂಜಾರಿ. ನಮಸ್ತೆ. ನಮಸ್ತೆ ಗಂಗಾಧರ ಪೂಜಾರಿ. ನಮಸ್ತೆ ಸರ್, ಪಾತಿರ್ಲೆ. ರಾಧಾಕೃಷ್ಣರು ಒಂಜಿ ಪಂಡ ಬಾರಿ ಕರೆಕ್ಟಾವು ಅಧಿಕಾರಿ ವರ್ಗದ ಮಿಸ್ಟೇಕ್ ಇಡೀ ಒಂದು ಪುನೀತೆ ಅಧಿಕಾರಿ ವರ್ಗದ ಮಿಸ್ಟೇಕ್ ಆನ ತೋಡ ಆಳ್ದಕ್ಕಳು ಈ ಅಧಿಕಾರಿ ವರ್ಗ ನಮ್ಮ ಅವರು ಆಳ್ವಿಕೆ ಮಲ್ಪ ನಾವು ಏನ್ ಪ್ರತಿಜ್ಞೆ ಈ ಕಾರ್ಮಿಕರು ವಾನಂದ ಬೇಲೆ ಮಲ್ಪರು ಬಂದು ಪ್ರತಿವರೆಗೂ ಗೊತ್ತುಂಡು ಸರ್ಕಾರನೇ ಬಂತು ಕಕ್ಕುಸ್ತ ನೀರು ದಪ್ಪರ ಬಲ್ಲಿ ಅಕ್ಕಳಿಗೆ ದಪ್ಪನೇ ಆಗಿ ದಂಡ ಮಾಡುವೆ ಅಂಚಂದ ಈ ನಮ್ಮನೆ ಬೇರೆ ಮಲ್ಪನಕ್ಕಳಿಗೆ ಸಂಬಳ ಕೊಡು ಬಂದು ಸರ್ಕಾರ ಗುತ್ತಿಗೆ ಗುರ್ದುಪ್ಪಾಡು ಸರ್ಕಾರ ಕಣ್ಣು ಗುತ್ತಿಗೆ ಎಮ್ಮೆಲ್ನಕಲೆ ಗುತ್ತಿದ್ದ ಮಕ್ಕಳು ಬೇಲೆ ಮಲ್ಪನ ಓವು ಬೇಲೆ ಕಾಣಿದ್ದು ಕಟ್ಟಲು ಮುಟ್ಟ ವಾಸನೆ ಉಳ್ಳೇರಿ ಎಂತ ಉಳ್ಳೇರಿ ಇನ್ನು ಸರ್ಕಾರ ಗುತ್ತಿದ್ದೆ ಅಪ್ಪನ ಎಮ್ಮೆಲ್ಲೆ ಗುತ್ತಿದ್ದೆ ಗುತ್ತಿಗೆದಾರ ಅಂತ ಗುತ್ತಿಗೆದಾರರು ಕೆಲವು ಮಾಡ್ತಂದು ಎಲ್ಲ ಕೊಡು ಎಜುಕೇಶನ್ ಗುತ್ತಿಗೆ ಜೊತೆ 16,000 ಸಂಬಳ 80,000 ಸಂಬಳ ಕೊಟ್ಟು 15,000 ತಂದು 500 ತುಂಗೋಡು ಸರ್ಕಾರ ಇಡೀ ಬೆನ್ಪ ತಿಂತಿನತ್ತವಳು ಕಾಲು ಗುತ್ತಿಗೆ ಕೊಡ್ತಿನತ್ತ ಕಂಪ್ಲೇಂಟ್ ತಗೊಂಡು ಬರ್ತಾನೆ 1,000 ಒಂದು 4,000 ಒಂದು ಪುಂಜೋಕನ ಕೈದು ದಶಮೇರು ಬಂಡ ನೀನು ಸರ್ಕಾರ ಜೊತೆಯಾರೆ ಒಕ್ಕೊಂದು ವಿಷಯ. ಈ ಮಕ್ಕಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ಬರ್ತೊಂದು 1 ಕೋಟಿಗೆ ಅಂತ ಮಕ್ಕಳೇ ನಾವೇ ತಗೊಂಡೆ 3 ಪಾಪದ ಬೆಂಪಿನ ಮಕ್ಕಳೇ ದಾವಳಿದ್ಯ ಮಕ್ಕಳ ಆರೋಗ್ಯ ನಿಂತಿರ್ತದೆ ಆ ನಿಟ್ಟಿರ್ತದೆ ಸೀಕರ್ ಇರ್ತದೆ ಆ ನಿಟ್ಟಿರ್ತದೆ ಮಕ್ಕಳೇ ದಾವಜ್ಜಿ ಮಕ್ಕಳೇ ಮಾತ್ರ ಎಸಿ ರೂಮ್ ಇತ್ತಿನ ಕೈ 1 ಕೋಟಿಗೆ ಇದು ರೆಡ್ಡಿಂಗ್ ಹೋಸವರ ಏರಿಕೆ ಸಂಬಳ ಮಕ್ಕಳಿಗೆ ಇಜ್ಜಿ ಈ ನೆಟ್ಟು ಬೆಂಪಿನಗಳಿಜ್ಜಿ ಪಾಪದ ಮಕ್ಕಳೇ ತೋರಿಸಿದ್ಜಿ ಪಾಪದಲ್ಲಿ 16,000 ಸಂಬಳ ಈ ಬೆಲೆ ಏರಿಕೆ 1,300 ರೂಪಾಯಿ ಸಂಬಳ ದಿನ ದಪ್ಪಡೆ ಅದಕ್ಕೆ ಇವತ್ತು ದಪ್ಪಡೆ ಅದು ಒಂದು ಬರ್ತು ನಾಡು 1,000 ಮಕ್ಕಳು 16,000 ಸಂಬಳ ಉನ್ನಾಡೆ ಸಾಮಾನು ಕಪ್ಪುದ ಮೀಂದ ತೊಟ್ಟೆ ಇತ್ತಿಲ್ಲ ಅವು ಗೊತ್ತಿಲ್ಲ ಮಕ್ಕಳಿಗೆ ಅವು ತೋಜಿನ ಮಕ್ಕಳಿಗೆ ಕಣ್ಣು ಇನ್ನು ಮಕ್ಕಳಿಗೆ ಯಾಕಡೆ ಬಂದರೆ ಅಂಚಿನ ಕಾಂಟ್ರಾಕ್ಟ್ ಬೆಟ್ಟನೆಲ್ಲ ಮಕ್ಕಳು ಮಾಡ್ತೋಡು ಉಂಡು ఆయన సంబಳ జాస్తి పోడుతున్నారు ఆ 16,000 ఆగొత్తుందా ముగ్గురు పాప బేలే పోతారు బ్యాంకిన ఆవిడ ఏదో తోడు ఇన్ఫ్లుయెన్స్ ಬೆನಿಯಲ್ಲ ಸಾ ಎಂದು ಓಕೆ ಥ್ಯಾಂಕ್ ಯು ಗಂಗಾಧರ ಪೂಜಾರ್ಲೆ. ಎಸ್ ಮೇಡಮ್, ಬಹಳಷ್ಟು ಜನರಿಗೆ ಈ ಸಮಸ್ಯೆಗಳ ಅರಿವೇ ಆಗಿಲ್ಲ. ಬಹಳಷ್ಟು ಜನರಿಗೆ ನಾವು ನೋಡಿದ್ದೇವೆ, ಕಸ ಹಾಕುವವರು ಬರ್ತಾ ಇಲ್ಲ, ಕಸ ಕೊಂಡೋಗೋರು ಬರ್ತಾ ಇಲ್ಲ. ಈ ಒಂದು ವಿಚಾರಗಳ ನಡುವೆ ಏನ್ ವಿಚಾರ ಇದೆ ಇದೇ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಮನೆಯಲ್ಲಿ ಕೂತು ಕಜಾವದ ಕುಲವರ್ ಪೂಜಾರ ಅಂತ ಆ ತಾಕತ್ತು ಜನಪ್ರತಿನಿಧಿಗಳ ಹತ್ರ ಕೇಳಲಿಕ್ಕೆ ಇವರಿಗೆ ಉಂಟಾ? ಯಾವನಾದ್ರೂ ಒಬ್ಬ ಹೋಗಿ ಕಾರ್ಪೊರೇಷನ್ ಅಲ್ಲಿ ಇದು ಯಾಕೆ ಆಗ್ತಾ ಉಂಟು ಅಥವಾ ಸ್ಥಳೀಯ ಜನಪ್ರತಿನಿಧಿ ಹತ್ರ ಯಾಕೆ ಆಗ್ತಾ ಉಂಟು ಅಂತ ಪ್ರಶ್ನೆ ಕೇಳುವ ಧೈರ್ಯ ಉಂಟಾ? ಇಲ್ಲ. ಇವರು ತುಂಬಾ ಹೇಳಿದ್ರು 12,000 ಲೆಕ್ಕದಲ್ಲಿ. ಒಂದು ಗ್ಯಾಸಿಗೆ ನಿತಿನ್ ಈಗ 1,000. ಬಡವರದ್ದು ಈಗ ಒಂದು ಕೋಳಿ ಅಂಗಡಿಯಲ್ಲಿ ಹೋಗಿ ಕ್ಯೂ ನಿಂತ್ರೆ ಆಗ ಕೋರಿ ತಿನ್ನರೆ ಆಪುಣ, ಆಗ ಮೀನು ತಿನ್ನರೆ ಆಪುಣ. ಯಾಕೆ ತಿನ್ಲಿಕ್ಕಿಲ್ವಾ? ಎಲ್ಲ ಶ್ರೀಮಂತರೇ ತಿನ್ಬೇಕಾ? ಅವರಿಗಂತ ಫೆಸಿಲಿಟಿ ಇಲ್ವಾ? ಮನೆದು ಹೇಳೋದು ಕೋಟಿಗಟ್ಲೆ ಇವರಿಗೆಲ್ಲ ಬಂಗ್ಲೆ ಕಟ್ಟಿ ಇವರು ಫೆಸಿಲಿಟಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ನವರಿಗೆ ಒಂದೊಂದು ಬಂಗ್ಲೋ, ಅದಕ್ಕೊಬ್ಬ ಸೆಕ್ಯೂರಿಟಿ, ಅದಕ್ಕೊಬ್ಬ ಗಾಡಿ, ಅದಕ್ಕೆ ಒಂದು ಕಾರ್, ಅದಕ್ಕೆ ಒಂದು ಆಫೀಸ್ ಎಲ್ಲ ಕೊಡ್ತಾರೆ. ಯಾಕೆ? ಪೌರ ಕಾರ್ಮಿಕರಿಗೆ ಮನೆ ಮಾಡಿ ಕೊಡಬಹುದಲ್ಲ? ನೀವು 2,200 ಕೋಟಿ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಮಾಡಿ ಇಡೀ ಮೊನ್ನೆ ನೆರೆ ಬಂದು ಮಂಗಳೂರೇ ಮುಳುಗುವಾಗೆ ಮಾಡುವಾಗ ಆ ಸ್ಮಾರ್ಟ್ ಸಿಟಿ ಯೋಜನೆ ಹಣ ಯಾತಕ್ಕೋಸ್ಕರ? ಇವರು ಸ್ಮಾರ್ಟ್ ಸಿಟಿಯ ಒಳಗೆ ಬರುವುದಿಲ್ಲ, ಪೌರ ಕಾರ್ಮಿಕರು ಇವರು ಬರುವುದಿಲ್ಲ ಆ ಸ್ಮಾರ್ಟ್ ಸಿಟಿಯ ಒಳಗೆ. ಇವರಿಗೆ ಏನು ಫೆಸಿಲಿಟಿ ಉಂಟು? ಅವ್ರು ಹೇಳಿದ್ರು ನಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬೀಳುದಿಲ್ವಾ ಅಂತ. ಇವರಿಗೊಂದು ESI ಇರ್ಬೋದು. ESI ಹಾಸ್ಪಿಟಲ್ ಕದ್ರಿಗೆ ಹೋದ್ರೆ ಗೊತ್ತಾಗ್ತದೆ, ನಮ್ಮ ವೆಲ್ಲಕ್ ಲೇಡಿ ಕೋಶನಿಗೆ ಹೋದ್ರೆ ಗೊತ್ತಾಗ್ತದೆ. ಬಾರಿ ಬೇಸರದಲ್ಲಿ ಹೇಳ್ತೇನೆ ನಿತಿನ್, ಅವರಾಗಿ ಹೇಳಿದ್ರು ಗಂಗಾಧರ್ ಪೂಜಾರಿ ಅವರು, ಲೇಡಿ ಕೋಶನ್ ಅಲ್ಲಿ ಹೋಗಿ ನೋಡಿ. ಯಾವತ್ತೋ ಒಬ್ಬ ಇದ್ದ ಪ್ರಭು, ಅವನಿಗೆ ಈಗ ಟೆಂಡರ್, ಅವನು ಹೇಳಿದಾಗೆ ಹುಡುಗಿಯರು ಕೇಳಬೇಕು. ಅವನು ದೇವರ ಆಣೆ ಹಾಕಿ ನಿನ್ನ ಮಗು ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಆಣೆ ಹಾಕಿಕೊಂಡು ಕೆಲಸ ಕೊಡುದು. 4 ಜನವನ್ನು ನಾನು ರೀಅಪಾಯಿಂಟ್ಮೆಂಟ್ ಮಾಡಿಸಿದೆ.
ವೆಲ್ಲೋಕಲ್ಲಿ DM ಹತ್ರ ಹೇಳಿ 4 ಜನ ರಿಅಪಾಯಿಂಟ್ಮೆಂಟ್ ಮಾಡಿದೆ. ಯಾಕೆ ನಮ್ಮ ಶಾಸಕರಿಗೆ ಆಗುದಿಲ್ವಾ? ನಾನೊಂದು ಮಾಧ್ಯಮದಲ್ಲಿ ಹೇಳಿದೆ ನಿಮ್ಗೆ, ಶಾಸಕರ ಮನೆಗೆ ಹೋಗುವಾಗ ಏನು ಹೇಳ್ತಾರೆ, ನಿಖಲು ಡಾಕ್ಟರ್ ವಿಷಯ ಡಾಕ್ಟರ್ ಡೇ ಪಾತೆರಡು ಮುಖಂಡ ಪೋಯರ ಬಲ್ಲಿ ಯಾರ ಹತ್ರ ನಾನೊಂದು ಡೈಲಾಗ್ ಹೇಳಿದೆ ಅವರದ್ದು. ಒಂದು ಡೈಲಾಗ್ ಆ ಸಲ ಹೇಳಿದ್ರು ಅವ್ರ ಹತ್ರ ಹೋಗ್ಬಾರ್ದು ಅಂತ. ಇವರು ಇದಕ್ಕೆಲ್ಲ ನೋಡ್ಬೇಕಲ್ಲ ನಿಂತಿನ್, ಇವರು ಏನ್ ನೋಡ್ತಾ ಇದ್ದಾರೆ? ಒಂದು ಜನಪ್ರತಿನಿಧಿ ಸರಿ ಇದ್ರೆ ಖಾಲಿ ಕಾಂಕ್ರೀಟ್ ಇದು ಟೆಂಡರ್ ಅಲ್ಲ, 1 ಕೋಟಿ ಬರ್ತದೆ ನಿಮ್ಗೆ ಕಾಂಕ್ರೀಟ್ ಮಾಡ್ತಾರೆ, ಅದಲ್ಲ. ಜನರ ಸಮಸ್ಯೆ ಏನು? ಯಾರಾದ್ರೂ ಜನರ ಸಮಸ್ಯೆಗೆ ಬೆಲೆ ಕೊಡ್ತಾ ಇದ್ದಾರಾ? ಇಲ್ಲ. ರಾಧಾಕೃಷ್ಣರ್ ಹೇಳಿದ್ರು ಅಧಿಕಾರಿಗಳು ಸರಿ ಇಲ್ಲ ಅಂತ, ಒಪ್ತೇನೆ ನಾನು. ಪ್ರತಿಯೊಂದು ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ ಆದವನಿಗೆ ಸಹ ಮೊದಲು ಟೆಂಡರ್ ಇರುವಾಗ 3-4 ಗಾಡಿ ಅವನ ಮನೆಯವ್ರದೇ, ಅವನ ಮಕ್ಕಳದೇ ಎಲ್ಲ. 4 ಮನೆ ಇದ್ದ ಹೆಲ್ತ್ ಇನ್ಸ್ಪೆಕ್ಟರ್ನವರು ಇದ್ದಾರೆ ಬಾಡಿಗೆ ಕೊಡುವ. ಅವರದ್ದು ಭಾವನವರು, ಅವರ ಅಕ್ಕನವರು, ಅವರ ತಂಗಿಯವರು, ಅವರ ಹೆಸರಲ್ಲಿ ಎಲ್ಲ ಲಾರಿಗಳಿತ್ತು. ಟೆಂಡರ್ ಎಲ್ಲ ಅವರೊಳಗೆ ಹೋಗ್ತಾ ಇತ್ತು. ಅದನ್ನು ಯಾರು ನೋಡ್ಬೇಕು? ಕಾಂಗ್ರೆಸ್ ಬಿಜೆಪಿಯ ಸಾಯ್ಲಿ. ಜನಪ್ರತಿನಿಧಿಗಳು ಯಾಕೆ ಇರುವುದು? ಅಂತ ಟೆಂಡರ್ ತೆಗೆದು ಬಿಡಿ, ಎಲ್ಲ ಡೈರೆಕ್ಟ್ ಇವರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಎಲ್ಲ ಫೆಸಿಲಿಟಿ ಇವರಿಗೆ ಸಿಗ್ತದಲ್ಲ. ಆ ಫೆಸಿಲಿಟಿ ಕಳ್ಕೊಳ್ಳೋದು ನೀವೇ ಅಲ್ಲ. 12,000 ಲೆಕ್ಕ ಹಾಕ್ತಾರಲ್ಲ ಇವರು. 1 ದಿವಸ ಬಾರಲ್ಲಿ ಖರ್ಚು ಮಾಡುವ ಹಣ, 1 ದಿವಸ ಇರೋ ಫ್ರೆಂಡ್ಸ್ ಜನಪ್ರತಿನಿಧಿಗಳು ಪಾರ್ಟಿ ಮಾಡೋ ಹಣ ಇವರದ್ದು 1 ತಿಂಗಳದ್ದು ಸಂಬಳ. ಅರ್ಥ ಆಗುದಿಲ್ಲ. ಇವರು ಪ್ರತಿಯೊಂದು ಹಕ್ಕಿಗೋಸ್ಕರ ಹೋರಾಟ ಮಾಡ್ಬೇಕಾ? ಆದದ್ದು ಆಯ್ತು. ಈಗಾದ್ರೂ ಏನಾದ್ರೂ ಮಾಡ್ತಾರ? ನಗರ ಪಾಲಿಕೆಯಿಂದಲೇ ಇವರನ್ನು ನೇಮಕ ಮಾಡಬಹುದು, ರಾಜ್ಯಕ್ಕೆ ಹೋಗಿ ಮನವಿ ಕೊಡ್ಬೇಕಂತ ಇಲ್ಲ. ಸ್ವಚ್ಛ ನಗರ ಪಾಲಿಕೆ ಅಂತ ನಾವು ನಂಬರ್ 1 ನಂಬರ್ 2 ಅಂತ ಹೋಗುವರು, ಮಂಗಳೂರನ್ನು ನೀವು ನಂಬರ್ 1 ಮಾಡಿಸಿ. 60 ಜನಪ್ರತಿನಿಧಿಗಳಿದ್ದೀರಿ, 2 ಶಾಸಕರಿದ್ರಿ, ನಿಮ್ಮನ್ನು ನಾವು ಖುಷಿ ಪಡಿಸ್ತೇವೆ. ಎಲ್ಲದಕ್ಕೂ ನೀವು ಮಾತಾಡುವಾಗ ಪ್ರಧಾನಮಂತ್ರಿಗಳನ್ನೇ ತಂದು ನಿಲ್ಲಿಸ್ತೀರಿ, ನೀವು ಖುಷಿ ಪಡ್ತೇನೆ. ಸ್ವಚ್ಛತಾ ಅಭಿಯಾನ ಅಂತ ಹೇಳ್ತೇವೆ ನಾವು. 1 ದಿವಸ ಗಾಂಧಿ ಜಯಂತಿ ದಿವಸ ಇವರೊಂದು ಹಿಡಿದುಕೊಂಡು ಇವರು ನಲಿಯುವುದು, ಹೆಂಗಸರು ಸಾರಿ ಉಟ್ಟು ಚಿನ್ನ ಉಟ್ಟು ಕ್ಲಬ್ ಅಂತ ಬಂದು ಒಂದು ಫೋಟೋ ಪೋಸ್. ನಿಮ್ಗೆ ಆಗ್ತದಾ? MLA MP ಗಳು ಒಮ್ಮೆ ಚರಂಡಿ ಹಿಡಿದು ಕ್ಲೀನ್ ಮಾಡಿ ನೋಡುವ. ಎಲ್ಲಿ ಕಸ ಇಲ್ಲದಲ್ಲಿ ನೀವು ಬಂದು ಈಗ ಅಡ್ವರ್ಟೈಸ್ಮೆಂಟ್ ಮಾಡೋ ಬದಲು ಒಂದು ಚರಂಡಿಗೆ ಹಿಡಿದು ನೀವು ಕ್ಲೀನ್ ಮಾಡಿ ತೋರಿಸಿ. ಇದು ಬೇಡ ನಮ್ಗೆ. ಪ್ರತಿಯೊಂದು ಇವರು ಪ್ರಚಾರಕ್ಕೋಸ್ಕರ ಮಾಡುದು. ವನ ಮಹೋತ್ಸವ ಅಂದ್ರೆ ಅಲ್ಲಿ ಒಂದು ಗಿಡ ನೆಡ್ತಾರೆ ಇವರು, ನೆಕ್ಸ್ಟ್ ಇಯರ್ ಅಲ್ಲಿ ಗಿಡ ಇರುವುದಿಲ್ಲ. ವನ ಮಹೋತ್ಸವದ ಬೇರೆ. ನಾನೀಗ ಪೌರ ಕಾರ್ಮಿಕರ ಬಗ್ಗೆ ಹೇಳುವಾಗ ಅವರ ಬಗ್ಗೆ ಒಂದು ಕಾಳಜಿ ಇಲ್ಲ. ಈಗ ಹೇಳ್ತಾರೆ ಅವರಿಗೆ, ಇವರು ಹೇಳಿದ್ರು ಸರ್ವೆಯಲ್ಲಿ ಅವರಿಗೆ 45-50 ಅಂತ. 100% ಒಪ್ತೇನೆ ನಿತಿನ್. ಇವರಿಗೊಂದು ಡ್ರೈನೇಜ್ಗೆ ಇಳಿಯುವಾಗ ನಮಗೆ 1 ದಿವಸದ ಕಸದಲ್ಲಿ ಹೀಗೆ ಮಾಡುವಾಗ ಅವರಿಗೆ ಅಲ್ಲಿ ಆಲ್ಕೋಹಾಲ್ ತಗೊಳ್ಳಿಕ್ಕೆ ಬೇಕಾಗ್ತದೆ. ನೋಡೋ, ಯಾವನಾದ್ರೂ ಇಡೀರಿ, ಯಾವನಾದ್ರೂ ಮಾಡಿ ತೋರಿಸಿ. ಇವರ ಕೆಲಸ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಹೇಳ್ತೇವೆ ಆಯ್ದಾನೆ ಬೈಜೆ, ಆಯ್ದಾನೆ ಬೈಜೆ ಕ್ವಶನ್ ಮಾಡ್ತೇವಲ್ಲ ನಾವು. ನಾಚಿಕೆ ಆಗ್ಬೇಕು ನಮ್ಮ ಜನರಿಗೆ. ಜನಪ್ರತಿನಿಧಿಗಳ ಹತ್ರ ಮಾತಾಡುವಂತ ತಾಕತ್ತು ಒಬ್ನಿಗೂ ಇಲ್ಲ. ಅವರೊಂದು ಸೆಲ್ಯೂಟ್ ಕೊಟ್ಟು ಹೆಗಲಿಗೆ ಕೈ ಹಾಕಿದ ಕೂಡಲೇ ಆ ರೆಡ್ಡೆ ಜನ ಮಾರೆ ಅಂತ, ಆ ರೆಡ್ಡೆ ಜನ ಎಡ್ಡೆ ಪಾತಿರು ಪುಗೇಲ್ ಕೈ ಪಾಡ್ದು ಅದಲ್ಲ. ಪ್ರಶ್ನೆ ಮಾಡ್ಲಿಕ್ಕೆ ನಿಮಗೆ ಉಂಟಾ? ಆ ತಾಕತ್ತು ಉಂಟಾ ನಿಮ್ಗೆ? ಒಬ್ಬನು ಪ್ರಶ್ನೆ ಮಾಡುದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂತು ಎಲ್ಲರೂ ಬರೆಯುವುದು. ಟಿವಿ ಮಾಧ್ಯಮ ಬೇಡ ನಮ್ಗೆ, ಪತ್ರಿಕಾ ಮಾಧ್ಯಮ ಬೇಡ, ಎಲ್ಲರೀಗ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುದು. ನಾವೇ ರಿಪೋರ್ಟರ್, ಎಲ್ಲ ತಿಳುವಳಿಕಿದ್ದಾಗ ಇವರು ಮಾಡುದು. ಜನಪ್ರತಿನಿಧಿಗಳು ಸಾಗೆ ಯಾವುದಕ್ಕೂ ಯಾವ ಪ್ರಶ್ನೆಗೆ ಅವರಿಂದ ಉತ್ತರ ಇಲ್ಲ. ಈಗ ಪೌರ ಕಾರ್ಮಿಕರ ಬಗ್ಗೆ ಎಷ್ಟು ಜನಪ್ರತಿನಿಧಿಗಳು ಮಾತಾಡಿದ್ರು ಹೇಳಿ ನನ್ಗೆ? ಎಷ್ಟು ಜನಪ್ರತಿನಿಧಿಗಳು ಅವರ ಬಗ್ಗೆ ಮಾತಾಡಿದ್ರು? ಯಾರೋ ಮಾತಾಡ್ತಾರ? ಇಲ್ಲ. ಇವರೀಗ ಮುಷ್ಕರ 19ಕ್ಕೆ ತಾತ್ಕಾಲಿಕ ಅಂತ ಹೇಳಿ ಹೀಗೆ ಮಾಡಿದಕ್ಕೆ ಪರ್ಮನೆಂಟ್. ಇನ್ನು ಜನರು ಹೇಳ್ತಾರ ಗೊತ್ತಿಲ್ಲ. ಆದ್ರೂ ಅವರ ಮನೆ ಕಸ ಸಹ ಹೋಗ್ಬೇಕಲ್ಲ. ಯಾವ MP ಯಾವ MLA ಯಾವ ಜನಪ್ರತಿನಿಧಿಯ ಎಲ್ಲರ ಕಸ ಇವರಿಂದಲೇ ಹೋಗ್ಬೇಕಲ್ಲ. ಅವರಿಗೆ ಸ್ಪೆಷಲ್ ಟೀಮ್ ಬರುದಿಲ್ಲಲ್ಲ. ನಾನು ಅದಕ್ಕೆ ಹೇಳುದು, ಸರ್ಕಾರದಲ್ಲಿ ಮಹಾನಗರ ಪಾಲಿಕೆ ರಾಧಾಕೃಷ್ಣರವರ ಮುಖಾಂತರ ಹೇಳಿದ್ರು, ಅವರಿಗೆ ಒಪ್ಪಿದ್ರು ನಾವು ಮಾತಾಡುದು ಸಾಮಾಜಿಕ ಚಿಂತನೆ ಹೇಳುವಾಗ. ಆಗ ನಿಮ್ಮಿಂದ ಅದು ಹೋಗ್ಬೇಕು ಸರ್ಕಾರಕ್ಕೆ. ಹೀಗೆ ಆಗ್ತಾ ಉಂಟು. ನೀವು ನೋಡ್ಬೇಕು ನಿತಿನ್, ನಗರ ಪಾಲಿಕೆಯಲ್ಲಿ ರಿಟೈರ್ಡ್ ಆದ ಆಫೀಸರ್ಸು ಇದ್ದಾರೆ. ಯಾಕೆ ಯಂಗ್ಸ್ಟರ್ಸ್ ಬರಬಾರ್ದಾ? ಯಾಕೆ ಪುನಃ ಅವರನ್ನು ಇಡಬೇಕು? ಎಸ್ ಮೇಡಮ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಸುನೀಲ್ ಬಜಿಲ್ಕೇರಿ ಅಂತೇಳಿ. ನಮಸ್ತೆ ಸುನೀಲ್ ಅವರೇ, ಮಾತಾಡಿ ಸರ್. ಅಧಿಕಾರಿಗಳು ಇಲ್ಲಿ ತಪ್ಪಿತಸ್ಥರಾಗ್ತಾರೆ. ಅದು ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಇವತ್ತು ಗುತ್ತಿಗೆ ಆಧಾರ ಇವರಿಗೆ ಕಂಟಿನ್ಯೂ ಆಗ್ಬೇಕು, ಆದ್ರೆ ಮಾತ್ರ ಇವರ ಹೊಟ್ಟೆ ತುಂಬೋದು, ಇವರ ಕಿಸೆ ತುಂಬೋದು. ಮೊನ್ನೆ ಒಬ್ರು ಮಹಾನಗರ ಪಾಲಿಕೆಯ ಅಧಿಕಾರಿ ಖಾದರ್ ಅಂತೇಳಿ ಅವರ ACB ದಾಳಿ ಆಗ್ತದೆ ಅಂತೇಳಿ ಇವತ್ತಿನವರಿಗೆ ಕಚೇರಿಗೆ ಬರ್ತಾ ಇಲ್ಲ. ಅಲ್ಲಿ ಅವರ ಬುಕ್ ಏನಿದೆ, ಅಟೆಂಡೆನ್ಸ್ ಬುಕ್, ಅಲ್ಲಿ ಸೈನ್ ಆಗ್ತಾ ಇದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಗಳಿರುವಾಗ ಒಂದು ಸಾಮಾನ್ಯ ಪೌರ ಕಾರ್ಮಿಕರಿಗೆ ಇವತ್ತು ಎಲ್ಲಿ ನ್ಯಾಯ ಸಿಗ್ಬಹುದು ಹೇಳಿ? ನಿನ್ನೆ ಅನಿಲ್ ಅವರು ಏನು
ಹೋರಾಟ ಮಾಡೋ ಜಾಗಕ್ಕೆ ನಾವು ಮತ್ತು MJ ಗಿಡ ಕೂಡ ಹೋಗಿದ್ವಿ. ಅಲ್ಲಿ ನಾವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ನಮ್ಮ ಮನೆಯಲ್ಲಿ ಕೂಡ ಕಸಗಳು 3 ದಿವಸದಿಂದ ಇದೆ. ಆದ್ರೆ ನಾವು ಅದನ್ನು ಸಹಿಸ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮಿಂದ ಜಾಸ್ತಿ ಕಷ್ಟಪಡುವವರು 365 ಕಸ ತೆಗೆದು ಈ ಪೌರ ಕಾರ್ಮಿಕರು. ಇಂಥ ಪೌರ ಕಾರ್ಮಿಕರಿಗೆ ನಮ್ಮಿಂದ ಆದ್ರೂ ನಮ್ಗೆ ಬೇಕಾದ್ರೆ ಇನ್ನೊಂದು 10 ದಿವಸ ಬೇಕಾದ್ರೆ ಕಸವನ್ನು ಮನೇಲಿ ಇಟ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಕಟ್ಟೆ ಕಡೆಯ ವ್ಯಕ್ತಿ. ಯಾಕಂತ ಹೇಳಿದ್ರೆ ಅವರು ಎಷ್ಟು ಕಷ್ಟ ಪಡ್ತಾರೆ, ಅವರಿಗೆ ನ್ಯಾಯಯುತವಾದ ಒಂದು ಬೇಡಿಕೆ ಏನಿದೆ ಅದು ಸಿಗ್ಬೇಕು. ಇವತ್ತು ನಾವು ಅವರಿಗೆ ಏನು ಅನಿಲ್ ರವರು ಹೇಳಿದ್ರಾಗ ನಮ್ಗೆ ಜಯ ಸಿಕ್ಕಿದೆ ಅಂತ ಹೇಳಿ, ಇದು ನಿಮ್ಗೆ ಸಿಕ್ಕಿರೋದು ಜಯ ಅಲ್ಲ, ಮಂಗಳೂರಿನ ಜನರಿಗೆ ಸಿಕ್ಕಿರೋದು ಜಯ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಮಂಗಳೂರಿನ ಜನರ ಎಲ್ಲ ಕೆಲಸ ಮಾಡುವವರು. ಪ್ರತಿಯೊಂದು ಅಂತ ಹೇಳಿದ್ರೆ ಕಸ ಅಂತ ಹೇಳಿದ್ರೆ ಅದು ಕೊನೆಯದಾಗಿ ಆಗುವಂತದ್ದು. ಅಂತ ಒಂದು ಕೆಲಸ ಮಾಡುವವರಿಗೆ ನಿಮ್ಗೆ ಜಯ ಸಿಕ್ಕಿದೆ. ಅದಕ್ಕೆ ನಾನು ಕಂಗ್ರಾಚುಲೇಷನ್ ಅನಿಲ್ ರವ್ರಿಗೆ ಹೇಳ್ತೇನೆ, ಮತ್ತೆ ನಿಮ್ಮ ತಂಡಕ್ಕೂ ಹೇಳ್ತೇನೆ. ಅದೇ ರೀತಿ ಮಾಧ್ಯಮವು ಕೂಡ ಇವತ್ತು ಅವರ ಬೇಡಿಕೆಗಳ ಬಗ್ಗೆ ದೊಡ್ಡ ಮಟ್ಟದ ಧ್ವನಿಯಾಗಿ ಎತ್ತಿದೆ. ಅದರಿಂದಾಗಿ ಇಷ್ಟು ಬೇಗ ಈ ಗಬ್ಬು ನಾರ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಟಿವಿ ಮಾಧ್ಯಮಗಳಾಗಿರ್ಬೋದು ದೊಡ್ಡ ಪ್ರಚಾರವನ್ನು ಕೊಟ್ಟಿತ್ತು. ರಾಜ್ಯದಾದ್ಯಂತ ಇದಕ್ಕೆ ದೊಡ್ಡ ಸುದ್ದಿ ಆಯಿತು. ಸೊ ಈ ವ್ಯವಸ್ಥೆಯನ್ನ ಆದಷ್ಟು ಬೇಗ ಸರಿ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ತಪ್ಪುಗಳು ಸರ್ಕಾರದಿಂದ ಆಗಬಾರದು. ಓಕೆ ಸರ್, ಈಗ ತಾವು ಫೋನ್ ಮಾಡಿದಾಗ ಒಬ್ರು ಅಧಿಕಾರಿಯ ವಿಚಾರವಾಗಿ ಹೇಳಿದ್ರಿ. ಏನ್ ಸರ್, ಏನ್ ಕತೆ ಅದನ್ನ ಸ್ವಲ್ಪ ಒಂದ್ಸಗೆ ನನಗೆ ಎಕ್ಸ್ಪ್ಲೇನ್ ಮಾಡಿ. ಅದೇ ಖಾದರ್ ಅಂತ ಹೇಳಿ ಅಲ್ಲಿ ಅಧಿಕಾರಿ ಇದ್ದಾರೆ, ಇಂಜಿನಿಯರ್. ಆ ಅಧಿಕಾರಿಯನ್ನ ಈಗಾಗಲೇ ACP ಅವರು ಮೊನ್ನೆ ಹುಡ್ಕೊಂಡು ಬಂದಿದ್ರು. ಆಲ್ರೆಡಿ ಇನ್ನೊಂದು ಅಧಿಕಾರಿಯನ್ನು ದಾಳಿ ಮಾಡಿದ್ರು, ಅವರು ಸಿಕ್ಕಿದ್ರು, ದಾಖಲೆಗಳ ಸಿಕ್ಕಿದೆ, ಅವರನ್ನು ಅರೆಸ್ಟ್ ಮಾಡಿದ್ರು. ಆದ್ರೆ ಇನ್ನೊಂದು ಅಧಿಕಾರಿ ಖಾದರ್ ಅಂತ ಹೇಳಿ ಏನಿದ್ದಾರೆ ಅವರು ಈಗ ಭೂಗತರಾಗಿದ್ದಾರೆ. ಆದ್ರೆ ಅವರ ಏನು ಕಾರ್ಪೊರೇಷನ್ ಅಲ್ಲಿರುವ ಅವರ ಬುಕ್ ಏನಿದೆ ಅದಕ್ಕೆ ಡೈಲಿ ಸೈನ್ ಆಗ್ತಾ ಇದ್ದಾರೆ. ಇದು ಎಲ್ಲಿಂದ ಬರೋದು ಸೈನು? ಅವರು ಕಚೇರಿಗೆ ಬರ್ತಾ ಇಲ್ಲ, ಹೊರಗಡೆನೆ ಇದ್ದಾರೆ, ಯಾರೋ ಒಬ್ನ ಕಾರಲ್ಲಿ ಸುತ್ತಾಡ್ತಾ ಇರ್ತಾರೆ. ACB ಅವರಿಗೂ ಗೊತ್ತಿದೆ ಯಾರ ಜೊತೆ ಸುತ್ತಾಡ್ತಾರೆ ಅಂತ. ಅವರು ಏನು ಜಾಮೀನ್ಗಾಗಿ ಕಾಯ್ತಾ ಇದ್ದಾರಂತೆ. ಇಷ್ಟೊಂದು ಭ್ರಷ್ಟ ವ್ಯವಸ್ಥೆಗಳಿದ್ರು ಇಲ್ಲಿಯ ಶಾಸಕರು, ಇಲ್ಲಿಯ ಕಮಿಷನರು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಇಂಥ ಅಧಿಕಾರಿಗಳನ್ನ ಯಾಕೆ ಬೆಂಬಲಿಸ್ತಾ ಇದ್ದಾರೆ? ಅವರನ್ನು ವಜಾ ಮಾಡ್ಲಿ ಅಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ಇಂಥ ವ್ಯವಸ್ಥೆಗೆ ಬಂದಿರೋದು. ಗಮನಕ್ಕೆ ತಂದದಕ್ಕೆ ಧನ್ಯವಾದಗಳು. ಸ್ವಲ್ಪ ತನಿಖೆ ಮಾಡಿ. ಯಾಕಂತ ಹೇಳಿದ್ರೆ ಅಲ್ಲಿ ಲೆಡ್ಜರ್ ಬುಕ್ ಅಲ್ಲಿ ದಿನನಿತ್ಯ ಸಹಿ ಆಗ್ತಾ ಇದೆ. ಎಲ್ಲಿಂದ ಬರೋದು ಈ ಸಹಿಗಳು? ಎಲ್ಲಿಂದ ಬರೋದು? ಅವರಿಗೆ ಕಚೇರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ACB ದಾಳಿಗೆ ಎದುರಿ ಅಡಗಿ ಕೂತ್ಕೊಂಡಿದ್ದಾನೆ. ಆ ವ್ಯಕ್ತಿಯ ಏನು ಇವತ್ತು ಹಾಜರಿ ಬುಕ್ ಇದೆ ಅಲ್ಲಿ ಸೈನ್ ಆಗ್ತಾ ಇದೆ. ಅದು ಅನಿಲ್ ರವರಿಗೂ ಕೂಡ ಗೊತ್ತಿದೆ, ಕೇಳಿ ಅವರ ಹತ್ರ. ಹೌದು ಅನಿಲ್ ಅವರು. ಎಸ್, ಗಮನಕ್ಕೆ ತಂದದಕ್ಕೆ ಸುನಿಲ್ ಅವರೇ ಧನ್ಯವಾದಗಳು. ಈ ಒಂದು ವಿಚಾರದ ಬಗ್ಗೆ ನಾನು ನೇರವಾಗಿ ಕೇಳಬೇಕಂದ್ರೆ ಈಗ ತಾನೇ ರಾಧಾಕೃಷ್ಣ ಅವರು ಹೇಳಿದ್ರು ಅಧಿಕಾರಿಗಳ ದುರ್ಬಳಕೆ ಜೊತೆಗೆ ಅವರ ಒಂದು ವಿಚಾರದ ಬಗ್ಗೆ. ಈ ವಿಚಾರದ ಬಗ್ಗೆ ಗಮನಕ್ಕೆ ತಂದದಕ್ಕೆ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಮಂಗಳೂರಿನ ಜನತೆ ನೋಡ್ತಾ ಇದ್ದಾರೆ, ಕೆಲವು ವಿಚಾರಗಳು ಜನತೆಗೆ ಗೊತ್ತಾಗಲ್ಲ. ಈ ರೀತಿಯ ವಿಚಾರಗಳು ಆದಾಗ ಯಾವುದು ಸರಿ ಯಾವುದು ತಪ್ಪು, ಏನೆಲ್ಲ ಆಗ್ತಾ ಇದೆ ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ, ಏನೆಲ್ಲ ಆಗ್ತಾ ಇದೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ, ಎಷ್ಟು ಸುಸಜ್ಜಿತವಾಗಿ ಸುವ್ಯವಸ್ಥೆಯಾಗಿ ಕೆಲಸಗಳು ನಡೀತಾ ಇದೆ. ತುಂಬಾ ಚೆನ್ನಾಗಿ ತಾವು ಹೇಳಿದ್ದೀರಾ ಅಂಡ್ ಧನ್ಯವಾದಗಳು. ಎಸ್ ಸರ್, ರಾಧಾಕೃಷ್ಣ ಅವರು ತಾವು ಉತ್ತರವನ್ನ ಕೊಡಬೇಕು. ಕೆಲವು ನಂಬಿಕೆಗಳೇನಿದೆ ನೋಡಿ ಸತ್ತು ಹೋಗ್ತಾ ಇದೆ. ACB ಬಗ್ಗೆ ಅಲ್ಲಲ್ಲ, ನಂಬಿಕೆಗಳೇನಿದೆ ನೋಡಿ ಸತ್ತು ಹೋಗ್ತಾ ಇದೆ. ಸತ್ತು ಹೋಗ್ಬಾರ್ದು ಸರ್ ವ್ಯವಸ್ಥೆಯಲ್ಲಿ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ತಾವು ಒಂದು ಹೇಳಿ, ಏನು ಈ ಕತೆ ತಮ್ಮ ಗಮನಕ್ಕೆ ಬಂದಿದ್ಯಾ? ಅಲ್ಲ, ಅದು ನಾನು ಯಾವತ್ತು ನ್ಯಾಯದ ಪರ ಮಾತಾಡ. ಈಗ ACB ಅಂತ ಹೇಳಿದ್ರೆ ನಾನು ACB ಅನ್ನು ನಂಬುವುದಿಲ್ಲ. ಮೊನ್ನೆ ಹೈಕೋರ್ಟ್ ಜಡ್ಜ್ ACBಗೆ ಜಾಡಿಸಿದ್ದಾರೆ. ACB ಅಲ್ಲಿ ಇರುವವರು ಸಹ ಭ್ರಷ್ಟರು ಅಂತ ಹೇಳಿ ಹೈಕೋರ್ಟ್ ಜಡ್ಜ್ ಹೇಳಿ. ಹೈಕೋರ್ಟ್ ಜಡ್ಜ್ ಹೇಳಬೇಕಾದ್ರೆ ಏನಾದ್ರೂ ಕಾರಣ ಇರ್ಬೇಕಲ್ಲ. ಅಲ್ಲ, ಇಲ್ಲಿಗೆ ಬರ್ತಾರೆ, ಲೆಡ್ಜರ್ ಅಲ್ಲಿ ಸೈನ್ ಆಗುತ್ತೆ, ಯಾವುದು ಇಲ್ಲ, ಏನ್ ಕತೆ ಅಂತ ಬಂದಾಗ ಎಸ್ ಅದರ ಬಗ್ಗೆ ಕಮಿಷನರ್ ಕ್ರಮ ತಗೋ ಅಲ್ವಾ ಸರ್? ಅಲ್ಲ, ತಾವುಗಳು ಕೂಡ ಪಾಲಿಕೆಯಲ್ಲಿ ಇದ್ದೀರಾ, ಸರಿ ಅಲ್ವಾ? ತಾವುಗಳು ಕೂಡ ಇದ್ದೀರಾ. ಅದ್ರ ಬಗ್ಗೆ ನಾವು ಪ್ರತಿಯೊಂದು ವಿಚಾರವನ್ನ ನಾವು ಮಾತಾಡ್ಬೇಕಲ್ಲ ಸರ್. ಯಾಕೆ ಮಾತಾಡಲ್ಲ, ಯಾಕೆ ಮಾತಾಡಬಾರ್ದು ಅನ್ನೋ ಪ್ರಶ್ನೆ. ಅದ್ರ ಬಗ್ಗೆ ಎಲ್ಲಿ ಮಾತಾಡ್ಬೇಕು ನಾವು ಅಲ್ಲಿ ಮಾತಾಡ್ತೇವೆ. ಅಲ್ಲ, ಯಾಕೆ ಆಗಲ್ಲ ಅಂದ್ರೆ ತಾವು ಈಗಾಗಲೇ ಹೇಳಿದ್ರಿ ಅಧಿಕಾರಿಗಳ ವಿಚಾರ ಬಗ್ಗೆ ತಾವು ಹೇಳಿದವರು ಪ್ರಥಮವಾಗಿ ಫಸ್ಟ್ ರಿಯಾಕ್ಷನ್ ಅಲ್ಲಿ. ಸೊ ಈ ರೀತಿಯ ತುಂಬಾ ದೊಡ್ಡ ಕೆಟ್ಟ ಇದೆ, ಈ ರೀತಿಯ ಅವ್ಯವಸ್ಥೆ ಇದೆ ಅಂತ ಬಂದಾಗ ಯಾಕೆ ಮಾತಾಡಲ್ಲ ಅಂದ್ರೆ ತಮ್ಮ ಗಮನಕ್ಕೆ ಬಂದಿದ್ಯಾ ಬಂದ್ಲಿಲ್ವಾ? ನಂಗೆ ಏನ್ ಬೇಕಾಗಿಲ್ಲ, ಬಟ್ ಬಂದ್ರೆ ಸಹ ನಾವು ಅದನ್ನ ಕಣ್ಣಾರೆ ಕಂಡ್ರು ಪರಾಮರಿಸಿ ನೋಡ್ಬೇಕು. ಅಲ್ಲಿ ನಾವು ಲೆಡ್ಜರ್ ಇದು ಅಟೆಂಡೆನ್ಸ್ ಬುಕ್ ತರಿಸಿ ಅದನ್ನ ಪರಿಶೀಲಿಸಿ. ಇಲ್ಲ ಅಂತ ಹೇಳಿದ್ರೆ ಇವುಗಳಿಗೆ ಗೊತ್ತಾಗುತ್ತೆ ಅಲ್ಲಿ ಆಗಿಲ್ಲ, ಸೈನ್ ಆಗಿಲ್ಲ. ನನ್ನ ಅಭಿಪ್ರಾಯವನ್ನು ಈಗ ನನ್ಗೆ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಈಗ ಅವರೇ ಸುನಿಲ್ ಬಜಿಲಕೇರಿ ಸುಮ್ಮನೆ ಏನಾದ್ರು ಕಂಪ್ಲೇಂಟ್ ಮಾಡ್ತಾರೆ ಅಲ್ಲ, ಹೇಳ್ತೇನೆ. ಈಗ ಅವ್ರು ಕಂಪ್ಲೇಂಟ್ ಕೊಟ್ಟರು, ಆದ್ರೆ ನಾನು ಕಂಪ್ಲೇಂಟ್ ಕೊಟ್ಟುವಾಗ ಅದನ್ನ ಪರಿಶೀಲನೆ ಮಾಡ್ಬೇಕು. ನಾನು ಮಾಡ್ತೇನೆ, ಮಾಡಿ ಅದು ಹೌದು ಅಂತಾದ್ರೆ ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಖಂಡಿತವಾಗಿ ನಾನು ಪ್ರಶ್ನೆ ಮಾಡ್ತೇನೆ. ಅದನ್ನೇನು ಬಿಡುವ ಪ್ರಶ್ನೆ ಇಲ್ಲ. ಅವ್ರಗಳ ಪರವಾಗಿ ನಿಲ್ತೀವಿ ಖಂಡಿತವಾಗಿಯೂ ನಾನು ಯಾವುದೇ ಅಧಿಕಾರಿಯ ಪರ ಯಾವತ್ತೂ ನಿಲ್ಲಿಲ್ಲ. ನಾನು ಜನರ ಪರವಾಗಿ ನಿಂತವನು ಯಾವಾಗ್ಲೂ, ಈ ಹಿಂದೆ ಸಹ ಮುಂದೆ ಸಹ.
ಈಗ ಈ ವಿಚಾರದಲ್ಲಿ ಅಷ್ಟೇ, ಇದು ಮಂಗಳೂರು ಮಹಾನಗರ ಪಾಲಿಕೆಗೆ ಕೇವಲ ಸಂಬಂಧಪಟ್ಟಿರುವಂತಲ್ಲ, ಇದು ರಾಜ್ಯಕ್ಕೆ ಸಂಬಂಧಪಟ್ಟ, ಅದು ಕೂಡ ಪಾಲಿಕೆ ಕೂಡ ಏನಾದ್ರು ಮುತುವರ್ಜಿ ವಹಿಸುತ್ತೆ ಅಂತ ಅನ್ಕೊಂಡಿದ್ವಿ. ಎಸ್ ಸರ್, ಬರ್ತೇನೆ ಮತ್ತೊಂದು ಕರೆ ಇದೆ. ಮುಗಿಸ್ತೇನೆ ಇದನ್ನು ಅಂದ್ರೆ ಇವತ್ತು ಏನೋ ಬೊಮ್ಮಾಯಿ ಅವರು ಮತ್ತೊಂದು ಕರೆ ಇದೆ. ಒಂದು ಕರೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್, ಸಿರಾಜ್ ಬಜ್ಪೆ. ಸಿರಾಜ್ ಅವರು ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಅತಿಥಿಗಳನ್ನು ಸ್ವಾಗತಿಸ್ತೇನೆ. ಸರ್, ಈಗ ಏನು ಹೆಚ್ಚಿನ ಜನಪ್ರತಿನಿಧಿಗಳು ಏನಿದ್ದಾರೆ ಅವರಿಗೊಂದು ಒಳ್ಳೆ ಅವಕಾಶ ಸರ್. ಓಕೆ. ಯಾಕಂತ ಹೇಳಿದ್ರೆ ಮೇಡಮ್ ಅವ್ರು ಹೇಳಿದಾಗೆ ಗಾಂಧಿ ಜಯಂತಿಯಂದು ಈ ಫೋಟೋ ಕ್ಲಿಕ್ ಮಾಡ್ಲಿಕ್ಕೋಸ್ಕರ ಪೊರಕೆ ಇಟ್ಕೊಳ್ತಾರಲ್ಲ, ಈಗ ಒಂದು ಅವಕಾಶ ಇದೆ. ಈಗ ನಿಜವಾಗ್ಲೂ ಏನು ಉಂಟು, ಪ್ರಾಮಾಣಿಕವಾಗಿ ಕೆಲಸ ಮಾಡೋದಾದ್ರೆ ಇದೊಂದು ಅವಕಾಶ, ಒಳ್ಳೆ ಅವಕಾಶ. ಸ್ವಲ್ಪ ರಸ್ತೆಗಿಳಿದು ಇದನ್ನು ಸ್ವಚ್ಛ ಮಾಡುವಲ್ಲಿ ಸ್ವಲ್ಪ ಹೆಚ್ಚು ಜವಾಬ್ದಾರಿ ವಹಿಸಿಕೊಳ್ಬಹುದು ಅಂತ ಹೇಳಿ ನನ್ನ ಅಭಿಪ್ರಾಯ. ಮತ್ತೆ ಈ 2-3 ಕಾಲಿನ ಹಿಂದ್ಗಡೆ ಒಬ್ರು ಫೋನ್ ಮಾಡಿದ್ರು, ಆಂಟೋನಿಗೆ ಕಂಪನಿಗೆ ಕಾಂಟ್ರಾಕ್ಟ್ ಕೊಡುವಾಗ ಇವರು ಹೇಳ್ಬೇಕಾಗಿತ್ತು ಅಂತ ಹೇಳಿ. ಏನು ಪೌರ ಕಾರ್ಮಿಕರೇನು ಜೀತದಾಳುಗಳಾಗಿ ಇರ್ಬೇಕಾ? ಅವರಿಗೇನು ನಿರೀಕ್ಷೆ ಇಲ್ವಾ? ಅಲ್ಲ, ವರ್ಷಂಪ್ರತಿ ಅವರ ಸಂಬಳ ಏನು ಏರಿಕೆ ಆಗ್ಬಾರ್ದಾ? ಏನು ಫಿಕ್ಸ್ ಆಗಿ ಇರ್ಬೇಕು ಅದಕ್ಕೆ? ಯಾವಾಗ ಆಂಟೋನಿ ಅವರು ಕಾಂಟ್ರಾಕ್ಟ್ ತಗೊಂಡಿದ್ರು ಅವಾಗಿನಿಂದ ಅದಕ್ಕೆ ಅರ್ಥ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ನಿರೀಕ್ಷೆ ಇದೆ, ಅವರಿಗೂ ಕೂಡ ಸಂಸಾರ ಇದೆ ಅಲ್ವಾ? ಇವತ್ತೊಂದು ಅವರು ಇವತ್ತು 12,000 ಏನೋ ಹೇಳಿದ್ರು ಅನಿಲ್ ಅವರು, ಅವರು ಸಂಬಳ 12,000ದಲ್ಲಿ ಅವ್ರಿಗೆ 1,000 ತಿಂಗಳಿಗೆ ಗ್ಯಾಸಿಗೆ ಇಟ್ಕೋಬೇಕು. ಪಾಪ ಅವರು ಕೆಲ್ಸಕ್ಕೆ ಬರ್ತಾರಲ್ಲ, ಆ ಬರುವ ಸ್ಪಾಟಿಗೆ ಏನಿಲ್ಲ ಅಂದ್ರೆ ಒಂದು 2 ವೀಲರ್ಲಿ ಬರೋದಾದ್ರೆ ಅವ್ರಿಗೆ ಕೂಡ ಒಂದು ದಿನಕ್ಕೆ ಒಂದು 100 ರೂಪಾಯಿ ಹಾಗೆ ಅವ್ರಿಗೆ ಪೆಟ್ರೋಲ್ ಬೇಕು. ತಿಂಗಳಿಗೆ 3,000 ರೂಪಾಯಿ ಅದಾಯ್ತು, 4,000 ರೂಪಾಯಿ ಹೋಯ್ತು 12,000ದಲ್ಲಿ. ಅವರು ಹೇಗೆ ಫ್ಯಾಮಿಲಿಯನ್ನು ಹೇಗೆ ನಿಭಾಯಿಸೋದು, ಅಥವಾ ಮಕ್ಕಳನ್ನು ಸ್ಕೂಲಿಗೆ ಹೇಗೆ ಕಳ್ಸೋದು, ಇದನ್ನೆಲ್ಲ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಸರ್, ಒಂದ್ ನಿಮಿಷ ಸರ್, ಇದನ್ನು ನಾನು ಹೇಳೋದು ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅದೇ ಆಂಟೋನಿ ಅವರಿಗೆ ಬಿಲ್ ಕೊಡ್ಬೇಕಾದ್ರೆ, ಲಕ್ಷಗಟ್ಟಲೆ ಬಿಲ್ ಕೊಡ್ಬೇಕಾದ್ರೆ ಏನು ಇವ್ರು ಸುಮ್ನೆ ಕೊಡ್ತಾರಾ? ಅದಕ್ಕೆ ಬೇಕಾದಂತ ಡ್ರೈವ್ ತಕೊಂಡೇ ಕೊಡೋದು ಇವರು. ಅದು ಜನಪ್ರತಿನಿಧಿ ಗೊತ್ತಿಲ್ಲ. ನೋಡೋಣ, ಇವರು ನಮ್ಮ ಕಾರ್ಪೊರೇಟರ್ ಈಗ ಇದಾರೆ ನಿಮ್ಮೊಟ್ಟಿಗೆ, ಅವ್ರು ಹೇಳಿ ಏನೋ ಇಲ್ಲದೆ ಹಂಗೆ ಫ್ರೀ ಆಗಿ ಹಂಗೆ ಬಿಲ್ ಸ್ಯಾಂಕ್ಷನ್ ಮಾಡ್ಕೊಡ್ತಾರ ಅಂತ ಹೇಳಿ ಜನಪ್ರತಿನಿಧಿಗಳು ಕಣ್ಮುಚ್ಕೊಂಡು ಕೂತ್ಕೊಳ್ತಾರೆ. ಅಧಿಕಾರಿಗಳು ಮಾಡೋದು, ನಾವಲ್ಲ. ಅಲ್ಲಲ್ಲ, ಸರಿ ಸರ್, ನಿಮ್ ಬಗ್ಗೆ ನಾನು ಹೇಳಿದ್ದಲ್ಲ. ಬಟ್ ಇದನ್ನ ನಿಲ್ಲಿಸೋದು ಜವಾಬ್ದಾರಿ ಯಾರ್ದು? ಇದನ್ನ ನಿಲ್ಲಿಸೋದು ಯಾರು ನಿಲ್ಲಿಸಬೇಕು? ಯಾರು ವಾಯ್ಸ್ ತೆಗಿಬೇಕು? ತಮ್ಮಂತ ಜನಪ್ರತಿನಿಧಿಗಳು ವಾಯ್ಸ್ ತಗೊಂಡ್ರು ಮಾತ್ರ ಇದು ನಿಲ್ತದೆ. ಇವತ್ತು ನೋಡಿ, ಕಾರ್ಪೊರೇಷನ್ ಅಲ್ಲಿ ಇತ್ತೀಚೆಗೆ ಏನೋ ಲೋಕಾಯುಕ್ತ ರೈಡ್ ಆದಂತ ಕೆಲವು ಅಧಿಕಾರಿಗಳಿದ್ದಾರೆ ಅಲ್ವಾ? ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಬಂದಿದೆ. ಅದು ಯಾವ ಇಂಜಿನಿಯರ್ಸ್ ಎಲ್ಲ ಆಗಿರ್ಬೇಕು ಮೋಸ್ಟ್ಲಿ. ಒಂದು ಇಬ್ರು ಹೆಸರು ಅವ್ರದ್ದು 2 ಸಲ ಅವ್ರ ಮನೆಗೆ ರೈಡ್ ಆಗಿದೆ. ಆದ್ರೂ ಕೂಡ ಇವತ್ತು ಅವ್ರು ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ? ನಿಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಹೇಳೋದು, ಜನಪ್ರತಿನಿಧಿಗಳು ಸ್ವಲ್ಪ ಅವರೊಟ್ಟಿಗೆ ಹೇಗಿರ್ತೀರಿ ಸ್ವಾಮಿ ನೀವು ಅಂತವ್ರೊಟ್ಟಿಗೆ? ಅದಕ್ಕಾಗಿ ನಾವು ಹೇಳೋದು, ನೀವು ವಾಯ್ಸ್ ತೆಗಿಬೇಕು, ಇಂಥದನ್ನ ನಿಲ್ಲಿಸ್ಬೇಕು. ಇಂಥದನ್ನ ನಿಲ್ಲಿಸಿದ ತಕ್ಷಣ ಇದು ನೋಡಿ, ಇವ್ರು ಪಾಪ ಯಾರು ದುಡಿತಾರೆ, ನಿಜವಾಗ್ಲೂ ಯಾರು 24 ಗಂಟೆ ದುಡಿತಾರೆ, ಅವ್ರು ನೋಡಿ ಅವರ ವ್ಯವಸ್ಥೆ ನೋಡಿ ಹೆಂಗಿದೆ ಅಂತ ಹೇಳಿ. ಅವರಿಗೆ ಪಾಪ ಅವ್ರಿಗೆ ಎಷ್ಟು ಕಷ್ಟದ ದಿನಗಳು ನೋಡಿ. ಈ ರೀತಿ ನೋಡಿ, ಈಗ ನೋಡಿ, ಇದನ್ನ ಕಂಟಿನ್ಯೂ ಆದ್ರೆ ಈ ರೀತಿ ಕಸ ಈಗ ಬೀಳ್ತಾ ಇದೆಯಲ್ಲ, ಇದರಿಂದ ಇನ್ನು ನೋಡಿ ಆರೋಗ್ಯಕ್ಕೆ ಎಷ್ಟು ಇದಿರತ್ತೆ, ಆರೋಗ್ಯದ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿ. ಥ್ಯಾಂಕ್ ಯು ಸಿರಾಜ್ ಅವರೇ, ಥ್ಯಾಂಕ್ ಯು ತಮ್ಮ ಕಾಳಜಿಗೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನೋಡಿ ಸರ್, ಅವರು ದಿನದ 24 ಗಂಟೆ ತ್ಯಾಜ್ಯ ವಿಲೇವಾರಿ ಮಾಡೋದಾಗ್ಲಿ, ಆ ನೀರು ಸರಬರಾಜು ಮಾಡುವವರನ್ನು ನೋಡಿ ಸರ್, ಅವರು 24 ಗಂಟೆ ಪಾಪ ದುಡಿತಾರೆ, ನಾಯಿ ದುಡಿತಾರೆ. ನೋಡಿ, ನಾನು ಹೇಳ್ಬೇಕು, ಈ ಕಸ ತ್ಯಾಜ್ಯವನ್ನು ಅಧಿಕಾರಿಗಳ ಮನೆ ಮುಂದೆವಾ ಅಥವಾ ಜನಪ್ರತಿನಿಧಿಗಳ ಮನೆ ಮುಂದೆ, ಮಹಾನಗರ ಕಾರ್ಪೊರೇಟರ್ ಇದ್ದಾರಲ್ಲ ಅವರ ಮನೆ ಮುಂದೆ ಸುರಿಬೇಕು. ಆಗ ಗೊತ್ತಾಗುತ್ತೆ ಅವರಿಗೆ ಏನು ಅಂತ. ಇದು ನೋಡಿ, ಈ ಮಹಾನಗರ ಪಾಲಿಕೆ ಸರ್ಕಾರ ಅಧೀನ ಸಂಸ್ಥೆಯ ಅಥವಾ ಪ್ರೈವೇಟ್ ಕಂಪನಿಯ, ಇವರು ಎಲ್ಲವನ್ನು ಅಲ್ಲಿ ಗಂಜಿ ಕೇಂದ್ರದಾಗಿ ಮಾಡಿ ಕಮಿಷನ್ ಹೊಡ್ಕೊಂಡು ಕಾಗದ ಗುಬ್ಬಕ್ಕನ್ನು ಲೆಕ್ಕ ಹಾಕಿಕೊಂಡು ಮಾಡ್ತಿದಾರಲ್ಲ, ಈ ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ, ಎಲ್ಲ ಅಧಿಕಾರಿಗಳ ಮೇಲೆ ಆಗ್ತಾರಲ್ಲ, ಅದೊಂದು ಬಿಡಿಯೋಕ್ರಸಿ ನಡೀತಾ ಇದೆ. ಬಟ್ ಜನಪ್ರತಿನಿಧಿಗಳು ಮಾತಾಡ್ಬೇಕಲ್ಲ ಅಲ್ವಾ? ಮತ್ತೆ ಈ ತ್ಯಾಜ್ಯ ವಸ್ತುಗಳು ಏನಾದ್ರು ಮಾಡೋ ಬಗ್ಗೆ ಆಗ್ಲಿ, ಹೊರಗುತ್ತಿಗೆ ಕೊಡೋ ಬಗ್ಗೆ ಆಗ್ಲಿ ಮಾತಾಡ್ಬೇಕು. ಈಗ ನೋಡಿ, ಅವ್ರಿಗೆ 12,000 ಅಲ್ಲ, ನಿಜವಾಗ್ಲೂ 25,000 ಮಿನಿಮಮ್ ಇದು ಕೊಡ್ಬೇಕು, ಸಂಬಳ ಕೊಡ್ಬೇಕು ಅವರಿಗೆ. ಇದು ಪರ್ಮನೆಂಟ್ ಮಾಡಿ, ಅಲ್ಲಿ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಿ ಅವರನ್ನು ಪರ್ಮನೆಂಟ್ ಮಾಡಿ.
ಈಗ ಅದು ಪರ್ಮನೆಂಟ್ ಮಾಡಿ ಏನಾಗುತ್ತೆ, ಇವರ ಕಮಿಷನ್ಗೆ ಹೊಡೆತ ಬೀಳ್ತಲ್ಲ, ಇವರಿಗೆ ಹಣ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಮೈನ್ ಉದ್ದೇಶ, ಇನ್ನೇನಿಲ್ಲ. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್, ಮಾತಾಡಿ. ರೇಗೋ ಅವರು ಏನಿಲ್ಲ, ಈಗ ಅವರು ಪ್ರಸನ್ನರವೇ ಹೇಳಿದ ಮಾತು ನನಗೆ ಭಾರಿ ಒಂದು ಖುಷಿ ಆಯ್ತು. ಆಗ ಅವರು ಮಾತಾಡಿದ್ದು ಯಾಕೆ ಹೇಳಿದ್ರೆ ಅವರೆಲ್ಲ ಕ್ಲೀನ್ ಆಗಿ ಹೇಳಿದ್ದಾರೆ. ಈಗ ಏನು ಆದ್ರೆ ಕೂಡ ಒಂದು ಮನುಷ್ಯ ಬಾಯಿ ಎತ್ತುವುದಿಲ್ಲ. ಆ ಪುಣ್ಯ ಎಕ್ಲೆಕ್ಕ ಹಾಕೊಂಡು ಅಂತ, ಅದು ನಿಜವಾಗಿ ಸರಿಯಲ್ಲ. ಎಲ್ಲರೂ ಧ್ವನಿ ಎತ್ತಿದ್ರೆ ಎಲ್ಲವೂ ಸರಿ ಆಗ್ತದೆ. ಯಾಕೆ ಗೊತ್ತುಂಟು, ಅವರಿಗೆ ಸಹ ಗೊತ್ತುಂಟು, ಪ್ರಸನ್ನ ಅವರಿಗೆ ಸಹ ಗೊತ್ತುಂಟು, ನನಗೆ ಸಹ ಗೊತ್ತುಂಟು. ನಾನು ಸಹ ಎಲ್ಲಿ ಹೋದ್ರೆ ಬೊಬ್ಬೆ ಹೊಡೆಯುವವರು ನಾನೇ. ಬಾಕಿಯವರೆಲ್ಲ ಸುಮ್ಮನೆ ಕೂತ್ಕೊಂಡು ನೋಡ್ತಾರೆ, ಕೇಳ್ತಾರೆ ಅಷ್ಟೇ, ಸಪೋರ್ಟ್ ಮಾಡುದಿಲ್ಲ. ನಾವೇ ಎಲ್ಲದನ್ನು ಮಾಡಿದರೆ ಅವರು ಬಾರಿ ಕ್ಲೀನ್ ಆಗಿ ಮಜದಲ್ಲಿ ಇರ್ತಾರೆ ಸರ್. ಈಗ ಈ ಕಸದವರದ್ದು ಬರೀ ಪಾಪ ಅವರು. ಯಾಕೆ ಹೇಳಿದ್ರೆ ನಮ್ಮಲ್ಲಿ ಬರ್ತಾರೆ ಸರ್, ವಿಸಿಲ್ ಹೊಡೆದು ಕಸ ಉಂಟಮ್ಮ ಅಂತ ಕೇಳ್ತಾರೆ. ಯಾರು ಕೇಳ್ತಾರೆ ಸರ್? ಯಾರು ಕೇಳುದಿಲ್ಲ. ಅಂತವರಿಗೆ ಎಲ್ಲ ಸೌಕರ್ಯಗಳು ಗ್ಯಾರಂಟಿ ಅವರಿಗೆ ಬೇಕೇ ಬೇಕು. ಅವರ ಮುಖವನ್ನು ಕೇಳುವವರು ಯಾರು ಸರ್? ಮಳೆ ಬರ್ಲಿ ಏನೇ ಬರ್ಲಿ ಅವರು ಆ ದಿನದಲ್ಲಿ ಆ ಏರಿಯಾಕ್ಕೆ ಅವರು ಅಲ್ಲಿದ್ದು ಕಸವನ್ನು ಹೊತ್ತುಕೊಂಡು ಅವರು ಹೋಗ್ತಾರೆ. ನಿಜವಾಗಿ ಅವರು ಕೇಳಿದಂತಹ ಸೌಕರ್ಯಗಳನ್ನು ಸರ್ಕಾರವನ್ನು ಅವರಿಗೆ ಕೊಡ್ಲೇಬೇಕು. ಯಾಕೆ ಬೇಸಿಕ್ ಕಾಂಟ್ರಾಕ್ಟ್ ಆದ್ರೆ ಕೊಡ್ತಾರೆ, ಅದರಲ್ಲಿ ತುಂಬಾ ಫೆಸಿಲಿಟೀಸ್ ಉಂಟು, ತುಂಬಾ ಇದು ಇನ್ನೊಂದು ಇವರಿಗೆ ಅಷ್ಟು ಇವರಿಗೆ ಇಷ್ಟು ಎಲ್ಲ ಅವರು ಹೇಳಿದಷ್ಟು 12,000 ಕೆಲಸ ಮಾಡುವವರು ತುಂಬಾ ಇದ್ದಾರೆ. ಆದ್ರೆ ಅವ್ರಿಗೆ ಸೌಕರ್ಯ ಉಂಟು ಸರ್. ಓಕೆ ಮೇಡಮ್, ಈಗ ತಾವೇನ್ ಮಾಡಿದ್ರಿ ಮೇಡಮ್? ಈ 4 ದಿನ ಕಸ ಕೊಂಡೋಗ್ಲಿಕ್ಕೆ ಯಾರು ಬರ್ಲಿಲ್ಲ, ಏನಾಯ್ತು, ಏನ್ ಮಾಡಿದಿರಿ ಸರ್? ಈಗ ನಮ್ಮ ಕಸ ಉಂಟಲ್ಲ ಸರ್, ಇಲ್ಲಿ ನಾಯಿಗಳು ಪ್ಲಾಸ್ಟಿಕ್ ಅನ್ನು ಇದು ಮಾಡಿ ತುಂಡು ಮಾಡಿ ಎಲ್ಲ ನಮ್ಮ ಕಸ ಎಲ್ಲರದ್ದು ಇಲ್ಲಿ ಮಾರ್ಗದ ಬಗ್ಗೆಯಲ್ಲಿ ಉಂಟು ಸರ್. ಆ ವಾಸನೆ ಬರ್ತದೆ ಅದು. ನಾವೀಗ ಈಗ ಗೊತ್ತಾಯ್ತು, ಅವ್ರು ಹೇಳಿ ಪ್ಲಾಟ್ಫಾರ್ಮ್ ಇಟ್ಟಲ್ಲ ಸರ್, ನಾವು ಇದು ಸ್ಟ್ರೈಕ್ ಮಾಡ್ತೇವೆ ಅಂತ ಇತ್ತು. ಹಾಗಾಗಿ ನಮಗೆ ಸ್ವಲ್ಪ ಸಮಾಧಾನ. ನಾವೊಂದು ಗೋಣಿಯಲ್ಲಿ ಹಾಕಿ ಒಳಗಡೆ ಇಟ್ಟಿದ್ದೇವೆ ಸರ್. ಸ್ಮೆಲ್ ಬರ್ತದೆ, ಅದನ್ನ ಒಳಗೆ ಡಸ್ಟ್ ಆಯಿಲ್ ಹಾಕಿ ಬಿಡುದು ಅದ್ರ ಗೋಣಿಯ ಮೇಲೆ. ಇಲ್ಲಾಂದ್ರೆ ರುಚಿ ಬರ್ತದೆ ಸರ್, ದೊಡ್ಡ ನೊಣ. ಹಾಗಾದ್ರೆ ತಮ್ಮ ಮನೆಯ ಕಸ ಮನೆ ಒಳಗೆ ಸಹ ಬರ್ತದಲ್ಲ. ಅಲ್ಲ ಮೇಡಮ್, ತಮ್ಮ ಮನೆಯ ಕಸ ಇನ್ನೂ ಕೂಡ ಮನೆಯಲ್ಲೇ ಇದೆ, ಹಾಗಾದ್ರೆ ಮನೆ ಒಳಗಡೆ ಇದೆ? ಹೌದು, ಉಂಟು ಸರ್, ಉಂಟು. ಹೊರಗಡೆ ನಾವು ಮಾರ್ಗದ ಬದಿಗೆ ಹಾಕುದಿಲ್ಲ ಸರ್. ಒಳ್ಳೆ ವಿಚಾರ ಮೇಡಮ್. ನಾವು ಸಮಾಜಕ್ಕೆ ಒಳ್ಳೆದನ್ನು ಮಾಡುವವರು ಮಾರ್ಗದಲ್ಲಿ ಎಸೆದು ಹೋಗುವ ಬುದ್ಧಿ ನಮಗಿಲ್ಲ. ನಮ್ಮದನ್ನು ಈಗ ಪಕ್ಕದಲ್ಲಿ ಕಾರ್ಪೊರೇಷನ್ ಹುಲ್ಲು ತೆಗಿಲಿಕ್ಕೆ ಬರ್ತದೆ ಅಂತ ನನ್ನ ಮನೆಯ ಪಕ್ಕದ ಗೋಡೆ ಹೊರಗಿನ ಕಸ ಹುಲ್ಲನ್ನು ನಾನು ತೆಗಿದ್ರೆ ಅದು ನನ್ನ ಸ್ವಚ್ಛ ಆಗ್ತದೆ. ಕಾರ್ಪೊರೇಷನ್ ಕಾಯ್ಬೇಕಂತ ಏನಿಲ್ಲ. ಎಲ್ಲರೂ ಅವರವರ ಮನೆಯ ಮುಂದೆ ಬರೆಯ ಕಂಪೌಂಡ್ ಹೋಗಿನ ಮುಂದೆ ಇದ್ದ ಕಸವನ್ನು ತೆಗೆದರೆ ಕ್ಲೀನ್ ಆಗ್ತದೆ. ಯಾಕೆ ಕಾರ್ಪೊರೇಷನ್ ಕಾಯ್ಬೇಕು ನಾವು? ಸರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಧನ್ಯವಾದ ಮೇಡಮ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ರಮಾನಂದರೈ ನಮಸ್ತೆ ಸರ್, ರಮಾನಂದರೈ ಅವರೇ, ಮಾತಾಡಿ ಸರ್. ಸಾಲಿ ಅಂದ್ರೆ ಮುಂಜಿ ಗಣ್ಯರಿಗಳ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಸಾಲಿ ಅಂದ್ರೆ ಈ MLA MP ನಗ್ಲೆ ಅವರ ವರ್ಷ ಸಂಬಳ ಆಯ್ತಾ ಭತ್ತೆ ಬರ ಜಾಸ್ತಿ ಮಾಡ್ತೀವಿ. ಈ ಮಹಾನಗರ ಪಾಲಿಕೆದ ಈ ಕೆಲಸ ಮಾಡ್ಪುನ ಕೂಲಿ ಕಾರ್ಮಿಕರಿಗೆ ಅಕ್ಕಲ್ನ ಇಲ್ಲದ ಎತ್ತು ಬಂಗೊಂಡು ಅಕ್ಕಲಿ ಏತು ಬಂಗದ ಕೆಲಸ ಏತು ಗಲೀಜಿ ಕೆಲಸ ಮಾಡ್ತೀವಿ. ಇಲ್ಲಾಂಟಿ ನೀರ್ದ ಡ್ರಮ್ನಿಯನ್ ಖಾಲಿ ಮಾಡ್ತಾ ಐತಿ ಗಲೀಜಿನ ಬರ್ದಿಂಜದಿತ್ತೆ ದಯವಿಟ್ಟು ನನವರಿಗೆ ತೊಂದರೆ ಆದ ಬಂದಿ ಇದ್ದವರ ಈ ಕಾರ್ಮಿಕರಿಗೆ ಅಕ್ಲ ಪರ್ಮನೆಂಟ್ ಮಾಡ್ಕೊಡು, ಅಕ್ಲಿಗೆ ಸಂಬಳ ಜಾಸ್ತಿ ಮಾಡಿ ಅಕ್ಲ ಇಂಚಿನ ಜಯಾಭಿವೃದ್ಧಿ ಸರ್ಕಾರ ಗಮನ ಇದ್ದು ಸರಿ ಮಂತ್ ಕೊಡೋದು. ಥ್ಯಾಂಕ್ ಯು. ಸರ್, ಅದೇ ರೀತಿ 4 ದಿನಗಳಿಂದ ಏನು ಕಸ ಕೊಂಡೋಗುವವರು ಬರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕರಾವಳಿ ಭಾಗ, ಮಂಗಳೂರು ನಗರಗಳಲ್ಲಿ ಕೆಲವು ಕಡೆಗಳಲ್ಲಿ ಸಿಕ್ಕಂತಹ ದೃಶ್ಯಾವಳಿಗಳು ಯಾವ ರೀತಿ ಇದೆ ಒಂದ್ಸಲ ನೋಡ್ಕೊಂಡು ಬನ್ನಿ.
ಓಕೆ, ಇದು ಕೇವಲ 4 ದಿನದ ಕತೆ, ಅಂದ್ರೆ ಟ್ರೈಲರ್. ಇದು ನಾವು ಪ್ರೊಮೋ ಅಂತ ಹೇಳ್ತೀವಿ ನೋಡಿ, ಟ್ರೈಲರ್ ಅಂತ ಹೇಳ್ತೀವಿ. ಸೊ ಇದು 4 ದಿನ. ಇದೇ ರೀತಿ 1 ವಾರ ಅಂತ ಆದ್ರೆ, ಇನ್ನೊಂದು 10 ದಿನ ಅಂತ ಆದ್ರೆ ಯಾವ ರೀತಿ ಇರುತ್ತೆ ನಮ್ಗಳ ಕತೆ ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಇದು ನಾವುಗಳು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರದ ಬಗ್ಗೆ ನಾವುಗಳು ಯೋಚನೆ ಮಾಡ್ತಾ ಇಲ್ಲ. ಜೊತೆಗೆ ಈ ಸಂದರ್ಭಗಳು ಇಲ್ಲಿ ಕೂಡ ಚರ್ಚೆ ಆಯ್ತು. ಜನಪ್ರತಿನಿಧಿಗಳ ಒಂದು ಜವಾಬ್ದಾರಿ ಕೂಡ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಸಂದರ್ಭ ಪದವ್ ಸೆಂಟ್ರಲ್ ವಾರ್ಡ್ ನ ಕಾರ್ಪೊರೇಟರ್ ಆಗಿರುವಂತಹ ಕಿಶೋರ್ ಕೊಟ್ಟಾರಿ ಅವರ ವಾರ್ಡ್ ನಲ್ಲಿ ಈ ರೀತಿ ಕಸ ತ್ಯಾಜ್ಯ ವಿಲೇವಾರಿ ಆಗದೆ ಕಷ್ಟದಲ್ಲಿತ್ತು, ಸಂಕಷ್ಟದಲ್ಲಿದೆ ಅಂತ ಬಂದಾಗ ಆ ಭಾಗದ ಜನರು, ತಮ್ಮ ವಾರ್ಡ್ ನ ಜನರು ಚೆನ್ನಾಗಿರ್ಬೇಕು, ಅವರಿಗೆ ಒಂದು ಕಸದ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಿಶೋರ್ ಕೊಟ್ಟಾರಿ ಅವರು ಸ್ವತಃ ಅವರೇ ಬಂದು ಅವರು ಟೆಂಪೋವನ್ನ ತಂದು ಅದರಿಂದ ಕಸವನ್ನ ತೆಗೆದುಕೊಂಡಂತಹ ದೃಶ್ಯಾವಳಿಗಳು ಕೂಡ ಇವತ್ತು ಕಾಣಲಿಕ್ಕೆ ಸಿಕ್ಕಿದೆ. ಅದನ್ನು ಕೂಡ ನೋಡ್ಕೊಂಬನ್ನಿ. ಎಸ್, ಇದು ಪದವ್ ಸೆಂಟ್ರಲ್ ವಾರ್ಡ್ ನ ಕಾರ್ಪೊರೇಟರ್ ಕಿಶೋರ್ ಕೊಟ್ಟಾರಿ ಅವರು. ಎಸ್, ನಿಜವಾಗ್ಲೂ ಅವರೊಂದು ಈ ಕೆಲಸವನ್ನ ಅಭಿನಂದನೆ ಮಾಡಲೇಬೇಕಾಗುತ್ತೆ. ಒಂದಿನಾದ್ರೂ ಪರವಾಗಿಲ್ಲ ಹೋಗಿ ಅಲ್ಲಿ ಮಾಡಿದ್ದಾರೆ. ಆ ಭಾಗದ ಒಂದು ಜನರು ಏನಿದ್ದಾರೆ, ಸೊ ಅವರ ಕಸವನ್ನ ಸಂಗ್ರಹ ಮಾಡುವಂತ ಕೆಲಸವನ್ನ ಅವರುಗಳು ಮಾಡಿದ್ದಾರೆ. ಇತರ ಕಾರ್ಪೊರೇಟ್ಗಳಿಂದ ಸ್ವಲ್ಪ ಭಿನ್ನವಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಏನೋ ಆಗ್ಲಿ, ಏನಾದ್ರು ಕೆಲಸ ಮಾಡಿದ್ದಾರಲ್ಲ, ಇದು ಖುಷಿ ಆಗುವಂತಹ ವಿಚಾರ. ಸೊ ಅದೇ ರೀತಿ ಮತ್ತೊಂದು ಕರೆ ಇದೆ, ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಜೀರ್ ಕಾವೂರು. ನಜೀರ್ ಅವರು, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ಮೊದಲನೇದಾಗಿ. ಸರ್, ಎಸ್ ಸರ್, ನೀವೊಂದು ಸೀನ್ ತೋರಿಸಿದ್ರ ನಮ್ದು ಕೊಟ್ಟಾರಿ ಅವ್ರದ್ದು, ಕಾರ್ಪೊರೇಟರ್ ಅವ್ರದ್ದು. ನನಗೆ ಅದು ತುಂಬಾ ಖುಷಿ ಆಯ್ತು ಸರ್ ನೋಡಿ. ನನಗೆ ತುಂಬಾ ಖುಷಿ ಆಯ್ತು. ಓಕೆ, ಹೇಳಿ ಸರ್, ಹೇಳಿ. ಸೆಕೆಂಡ್ ಶುಕ್ರವಾರ, ಶನಿವಾರ, ಆದಿತ್ಯವಾರ, ಸೋಮವಾರ ನೋಡಿ 4 ದಿವಸ ಆಯ್ತು. ಅದರ ಮಿಡ್ಲಲ್ಲಿ ಒಂದು ಮಳೆ. ನಾನು ಬಿಜೆಪಿ ಕಾಂಗ್ರೆಸ್ ಅಂತ ದೂರದಲ್ಲ ಸರ್. ಆದಷ್ಟು ಬೇಗ ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿ ಆದಷ್ಟು ಬೇಗ ಕ್ಲೀನ್ ಮಾಡ್ಬೇಕು, ಇದು ಮಾಡ್ಬೇಕು ಸರ್, ಕ್ಲಿಯರ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಅವಸ್ಥೆ ನೋಡಿದ್ರೆ ಉಂಟಲ್ಲ ಸರ್, ನೀವು ಸ್ವಲ್ಪ ನೋಡಿ ಈ ಕಡೆ ಕುಂಜದ್ಬೇಲ್ ಆಗ್ಲಿ, ಕಾವೂರ್ ಆಗ್ಲಿ, ರೋಡ್ ಸೈಡ್ ಅಲ್ಲಿ ಬಿಸಾಡಿ ಹೋಗ್ತಾ ಇದ್ದಾರೆ ಸರ್. ಗೊತ್ತಾಯ್ತು. ನಾವು 4 ದಿವಸದಿಂದ ಒಂದು ಬಕೆಟ್ ಅಲ್ಲಿ ಹಾಕಿ ಮುಚ್ಚಿಟ್ಟಿದ್ದೇವೆ. ಅದು ಸ್ಮೆಲ್ ಅಲ್ಲಿ ನಮ್ಮ ಚಿಕ್ಕ ಮನೆ, ನಮ್ಗೇನ್ ದೊಡ್ಡ ಒಂದು 10-20 ಜಾಗ ಏನಿಲ್ಲ ನಮ್ಮ ಹತ್ರ. 1 ವರ್ಷದ ಜಾಗದಲ್ಲಿ ನಾವು ಮನೆ ಕಟ್ಟಿ ಕೂತ್ಕೊಳ್ಳೋದು, ಎಲ್ಲ ಅಂತ ಬಿಸಾಡುದು ಸರ್. ನಮ್ಗೆ ಬೇಜಾರಾಗ್ತಾ ಇದೆ ಸರ್. ಯಾರು ಹೋಗ್ತಾ ಇರುವಾಗ, ರೋಡಲ್ಲಿ ಹೋಗ್ತಾ ಇರುವಾಗ ಬೈಕ್ ಅಲ್ಲಿ ತರೋದು, ಕಾಲೇಜಲ್ಲಿ ಹೋಗ್ತಾ ಇರೋದು. ಅಲ್ಲಿ ಯಾರ ಮನೆ ಇದೆ, ಬಾಲ್ವಾಡಿ ಇದೆ, ಅಂಗನವಾಡಿ ಇದೆ, ಸ್ಕೂಲ್ ಇದೆ, ಅದು ಯಾರೂ ನೋಡ್ತಾ ಇಲ್ಲ ಸರ್. ಆದಷ್ಟು ಬೇಗ ಪ್ಲೀಸ್ ಸರ್, ಆದಷ್ಟು ಬೇಗ ಏನಾದ್ರೂ ಇದಕ್ಕೊಂದು ಪರಿಹಾರ ಮಾಡಿ ಸ್ಟ್ರೈಕ್ ಒಂದು ಮುಕ್ತಾಯ ತರ ಮಾಡ್ಬೇಕು ಸರ್, ಅಷ್ಟೇ ನಂದು ಅದೇ ಅಭಿಪ್ರಾಯ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಜೊತೆಗೆ ಎಲ್ಲರೂ ಕೂಡ ನಾಟ್ ಓನ್ಲಿ ಮಂಗಳೂರು ಕುಡ್ಲದ ಜನತೆಗೆ ಮಾತ್ರ ಅಲ್ಲ, ಎಲ್ಲ ರಾಜ್ಯದ ಜನತೆಗೂ ಕೂಡ ಒಂದು ಖುಷಿಯ ಸಂಗತಿ. ಸದ್ಯದ ಪರಿಸ್ಥಿತಿ ಏನಿದೆ, ಇದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಿರುವಂತಹ ವಿಚಾರ. ಯಾಕಂದ್ರೆ ರಾಜ್ಯ ಸರ್ಕಾರ, ಸಿಎಂ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಈಗಾಗಲೇ ಪೌರ ಕಾರ್ಮಿಕರ ಮುಷ್ಕರ ಏನಿದೆ, ಈ ಮುಷ್ಕರವನ್ನ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಅವರ ಬೇಡಿಕೆಗಳಿಗೆ ಸ್ಪಂದನೆಯನ್ನ ನೀಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ಎಸ್ ಸರ್, ಏನ್ ಹೇಳ್ತಾರೆ ಈ ಬಗ್ಗೆ? ಅನಿಲ್ ಅವರು, ಅಧ್ಯಕ್ಷರು, ಜಿಲ್ಲಾ ಪೌರ ಕಾರ್ಮಿಕರ ಸಂಘ, ಈಗಾಗಲೇ ಸರ್ಕಾರ ಹೇಳಿದೆ ತಮ್ಮಗಳ ಬೇಡಿಕೆಗಳಿಗೆ, ಮನವಿಗಳಿಗೆ ಸ್ಪಂದನೆಯನ್ನ ಕೊಟ್ಟಿದೆ. ಏನ್ ಹೇಳಿದೆ, ಏನಾಗಿದೆ ಸರ್? ಈಗ ಸರ್ಕಾರ ನಮ್ಮ 4 ದಿವಸದ ಹೋರಾಟಕ್ಕೆ ಮಣಿದಿದೆ. ನಮ್ಮ ಪ್ರಮುಖ ಬೇಡಿಕೆ ಇದೆ. ಇವತ್ತು ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕಂತ ಮೊದಲ ಒಂದು ನಮ್ಮ ಡಿಮ್ಯಾಂಡ್, ಅದಕ್ಕೆ ಒಪ್ಪಿದೆ. ಗುತ್ತಿಗೆ ಪದ್ಧತಿ ಎಲ್ಲ ಕಡೆಯಲ್ಲಿ ಗುತ್ತಿಗೆ ಪದ್ಧತಿ ರದ್ದು ಮಾಡಿ ಅವರನ್ನು ಏನು ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಿದ್ದ ವರ್ಕರ್ಸ್ಗಳನ್ನು ನೇರ ಪಾವತಿ ಅಡಿಗೆ ತರ್ತಾರೆ. ನೇರ ಪಾವತಿಯಿಂದ
ಹಂತ ಹಂತವಾಗಿ ಅವರ ನೇರ ನೇಮಕಾತಿ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಆಯಾ ಪುರಸಭೆ ಇರ್ಬೋದು, ನಗರ ಪಾಲಿಕೆಯಲ್ಲಿ ಅಲ್ಲಿ ಒಂದು ಸ್ವಲ್ಪ ನೋಡಬೇಕು, ಸೆಕ್ಷನ್ ಪೋಸ್ಟಲ್ಲಿ ಇರ್ತದೆ ಸರ್. ಹಾಗಿರುವಾಗ ಆ ಸೆಕ್ಷನ್ ಪೋಸ್ಟಿಗೆ ಹಂತ ಹಂತವಾಗಿ ಅವರು ಫಿಲ್ ಅಪ್ ಮಾಡ್ಕೊಂಡು ಬರ್ತಾರೆ ನಮ್ಮವರನ್ನು. ಹಾಗಿರುವಾಗ ಮತ್ತೆ ಇನ್ನಿತರ ಬೇಡಿಕೆಗಳನ್ನು ನಮ್ಮ ರಾಜ್ಯ ಮಟ್ಟದ ಇರ್ಬೋದು, ಸ್ಥಳೀಯ ಮಟ್ಟದ ಬೇಡಿಕೆಗಳನ್ನು ಇದೀಗ NPS ಅಂತ ಇದೆ, ನ್ಯೂಸ್ ಪೆನ್ಷನ್ ಸ್ಕೀಮ್ ಅಂತೇಳಿ. ಅದು ಏನಂದ್ರೆ ಇವತ್ತು NPS ಇಂದ ಬಹಳಷ್ಟು ತೊಂದರೆ ಆಗಿದೆ. 2006ರಿಂದ NPS ಕಾಯಂ ಪೌರ ಕಾರ್ಮಿಕರಿಗೆ ಜಾರಿ ಮಾಡಿದ್ದಾರೆ. ಇದು ಏನಂದ್ರೆ ಅದು ಈ ಪೌರ ಕಾರ್ಮಿಕ ಹಣ ಕಟ್ಟಾಗ್ತದೆ. ಆ ಹಣ ಕಟ್ಟಾಗಿ ಆ ಒಂದು ಕಂಪನಿ ಅದೊಂದು ಅಲ್ಲಿ ಹೋಗಿ ಅವರ ಹತ್ರ ಇದಾಗ್ತದೆ. ಆನಂತರ ಆ ಹಣ ಪೌರ ಕಾರ್ಮಿಕರಿಗೆ ಅಥವಾ ಇಂಥ ಸಿಬ್ಬಂದಿಗಳಿಗೆ ಸಿಗುವಂಥ ಕ್ರಮವೇ ಇಲ್ಲ. ಈಗ ನಮ್ಮ ಈಗಾಗಲೇ ಒಂದು 5-6 ಮಂದಿ ತೀರೋದ್ರು ಪೌರ ಕಾರ್ಮಿಕ, ಕಾಯಂ ಪೌರ ಕಾರ್ಮಿಕ. ಅವರಿಗೆ ನೇರ ಅದಕ್ಕೆ ಒಂದು ಅವರ ಸೇವನಾಗೋದಿರ್ಬೋದು ಅಥವಾ ಪಿಂಚಣಿ ಇರ್ಬೋದು, ಯಾವುದು ಸಿಗಲಿಲ್ಲ. ಇವತ್ತು ಅವರ ಹೆಂಡತಿ ಮಕ್ಕಳಲ್ಲಿ ಬೀದಿಗೆ ಬಂದಿದ್ದಾರೆ ಸರ್. ಹಾಗಿರುವಾಗ ಅದನ್ನು ರದ್ದು ಮಾಡಬೇಕಂತ, ನಾವು NPS ಅನ್ನು ರದ್ದು ಮಾಡಬೇಕಂತ ನಮ್ಮದು ಮೊದಲ ಕೂಡ ಆದ್ಯತೆ. ಅದಕ್ಕೆ ಕೂಡ ಸರ್ಕಾರ ಒಪ್ಪಿದೆ. ಅದು ಯಾವ ರೀತಿ ಮಾಡ್ತಾರೆ ಅಂತ ಅದು ಮುಂದೆ ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ದಾರೆ. ಆ ಸಮಿತಿ ಮುಖಾಂತರ ನಮಗೆ ಮತ್ತೆ ಗೊತ್ತಾಗ್ಬೋದು. ಆದರೂ ಈಗ ಸದ್ಯದ ಮಟ್ಟಿಗೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಒಪ್ಪಿದೆ ಸರ್ಕಾರ. ಅದು ಹಂತ ಹಂತವಾಗಿ 3 ತಿಂಗಳೊಳಗೆ ಮಾಡ್ತೇನೆ ಅಂತ ಹೇಳಿ ಒಪ್ಪಿ ಒಂದು ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಏಕಕಾಲದಲ್ಲಿ ಇವತ್ತು ರಾಜ್ಯಾದ್ಯಂತ ನಮ್ಮ ಮುಷ್ಕರವನ್ನು ಹಿಂದೆ ಕೈಬಿಟ್ಟಿದ್ದೀವಿ. ಓಕೆ ಓಕೆ, ಹಾಗಾದ್ರೆ ಒಂದು ಖುಷಿಯ ವಿಚಾರ, ನಾಳೆಯ ದಿನ ತಮ್ಮ ಮನೆಗಳಿಗೆ ಮತ್ತೆ ಬರ್ತಾರೆ, ಜೊತೆಗೆ ಕಸವನ್ನ ಸಂಗ್ರಹ ಮಾಡುವಂತಹ ಕೆಲಸ, ಜೊತೆಗೆ ಇಷ್ಟು ದಿನ ತಾವುಗಳೇನು ಮೂಗಿಗೆ ಬೆರಳಿಟ್ಕೊಂಡು ಈ ರೀತಿ ವಾಸನೆ ಬರ್ತಾ ಇದೆ, ಗಬ್ಬು ನಾಡ್ತಾ ಇದೆ ಅನ್ನುವಂತ ಒಂದು ಇನ್ಸೆಕ್ಯೂರ್ ಫೀಲ್ಗಳಿಂದ ತಾವು ಇದ್ರಿ. ಅದೇ ಇನ್ನು ಮುಂದಕ್ಕೆ ನಾಳೆಯಿಂದ ಬರ್ತಾರೆ ಅಂತ ಬಂದಾಗ ಸ್ವಲ್ಪ ಅವ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ, ಏನ್ ಕಷ್ಟದಲ್ಲಿದ್ದಾರೆ, ಏನ್ ಸಂಕಷ್ಟದಲ್ಲಿದ್ದಾರೆ, ಸ್ವಲ್ಪ ತಮ್ಗಳಿಗೆ ಗೊತ್ತಾಗಿದೆ ಬಹುಶಃ ಅನ್ನುವಂಥದ್ದು. ಹಾಗಾಗಿ ಅವರುಗಳನ್ನು ನಡೆಸಿಕೊಳ್ಳುವಂತಹ ರೀತಿ, ಜೊತೆಗೆ ಅವರುಗಳ ಬಗ್ಗೆ ಇರುವಂತಹ ಭಾವನೆ, ಇದೆಲ್ಲವೂ ಕೂಡ ಬದಲಾಗಬೇಕಾ ಅನ್ನುವಂಥದ್ದು ನನ್ನ ಕಳಕಳಿ. ಇದನ್ನ ನಾನು ಕೇಳ್ತಾ ಇರುವಂಥದ್ದು. ಎಸ್, ನಾಳೆಯಿಂದ ಬರ್ತಾರೆ, ಕಸವನ್ನ ತೆಗೆದುಕೊಂಡು ಹೋಗ್ತಾರೆ, ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ಬಗ್ಗೆಯೂ ಕೂಡ. ಎಸ್ ಸರ್, ಕೊನೆಯದಾಗಿ ಒಂದೇ ನಿಮಿಷ ಅಂದ್ರೆ ಈಗ ನೀವು ಹೇಳಿದ್ರೆ ಅವರ ಬಗ್ಗೆ ಸಹ ಒಂದು ಕಾಳಜಿ ತಗೊಳ್ಳಿ ಅಂತ. ಯಾಕಂದ್ರೆ ಅದು ಖಂಡಿತವಾಗಿ ಸತ್ಯವಾದ ಮಾತು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಪೌರ ಕಾರ್ಮಿಕರನ್ನು ನೋಡುವಂತ ರೀತಿ ಬೇರೆ ಇದೆ ಸರ್. ಯಾಕಂದ್ರೆ ಅದೊಂದು ಕೆಳವರ್ಗದ ಜನಾಂಗ ಅಂತೇಳಿ ಬಹಳಷ್ಟು ಕಡೆ ನಮ್ಮನ್ನು ನಿಂದನೆ ಮಾಡಿದ್ದಾರೆ. ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, ನಮ್ಮ ಈ ಬುದ್ಧಿವಂತರ ಜಿಲ್ಲೆ ನಮ್ಮ ಮಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಈ ಪೌರ ಕಾರ್ಮಿಕರಿಗೆ ನೀರು ಕೇಳುವಾಗ ಅಲ್ಲಿ ನಾಯಿಗೆ ಇಟ್ಟಂತ ಪಾತ್ರೆಯಲ್ಲಿ ನೀರು ಕೊಡುವಂಥದ್ದು, ಮತ್ತು ನೀರು ಅವರು ಫ್ರಿಡ್ಜಿಂದ ಕೊಟ್ಟರೆ ಆನಂತರ ಆ ಬಾಟ್ಲಿ ಬೇರೆ ನೀವು ಕೊಂಡೋಗಿ ಅಂತ ಹೇಳುವಂಥದ್ದು, ಇದೆಲ್ಲ ಬಹಳಷ್ಟು ಅವಮಾನ ಆಗಿದೆ ಈ ಪೌರ ಕಾರ್ಮಿಕರಿಗೆ. ಬಹಳಷ್ಟು ಬೇಸರ ಆಗಿದೆ ನಮಗೆ. ಯಾಕೆಂದ್ರೆ ಅವರು ಕೂಡ ಮನುಷ್ಯರಲ್ಲ. ಆದ್ದರಿಂದ ಇವತ್ತೇನು ನಾವು ಕಸಗಳನ್ನು ಸಂಗ್ರಹಿಸಿಕೊಳ್ಳಲು ನಾವು ಕಸಗಳಲ್ಲ ಜನರು, ಅವರು ಮನುಷ್ಯರು, ಅವರಿಗೆ ಸಹ ಮನುಷ್ಯತ್ವ ಇದೆ. ನೀವು ಅವರನ್ನು ಮಾನವೀಯತೆಯನ್ನು ನೋಡಿ. ಜನರಿಗೆ ನಾನು ಈ ಸಂದರ್ಭದಲ್ಲಿ ಹೇಳುವುದು, ಈ ನಮ್ಮ ಬುದ್ಧಿವಂತರ ಜಿಲ್ಲೆಯಲ್ಲಿ ನಡೆಯುವಂಥ ವಿಚಾರಗಳು ಬೇರೆ ಈ ಬಾಕಿಯವರನ್ನು ನಾವು ಕೇಳುವುದು ಬೇಡ, ಆದರೆ ನಮ್ಮ ಈ ಬುದ್ಧಿವಂತರ ಜಿಲ್ಲೆ ಅಂತ ವಿಚಾರಗಳು ನಡೆಯುವಾಗ ಬಹಳಷ್ಟು ನಮಗೆ ಬೇಸರ ಆಗಿದೆ. ಅದಕ್ಕೋಸ್ಕರ ನಾವು ನಗರ ಪಾಲಿಕೆಯಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ಅದು ವಾಟರ್ ಪ್ಯೂರಿಫಿಕೇಶನ್ ನಾವು ಹಾಕಬೇಕಂತೇಳಿ ನಮ್ಮ ಸಂಘದಿಂದ ಒತ್ತಾಯ ಮಾಡಿ ಒಂದು 10 ಕಡೆಯಲ್ಲಿ ನಾವು ಅದನ್ನು ಇದು ಮಾಡಿದ್ದೇವೆ. ಏನಂದರೆ ಇನ್ಸ್ಟಾಲೇಷನ್ ಮಾಡಿದ್ದೇವೆ 10 ಕಡೆಯಲ್ಲಿ ನಗರ ಪಾಲಿಕೆ. ಯಾಕೆಂದರೆ ನೋಡಿ ಇಂಥ ಪರಿಸ್ಥಿತಿ, ಯಾಕಂದರೆ ಅವರಿಗೆ ನೀರು ಕೊಡುವುದಿಲ್ಲ. ಒಂದು ಮಧ್ಯಾಹ್ನ ಹೊತ್ತು ನಿಮಗೆ ಗೊತ್ತುಂಟು ಇಲ್ಲಿ ಮಂಗಳೂರಲ್ಲಿ ಎಷ್ಟು ಬಿಸಿಲಿದೆ ಅಂತ. ಅಲ್ಲಿ ನೀರು ಕೊಡುವಾಗ ಎಲ್ಲ ಬಾ ನೀನು ಅಲ್ಲಿ ಉಂಟು ನೀರುಂಟು ನೋಡು ಅಲ್ಲಿ ತಗೋ ಅಂತ ಏನು ಆ ನಾಯಿಗಿತ್ತ ಪಾತ್ರೆಯಿಂದ ನೀರು ಕೊಡಲಿಕ್ಕೆ ಹೇಳಿದ್ರು. ಇಂಥದ್ದೆಲ್ಲ ಪರಿಸ್ಥಿತಿ ನಮಗೆ ನೋಡಿ ಬೇಸರ ಆಗಿದೆ. ಆದ್ದರಿಂದ ನೀವೊಂದು ಅಟ್ಲೀಸ್ಟ್ ಮಾನವೀಯತೆಯಲ್ಲಿ ನೋಡಿ ಪೌರ ಕಾರ್ಮಿಕ ಅಷ್ಟೇ ಹೇಳಿದ್ರು. ಯಾಕಂದರೆ ಕಸದವ್ರು ಬಂದ್ರು ಅಂತ ಹೇಳ್ಬೇಡ, ಪೌರ ಕಾರ್ಮಿಕರು ಅಂತ ಹೇಳಿ ಸಾಕು. ಯಾಕಂದ್ರೆ ನಾವು ಕಸದವ್ರು, ನಾವು ಕಸಗಳಲ್ಲ. ನಾವು ಬಡತನದಿಂದ ನಾವು ಈ ಕೆಲಸಕ್ಕೆ ಬಂದಿದ್ದೇವೆ, ನಮಗೇನು ಆಸೆ ಬಂದು ನಾವು ಈ ಕೆಲಸಕ್ಕೆ ಬಂದಿಲ್ಲ. ಈಗ ನಾವು ನಮ್ಮವರ ಹತ್ರ ಬಹಳಷ್ಟು ಜನರಿಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೇವೆ, ಯಾಕಂದ್ರೆ ಈ ಕೆಲಸ ಮಾಡಬಾರ್ದು ಅಂತೇಳಿ. ಯಾಕೆಂದ್ರೆ ಅವರ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಕೊಡುವಂಥ, ನಾವು ವಿದ್ಯೆಗಾಗಿ ಅಲ್ಲಿ ನಮ್ಮ ಎಜೆಂಡಾದಲ್ಲಿ ಇದೆ, ನಮ್ಮ ಏನು ಸರ್ಕಾರಕ್ಕೆ ನಮಗೆ ಪೌರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೀವು ಪ್ರತ್ಯೇಕ ನಿಧಿ ಕೊಡಬೇಕಂತ, ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಂಪೂರ್ಣ ವೆಚ್ಚ ಇದು ಸರ್ಕಾರ ಭರಿಸಬೇಕು. ಯಾಕೆಂದ್ರೆ ಇಂಥ ಎಲ್ಲ ಬೇಸರಗಳಿಂದ ನೀವು ಅವರನ್ನು ನಾಯಿ ಬಟ್ಟಲಲ್ಲಿ ನೀವು ನೀರು ಕೊಡೋದಾದ್ರೆ ನಾವು ಏನು ಪ್ರಯೋಜನ? ಮನುಷ್ಯತ್ವ ಎಲ್ಲಿದೆ ಈ ಸಮಾಜದಲ್ಲಿ? ಅದಕ್ಕೋಸ್ಕರ ನಾವು ವಿನಂತಿ ಮಾಡೋದು ಏನು, ಇವತ್ತು ನಮ್ಮ ಬುದ್ಧಿವಂತರ ಜಿಲ್ಲೆ ಆಗ್ತಿರೋ ಅನ್ಯಾಯ, ಇಂಥದ್ದೆಲ್ಲ ತಾರತಮ್ಯಗಳನ್ನು ದಯಮಾಡಿ ಜನರಲ್ಲಿ ಸ್ವಲ್ಪ ಪರಿವರ್ತನೆ ಆಗಲೇಬೇಕು. ಯಾಕಂದ್ರೆ ದಯಮಾಡಿ ನಾನು ವಿನಂತಿ ಮಾಡ್ಕೊಂಡು ಜನತೆಯಲ್ಲಿ ದಯಮಾಡಿ ಪೌರ ಕಾರ್ಮಿಕರ ಮಾನವೀಯತೆಯಲ್ಲಿ ನೋಡಿ ಅಂತ ಹೇಳಿ ಅಷ್ಟೇ. ಇಲ್ಲ ಸರ್, ನಾವುಗಳು ಕ್ಷಮೆ ಕೇಳಬೇಕು ಆ ಒಂದು ವಿಚಾರದಲ್ಲಿ. ಜೊತೆಗೆ ಒಳ್ಳೆಯ ವಿಚಾರದ ಬಗ್ಗೆ ತಾವು ಬೆಳಕು ಚೆಲ್ಲಿದ್ದೀರಾ. ಅಂಡ್ ಸತ್ಯ ಹೇಳ್ತೇನೆ, ನಮ್ಗಳಲ್ಲಿ ಆ ಮನಸ್ಥಿತಿಗಳೇ ಇಲ್ಲ.
ಅಂತ ಮನಸ್ಥಿತಿಗಳಿರೋರು ಕೂಡ ಅವರು ಮನುಷ್ಯರೇ ಅಲ್ಲ ನನ್ನ ಪ್ರಕಾರ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಇದ್ದಾರೆ ನಮ್ಮ ಸಮಾಜದಲ್ಲಿ ಕೆಲವರು ಅಂತಹ ಕ್ರಿಮಿಕೀಟಗಳು, ನೋ ಡೌಟ್. ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ. ಈ ಮನುಷ್ಯ ಜನ್ಮದಲ್ಲಿ ಭೇದ ಭಾವ ಅಥವಾ ಅವರುಗಳು ಆ ರೀತಿ ಇವುಗಳು ಈ ರೀತಿ ನಿಜವಾಗ್ಲೂ ಕೂಡ ಸಲ್ಲದು. ಆದ್ರೆ ಅವರುಗಳ ಜೀವನ ಯಾವ ರೀತಿ ಇದೆ ಅನ್ನೋದು ನಾವುಗಳು ನೋಡಿದ್ದೇವೆ. ಅದೇ ನಾನು ಹೇಳ್ತಾ ಇರೋದು, ನಾಳೆಯ ದಿನ ಬಂದಾಗ ಸ್ವಲ್ಪ ಈ ಒಂದು ವಿಚಾರವನ್ನ ಗಮನಿಸಿದ್ದೀರಾ, ಅವರ ಬಗ್ಗೆಯೂ ಕೂಡ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನಾಳೆಯಿಂದ ಬರ್ತಾರೆ, ಇಷ್ಟು ದಿನದಿಂದ ತಾವುಗಳು ಕಷ್ಟಪಟ್ಟಿದ್ದೀರಾ. ಅಂಡ್ ಎಸ್, ನಾಳೆಯಿಂದ ಕಸ ವಿಲೇವಾರಿ ಆಗುತ್ತೆ, ತ್ಯಾಜ್ಯ ವಿಲೇವಾರಿ ಆಗುತ್ತೆ ಅನ್ನುವಂತಹ ವಿಚಾರಗಳ ನಡುವೆ ಎಸ್ ಸರ್, ಕೊನೆಯದಾಗಿ ರಾಧಾಕೃಷ್ಣ ಅವರು, ಈಗ CM ಬೊಮ್ಮಾಯಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಜನರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಈಗ ನಾಳೆಯಿಂದ ಈಗ ಸ್ಟ್ರೈಕ್ ಕಾಲ್ ಆಫ್ ಆಗಿದೆ, ಈಗ ನಾಳೆಯಿಂದ ಬರ್ತಾರೆ ಅವರು. ಆದರೆ ನಾಳೆ ಕಸ ವಿಲೇವಾರಿ ಆಗ್ತದೆ ಅಂತೇಳಿ ಅದು ಧೈರ್ಯ ಇಲ್ಲ. ಎಷ್ಟು ದಿನದ ಕಸ ಅದು ಸ್ವಲ್ಪ ಸ್ವಲ್ಪ ಆಗಿ ಕ್ಲಿಯರ್ ಆಗಬಹುದು. ಅದಕ್ಕೋಸ್ಕರ ಜನರು ಸ್ವಲ್ಪ ತಾಳ್ಮೆಯಿಂದ ಒಂದು ಇರಬೇಕಾದ ಆ ಮನಸ್ಥಿತಿ. ಈಗ ಮತ್ತೊಂದು ಅಂತ ಹೇಳಿದ್ರೆ, ಇವತ್ತು ಈ ಗಾರ್ಬೇಜನ್ನು ಮಿನಿಮೈಸ್ ಮಾಡುವಂಥ ಕೆಲಸ ಸಹ ನಮ್ಮಿಂದ ಆಗಬೇಕು. ಈಗ ಈ ಹಿಂದೆಯೇ ಫ್ಲ್ಯಾಟ್ಗಳಿಗೆ ನೀವಾಗಿ ಅದನ್ನು ಕ್ಲಿಯರ್ ಮಾಡಬೇಕು, ಅದಕ್ಕೆ ಮೆಷಿನ್ ಹಾಕಬೇಕು, ಸ್ಥಳಾವಕಾಶ ಒದಗಿಸಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆಗಳು ಬಂದರೆ ಸಹ ಈ ಫ್ಲ್ಯಾಟ್ಗಳಲ್ಲಿ ಕೆಲವು ಸರಿ ಅಳವಡಿಸಲಿಲ್ಲ. ಕಾರಣ ಹೇಳ್ತಾರೆ, ನೀವು ನಮ್ಮಿಂದ ಸೆಸ್ ಕಲೆಕ್ಟ್ ಮಾಡಿದ್ರಿ ಕೊಂಡೋಗಿ ಅಂತೇಳಿ. ಅದು ಸಕಾರಣ ಅಲ್ಲ. ಕಲೆಕ್ಟ್ ಮಾಡುವಂಥದ್ದು ಪಾಲಿಕೆಯ ಕರ್ತವ್ಯ, ಅದು ಅಧಿಕಾರ ಸಹ ಮಾಡಿದೆ. ಆದರೆ ಅದನ್ನು ವಾಪಸ್ ಅಥವಾ ಅದನ್ನು ಸರಿದೂಗಿಸುವಂಥ ಕೆಲಸವೂ ಆಗ್ಬೋದು. ಅವರು ಯಾವುದೇ ಫ್ಲ್ಯಾಟ್ಗಳಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ಮಾಡದೇ ಇರುವಂಥದ್ದು ಇವತ್ತು ಬೊಬ್ಬೆ ಹೊಡೆಯುವಂಥದ್ದು. ನಾವು ಸಹ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಜನರು ಸಹ ಈಗ ಬಿಲ್ಡಿಂಗ್ ಬೈಲಾ ಮಾಡುವಾಗ ಸಹ ಅದರಲ್ಲಿ ಇದೆ, ನೀವು ಅದಕ್ಕೆ ಪ್ರೊವಿಷನ್ ಕೊಡಬೇಕಂತೇಳಿ. ಅಷ್ಟು ಸ್ಥಳಾವಕಾಶವನ್ನು ಅವ್ರಿಗೆ ಕೊಡಬೇಕು. ಅವರು ಸ್ಥಳಾವಕಾಶವನ್ನು ಕೊಡದೆ ಇದ್ದದನ್ನೇ ಏನು ಬಿಲ್ಡಿಂಗ್ ಪ್ಲಾನ್ ಅನ್ನು ಆದಷ್ಟು ಟೈಟ್ ಮಾಡಿ ಅದಕ್ಕೆ ಸ್ಥಳಾವಕಾಶ ಇಲ್ಲದೆ ಕೊಡುವಾಗ ನಾನು ಅಧಿಕಾರಿಗಳನ್ನು ನೇರವಾಗಿ ಹೊಣೆ ಮಾಡುವಂಥದ್ದು. ಯಾವಾಗ ಸರ್ಕಾರದ ಸರ್ಕ್ಯುಲರ್ಗಳಿದೆಯಾ ಅದೇ ರೀತಿಯಲ್ಲಿ ನೀವು ಲೈಸೆನ್ಸ್ ಕೊಡಬೇಕು. ಆ ಬಗ್ಗೆ ನಾವು ಯಾವಾಗಲೂ ಧ್ವನಿ ಎತ್ತೇವೆ. ಈಗ ಅದನ್ನು ನಾವು ಧ್ವನಿ ಎತ್ತದೆ ಬಿಡುವುದಿಲ್ಲ. ಮತ್ತೆ ನಮ್ಮದು ಈಗ ಹೆಚ್ಚಿನ ಈ ಗಾರ್ಬೇಜ್ಗಳು ಕೆಲವು ಕಡೆ ಕಮ್ಮಿ, ಅಂದರೆ ಈ ಕ್ಯಾಟ್ರಿಂಗ್ನವರದು ಅವರು ಬೈಫರ್ಗೇಟ್ ಮಾಡಬೇಕು, ಸ್ಯಾಗ್ರಿಗೇಷನ್ ಮಾಡಬೇಕು. ಮತ್ತು ಈ ಚಿಕನ್ ವೇಸ್ಟ್ ಎಲ್ಲ ಆದಷ್ಟು ಜನ ಕೊಂಡೋಗ್ತಾರೆ, ಅವರೇ ಕೊಂಡೋಗ್ತಾರೆ. ಅದರಿಂದಾಗಿ ನಾನು ಹೇಳುವಂಥದ್ದು, ಇದ್ದಂಥ ವರ್ಕರನ್ನು ನೀವು ಪರ್ಮನೆಂಟ್ ಮಾಡೋದು ಒಳ್ಳೆಯದು. ಯಾಕೆಂತೇಳಿದರೆ ಈ ಅಧಿಕಾರಿಗಳನ್ನು ನಾನಂತೂ ನಂಬುವುದಿಲ್ಲ. ಅವರ ಲಾಭಕ್ಕೋಸ್ಕರವೇ ಔಟ್ಸೋರ್ಸನ್ನು ಅವರು ರೆಕಮೆಂಡ್ ಮಾಡ್ತಾರೆ ಸರ್ಕಾರಕ್ಕೆ. ಈಗ ರಾಜಕೀಯವಾಗಿ ಮಾತಾಡಬೇಕಾದ್ರೆ ಖಾದರ್ ಮತ್ತು ಲೋಬೋರ್ ಅವರು ಮಾತಾಡಿದ್ದಾರೆ. ಇದರ ಹಿಂದೆ ರಾಜಕೀಯ ಹುನ್ನಾರ ಯಾಕೆ ಇಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ನಾನು ಮುಂದಿಡಬೇಕಾಗ್ತದೆ. ಈ ಸ್ಟ್ರೈಕ್ ಮಾಡಿಸುವಂತ ಹುನ್ನಾರ ಅದರಲ್ಲಿ ರಾಜಕೀಯ ನುಸುಳಿರಬಹುದು, ಅಥವಾ ಖಾದರ್ 3 ವರ್ಷ ಹಿಂದೆ ಅವರು ಮಂತ್ರಿ ಇರುವಾಗ ಯಾವುದೇ ರೀತಿಯ ಒಂದು ಪ್ರಪೋಸಲ್ ಅನ್ನ ಈ ಜಿಲ್ಲೆಯಿಂದ ಅಥವಾ ಮಂತ್ರಿಯಾಗಿ ಆರೋಗ್ಯ ಮಂತ್ರಿ ಅವರೇ ಆಗಿದ್ರು, ಈ ಪೌರ ಕಾರ್ಮಿಕರ ಆರೋಗ್ಯದ ಬಗ್ಗೆ ಆಗ ಯಾವುದೇ ಚಕಾರವನ್ನ ಖಾದರ್ ಅವರು ಎತ್ತಲಿಲ್ಲ. ಲೋಬೋರ್ ಅವರು ಕಮಿಷನರ್ ಇರುವಾಗ ಸಹ ಅವರು ಔಟ್ಸೋರ್ಸ್ ಅನ್ನೇ ಮಾಡಬೇಕು ಅಂತೇಳಿ ರೆಕಮೆಂಡ್ ಮಾಡಿದವರು. ಈಗ ಪರ್ಮನೆಂಟ್ ವರ್ಕರ್ ಬಗ್ಗೆ ಮಾತಾಡ್ತಾರೆ. ಆ ಮೊಸಳೆ ಕಣ್ಣೀರಿನ ಬಗ್ಗೆ ನಾವು ಅದಕ್ಕೆ ಹೆಚ್ಚು ವ್ಯಾಖ್ಯಾನ ಕೊಡ್ಲಿಕ್ಕೆ ಹೋಗುವುದಿಲ್ಲ. ಈಗ ಮತ್ತೆ ಜನರ ಮನಸ್ಥಿತಿ, ಅವರನ್ನು ನೋಡುವಂತ ರೀತಿ ಬದಲಾಗಬೇಕು. ನಾವು ಯಾವುದೋ ಕಾಲದಲ್ಲಿ ಇಲ್ಲ. ಹೌದು, ಕರೆಕ್ಟ್. ಅವರಿಗೆ ಅವರ ಹಕ್ಕು ಕೊಡಬೇಕು. ಈಗ ಅವರಿಗೆ ಒಂದು ಬೇರೆ ಕೆಲಸ ಇದ್ದಿದ್ರೆ, ಅವರ ಜೀವನೋಪಾಯಕ್ಕೆ ಬೇರೆ ಕೆಲಸ ಇದ್ದಿದ್ರೆ ಆ ಕೆಲಸಕ್ಕೆ ಅವರು ಬರುವುದಿಲ್ಲ. ನಾನು ನೇರವಾಗಿ ಹೇಳಬೇಕಾದ್ರೆ, ಪಕ್ಷಾತೀತವಾಗಿ ನನ್ನ ವೈಯಕ್ತಿಕ ವಿಚಾರ ಹೇಳಬೇಕಾದ್ರೆ, ಈ ಔಟ್ಸೋರ್ಸ್ನಲ್ಲಿ ಸರ್ಕಾರಕ್ಕೆ ಲಾಭ ಇಲ್ಲ, ಅಧಿಕಾರಿಗಳಿಗೆ ಲಾಭ ಇರೋದು. ಅದರಿಂದ ಈ ಬಗ್ಗೆ ಎಲ್ಲರೂ ಚಿಂತನೆ ಮಾಡಬೇಕು. ಇದನ್ನು ಪರ್ಮನೆಂಟ್ ಮಾಡಬೇಕು ಅವರನ್ನು. ಮತ್ತೆ ಅವರ ಹತ್ರ ಪರ್ಮನೆಂಟ್ನವರ ಹತ್ರ ಎಷ್ಟು ಕೆಲಸ ತಗೊಳ್ಬೇಕಾ ಅಷ್ಟನ್ನು ತಗೊಳ್ಬೇಕು. ಇನ್ನೊಂದು ಅಧಿಕಾರಿಗಳದ್ದು ಮತ್ತೊಂದು ಕಂಪ್ಲೇಂಟ್ಸ್ ಇರ್ತದೆ, ಅದು ಅವರು ಇವರನ್ನು ಔಟ್ಸೋರ್ಸ್ ಕೊಡಲಿಕ್ಕೆ ಹೇಳ್ತಾರ ಗೊತ್ತಿಲ್ಲ. ಈ ಹಿಂದೆ ಸಹ ಕೆಲವರೆಲ್ಲ ಹೇಳ್ತಾ ಇದ್ರು, ಯಾರು ಹೆಲ್ತ್ ಇನ್ಸ್ಪೆಕ್ಟರ್, ಅವರು ಕೆಲಸ ಮಾಡೋದಿಲ್ಲ, ಇಷ್ಟು ಗಂಟೆ ಮಾಡೋದಿಲ್ಲ, ಅಷ್ಟು ಗಂಟೆ ಮಾಡೋದಿಲ್ಲ. ನಾವು ಅವರಿಗೆ ಫೆಸಿಲಿಟಿ ಕೊಡುವಾಗ ಆ ಕೆಲಸವನ್ನು ಸಹ ತಗೊಳ್ಳುವಂಥದ್ದು ಅವರ ಜವಾಬ್ದಾರಿ. ಆ ಕೆಲಸ ಹೇಗೆ ಮಾಡಬೇಕು ಅನ್ನುವಂಥದ್ದು, ಅದಕ್ಕೆ ಕಾನೂನು ನಿಯಮ ಏನು ರೂಪಿಸುವಂಥದ್ದು ಅವರ ಜವಾಬ್ದಾರಿ. ಒಟ್ಟಿನಲ್ಲಿ ನಮಗೆ ಎಲ್ಲವೂ ಆಗಬೇಕು. ಅವರಿಗೆ ಬೇಕಾದ್ದನ್ನು ಅವರು ಸರ್ಕಾರ ಕೊಡಬೇಕು. ಅವರು ಕೆಲಸ ಎಷ್ಟು ಗಂಟೆ ಮಾಡಬೇಕು ಅಷ್ಟು ಮಾಡಬೇಕು. ಜನರು ಸಹ ಅಷ್ಟೇ, ಎಷ್ಟು ಕಸವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ನಾವು ಮಾಡಬೇಕು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ಕೊನೆಯದಾಗಿ ಪ್ರಸನ್ನ ರಘು. ಎಸ್ ಮೇಡಮ್. ರಾಧಾಕೃಷ್ಣರು ಹೇಳಿದಾಗ ಆಗಿಂದ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ.
ಜನಪ್ರತಿನಿಧಿಗಳು ಸರಿ ಇದ್ರೆ ಅಧಿಕಾರಿಗಳನ್ನು ಸರಿ ಮಾಡಬಹುದು. ಇಲ್ಲಿ ನಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳಿಂದ ಜಾಸ್ತಿ ಪ್ರೆಷರಲ್ಲಿ ವರ್ಕ್ ಮಾಡೋದು, ಮಾಡಿಸೋದು, ಕಮಿಷನ್ ತಗೊಳ್ಳೋದು ಎಲ್ಲ ಅಧಿಕಾರಿಗಳು. ಅದರೊಟ್ಟಿಗೆ ಯಾವ ಜನಪ್ರತಿನಿಧಿ ಶಾಮೀಲಾಗಿದ್ದಾನೆ ಅವನಿಗೆ ಮಾತಾಡ್ಲಿಕ್ಕೆ ನೈತಿಕತೆ ಇಲ್ಲ. ಯಾಕೆಂದ್ರೆ ಇವರು ಅಲ್ಲಿ ಕಮಿಷನ್ ಏಜೆಂಟ್ಸ್, ಹಾಗೆ ಮಾತಾಡ್ಲಿಕ್ಕೆ ಇವರಿಗೆ ಭಯ. ನಮ್ಮ ಸರ್ಕಾರ ಇರುವಾಗ, ನಾನು ಇವರು ರಾಧಾಕೃಷ್ಣರು ಹೇಳಿದಾಗೆ ಮೊದಲು ಯುಟಿ ಖಾದರ್, ಜಯರ್ ಲೋಬ ಅದು ಬಿಟ್ಟು ಬಿಡಿ. ಈಗ ನಾವ್ಯಾರು? ನಮ್ಮ ಸರ್ಕಾರ ಬದಲಾವಣೆ ತನ್ನಿ ಅಲ್ಲ. ಮಹಾನಗರ ಪಾಲಿಕೆಯಲ್ಲಿ ನಿಮಗೂ ಮೆಜಾರಿಟಿ ಕೊಟ್ಟಿದ್ದಾರಲ್ಲ, ಅವರು ಭ್ರಷ್ಟಾಚಾರ ಅವರು ಮಾಡೋದು ಸರಿ ಇಲ್ಲ ಅಂತ ನಿಮಗೆ ಮೆಜಾರಿಟಿ ಕೊಟ್ಟ ನಂತರ ಆ ಒಂದು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗೆ ಇಲ್ವೋ? ಅವರು ಹೇಳುವಾಗ ನೀವು ನಲಿಬೇಕಾ? ಫ್ಲಾಟಿನ ವಿಷಯ ಹೇಳಿದ್ರು, ಈಗ ಅದಕ್ಕೆ ಜಾಗ ಸತ್ಯ ಒಪ್ತೇನೆ ನಾನು. ಜನರು ಬುದ್ಧಿವಂತರು, ಸ್ವಲ್ಪ ತಲೆ ಉಪಯೋಗಿಸಬೇಕು, ಸ್ವಲ್ಪ ಹೆಲ್ಪ್ ಮಾಡಬೇಕು. ಆದ್ರೆ ಫ್ಲಾಟ್ ಕಟ್ಟುವಾಗ ಅಧಿಕಾರಿ ಏನ್ ಮಾಡ್ತಾನೆ? ಕರೆಕ್ಟ್, ಅದು ಮಾನಿಟರ್ ಮಾಡಬೇಕಾಗಿತ್ತು. ಅವನಿಗೆ ಬೇಕಾಬಿಟ್ಟಿ ಪರ್ಮಿಷನ್ ಕೊಡ್ತಾನೆ. ಪ್ರತಿ ನಗರ ಪಾಲಿಕೆ ಜನಪ್ರತಿನಿಧಿಗೆ ವಾರ್ಡ್ ಅಲ್ಲಿ ಒಂದು ಬಿಲ್ಡಿಂಗ್ ಆಗುವಾಗ ಅದರಲ್ಲಿ ಒಂದು ಫ್ಲಾಟ್ ಉಂಟು ಅವನದು ಲೆಕ್ಕ ತೆಗೆದು ನೋಡ್ಲಿ ರಾಧಾಕೃಷ್ಣರು. ಪ್ರತಿ ಒಂದು ಜನಪ್ರತಿನಿಧಿ ಅವನ ವಾರ್ಡ್ ಅಲ್ಲಿ ಒಂದು ಬಿಲ್ಡರ್ ಬರುವಾಗ ಅವನಿಗೆ ಬೇಕಾದ ಎಲ್ಲ ಫೆಸಿಲಿಟಿ ಮಾಡಿ ಕೊಡುದು, ಪ್ಲಾನ್ ಮಾಡಿ ಕೊಟ್ಟು ಅವನಿಗೆ ಒಂದಲ್ಲಿ ಫ್ಲಾಟ್ ಇರ್ತದೆ. ಕೊಡ್ತಾರ ರಾಧಾಕೃಷ್ಣ ಅವರ 100% ಕೊಡ್ತಾರೆ. ಈ ಒಂದು ವಿಚಾರ ನಮ್ಗೆ ಫ್ಲಾಟ್ ಇಲ್ಲ, ಇದರ ವ್ಯವಹಾರದಲ್ಲಿ ನಾವಿಲ್ಲ. ನೈತಿಕತೆ ಇಲ್ಲ ಇವರಿಗೆ. ಮತ್ತೆ ಸಿಎಂ ಬೊಮ್ಮಾಯಿ ಅವರಿಗೆ ಇವರು ಧನ್ಯವಾದ ಸಮರ್ಪಿಸಿದ್ರು. 3 ತಿಂಗಳ ನಂತರ ನಾನು ಅದನ್ನು ಹೇಳ್ತೇನೆ. ಯಾಕೆಂದ್ರೆ ಇವರ ಹಕ್ಕು ಕೇಳುದು, ಇವರ ಹಕ್ಕನ್ನು ಕೇಳುದು, ಯಾವನು ಬಿಟ್ಟಿ ಕೊಡುದು ಬೇಡ. ಪ್ರತಿಭಟನೆ ಮಾಡಿ ಇವರು ತಗೊಳ್ಳುದಲ್ಲ. ಆದ ಕಾರಣ ಸರ್ಕಾರಕ್ಕೆ ಸಹ ನೈತಿಕತೆ ಉಂಟು, ಅವರಿಗೆ ಕೊಡ್ಲೇಬೇಕು. ಅವರು ಕೇಳಿ ತಗೊಳ್ಕೊಂಡು ಹೋರಾಟ ಮಾಡಿಕೊಂಡು ಅಲ್ಲ. ನನಗೂ ಬೇಸರ ಆಯ್ತು ಅವರ ಮನೆದು, ಅವರದು ಫ್ಯಾಮಿಲಿದು ಎಲ್ಲ ಹೇಳುವಾಗ. ನಾಚಿಕೆ ಆಗ್ಬೇಕು ನಮ್ಗೆ. ಅವರಿಗೆ ಫೆಸಿಲಿಟಿ ಕೊಡುವ ಯೋಗ್ಯತೆ ನಮ್ಗಿಲ್ವಾ? ನಾನು ಸರ್ಕಾರ ಬೊಮ್ಮಾಯಿ ಅವ್ರದ್ದು ಬೇಡ, ನಗರ ಪಾಲಿಕೆ ಮಂಗಳೂರಿಂದಲೇ ನಾವು ಶುರು ಮಾಡುವ. ಯಾಕೆ ಆಗುದಿಲ್ಲ? ಯಾಕೆ ಆಗುದಿಲ್ಲ? ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡಿ ಇವರನ್ನು ಅಲ್ಲಿ ನೇಮಕ ಮಾಡಿ ಪರ್ಮನೆಂಟ್ ಮಾಡ್ಲಿಕ್ಕೆ ಆಗುದಿಲ್ವಾ? ಆಗ್ತದೆ, ಇಲ್ಲಿಂದ ಶುರು ಮಾಡಿ. ಎಲ್ಲ ನೀವೊಂದು ಮಾದರಿ ಆಗಿ ಎಲ್ಲ ಮಂಗಳೂರು ನಗರ ಪಾಲಿಕೆ ನಮ್ಮಲ್ಲಿ ಇಲ್ಲಿ ಮಾಡಿದ್ದೇವೆ. ಪ್ರತಿಯೊಂದಕ್ಕೂ ನಾವು ಸರ್ಕಾರವನ್ನು, ಕೇಂದ್ರವನ್ನು ಅಲ್ಲ. ನಮ್ಗೆ ಎಷ್ಟು ಫಂಡ್ ಬರ್ತಾ ಉಂಟಲ್ಲ, ನಾವೇನ್ ಮಾಡ್ತಿದ್ದೇವೆ? ಜನರು ಲೆಕ್ಕಾಚಾರ ಕೇಳ್ತಾ ಇದ್ದಾರ? ಅದನ್ನೆಲ್ಲ ನಾವು ಬಿಟ್ಟಿದ್ದೇವೆ. ಇವರಿಗೆ ಫೆಸಿಲಿಟಿ ಕೊಡಿ. ಯಾರ ಪರ್ಮಿಷನ್ ಬೇಕು? ಯಾರಾದ್ರೂ ಮಾತಾಡ್ತಾರ? ಇವರಿಗೆ ಮನೆಯ, ಎಜುಕೇಶನ್, ಇನ್ನು ಅವರ ಮಕ್ಕಳು ಅದೇ ದುಡಿಬೇಕಾ? ಟೆಕ್ನಾಲಜಿ ಅಂತ ಹೇಳ್ತೇವೆ, ಕಸ ತೆಗೆಯುವ ಬೇಕಾದಷ್ಟು ಟೆಕ್ನಾಲಜಿ ಮಾಡ್ಕೊಳ್ಳಿ ಅಲ್ಲ ನೀವು. ಈಗ ಮನೆ ಕಸ ಎಲ್ಲ ರೋಡಲ್ಲಿ ಉಂಟು, ನಾಳೆ ಇವರಿಗೆ ಹೆಕ್ಲಿಕ್ಕೆ ಆಯ್ತು. ಇದು ಯಾರು ಫೆಸಿಲಿಟಿ ಮಾಡಿ ಕೊಡ್ತಾರೆ? ಜನಪ್ರತಿನಿಧಿಯವರು. ಸ್ವಲ್ಪ ವ್ಯವಸ್ಥೆ ಅವರೂ ಮಾಡಬೇಕು. ಸ್ವಚ್ಛತಾ ಅಭಿಯಾನ ಅವರಾಗ ಹೇಳಿದ್ರು ಅಕ್ಟೋಬರ್ 2ಕ್ಕೆ ಅಲ್ಲ, ಇಂತೆಲ್ಲ ಸ್ವಚ್ಛತಾ ಅಭಿಯಾನ ಮಾಡುವವರು ಅವ್ರು ಹೇಳಿದಾಗ ಇಡಿ ಸುಡಿಟ್ಕೊಂಡು ಯಾರಾದ್ರೂ ಬಂದಿದ್ದು ನೋಡಿದೀರ ನೀವು? ಯಾರು ಬರುವುದಿಲ್ಲ. 2 ತಾರೀಕಿಗೆ ಕ್ಲೀನ್ ಆಗಿರ್ತದೆ ಆ ದಿವಸ. ಇವತ್ತು ಯಾಕೆ ಬರ್ಬೋದಲ್ಲ ನಮ್ಮ ಮಂಗಳೂರು ಸ್ವಚ್ಛತಾ ಅಭಿಯಾನ? ನಾನು ಹೇಳೋದು ನಿತಿನ್, ಸ್ವಚ್ಛತಾ ಅಭಿಯಾನದ ಅವಶ್ಯಕತೆ ಇಲ್ಲ. ನನ್ನ ಮನೆ, ನನ್ನ ಗೇಟಿನ ಮುಂದೆ ರೋಡ್ ನಾನು ಕ್ಲೀನ್ ಮಾಡಿದ್ರೆ ಯಾವರಿಗೆ ಸ್ವಚ್ಛತಾ ಅಭಿಯಾನ ಬೇಡ. ಇದು ಜನಗಳು ಮಾಡಬೇಕು. ಇದಕ್ಕೆ ಮಹಾನಗರ ಪಾಲಿಕೆ ಆದ್ಯತೆ ಕೊಡಬೇಕು. ಖಾಲಿ ಪೌರ ಕಾರ್ಮಿಕರಿಗೆ ನಾವು ಮಾತಾಡುವುದಲ್ಲ. ದಯಮಾಡಿ ನಾನು ಈ ವೇದಿಕೆಯಲ್ಲಿ ಹೇಳುದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಅವರ ಹತ್ರ, ಇನ್ನಾದ್ರೂ ಈ ಪೌರ ಕಾರ್ಮಿಕರಿಗೆ ನೀವು ಪರ್ಮನೆಂಟ್ ಆಗುವಾಗೆ ಇವರು ಹೇಳಿದ್ರು ಅಧಿಕಾರಿಗಳದ್ದು ರಿಪೋರ್ಟ್ ಸರ್ಕಾರಕ್ಕೆ ಹೋಗ್ತದಂತೆ. ಅಧಿಕಾರಿಗಳು ಇವರ ರಿಪೋರ್ಟ್ ಸರ್ಕಾರಕ್ಕೆ. ಯಾಕೆ ಇಲ್ಲಿ ಭ್ರಷ್ಟಾಚಾರ ಮಾಡೋದು ಜನಪ್ರತಿನಿಧಿಗಳಿಗೆ ಗೊತ್ತುಂಟಲ್ಲ, ಅದೇ ಸರ್ಕಾರಕ್ಕೆ ಇವರು ರಿಪೋರ್ಟ್ ಕೊಡಬಹುದಲ್ಲ, ಈ ಅಧಿಕಾರಿ ಸರಿ ಇಲ್ಲ ಅವನನ್ನು ಬಿಸಾಡಿ ಅಂತ ಯಾಕೆ ಆಗುದಿಲ್ಲ? ಇವರ ಪರವಾಗಿ ಅಧಿಕಾರಿ ರಿಪೋರ್ಟ್ ಕೊಡುವಾಗ ಆ ರಿಪೋರ್ಟ್ ಸರಿ ಇಲ್ಲ ಅಂತ ಯಾಕೆ ಇವರು ಹೇಳ್ತಾ ಇಲ್ಲ ಜನಪ್ರತಿನಿಧಿಗಳು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೆಲವು ವಿಚಾರಗಳ ಹೊರತಾಗಿಯೂ ಕೆಲವು ವಿಚಾರಗಳು ಜನರಿಗೆ ಮುಟ್ಟಿದೆ, ಮುಟ್ಟುತ್ತದೆ ಕೂಡ ನನ್ನ ಭಾವನೆ. ಎಸ್ ಸರ್. ಕೊನೆದಾಗಿ ಇವತ್ತೇನು ನಗರದ ಸ್ವಚ್ಛತೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಯಾಕಂದ್ರೆ ಈಗ ನಮ್ಮ ಮೇಡಮ್ ಅವರು ಹೇಳಿದಾಗೆ 3 ತಿಂಗಳ ಈಗ ಅವಧಿ ಕೊಟ್ಟಿದ್ದಾರೆ. ಆನಂತರ ನಮ್ಮ ಏನು ಬೇಡಿಕೆಗಳಿದೆ ಅದೊಂದು ಭರವಸೆ ಇದೆ ಸರ್ಕಾರದ ಮೇಲೆ. ಯಾಕಂದ್ರೆ ಅದೊಂದು ಬಸವರಾಜ ಬೊಮ್ಮಾಯಿ ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ತಾರೆ ಎಂಬುದು. ಹಾಗಿರುವಾಗ ಮತ್ತೆ ರಾಧಾಕೃಷ್ಣ ಸರ್ ಹೇಳಿದ್ರು ಈಗಾಗಲೇ, ಅದು ಪರ್ಮನೆಂಟ್ ವರ್ಕ್ ಆದ ನಂತರ ಕೆಲಸಕ್ಕೆ ಬರುವುದಿಲ್ಲ ಅಥವಾ ಕೆಲಸ ಮಾಡೋದಿಲ್ಲ ಎಂಬ ಅದೊಂದು ತಪ್ಪು ಕಲ್ಪನೆ. ಯಾಕೆಂದರೆ ಇವತ್ತು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಈ ಕೆಲವು ಆರೋಪಗಳನ್ನು ಮಾಡ್ತಾರೆ. ಮತ್ತು ಒಂದು ವಿಚಾರ ಇರ್ಬೋದು, ಯಾಕಂದರೆ ಅವರಿಗೆ ನಾನು ಆಗಲೇ ಹೇಳಿದ್ದೇನೆ, ಆರೋಗ್ಯದ ಸಮಸ್ಯೆ ಕಾಡ್ತಾ ಇರ್ತದೆ ಪೌರ ಕಾರ್ಮಿಕರಿಗೆ. ಅವರಿಗೆ ಸೀನಿಯರ್ ಆದ ಕೂಡಲೇ ಅವರಿಗೆ ಸಮಸ್ಯೆ ಇರೋದು, ಪ್ರಥಮವಾಗಿ ಅವರಿಗೆ TB ಬಂದೇ ಬರುತ್ತೆ, 2ನೇದಾಗಿ ಶ್ವಾಸಕೋಶ ತೊಂದರೆ ಬರುತ್ತೆ, 3ನೇ ಕ್ಯಾನ್ಸರ್ ಬರುತ್ತೆ, ಆಮೇಲೆ ಹೃದಯ ರೋಗ ಬರುತ್ತೆ. ಈ ರೀತಿ 45 ರಿಂದ 50 ವರ್ಷ ಸಾಯ್ತಾರೆ. ಹಾಗಿರುವಾಗ
ಒಂದು ಎಮ್ಮೆಗೆ ನೀವು ಸರಿಯಾದ ಫುಡ್ಗಳನ್ನು ಹಾಕಿದ ಆನಂತರ ಅದು 10 ಲೀಟರ್ ಹಾಲನ್ನು ನಿರೀಕ್ಷೆ ಮಾಡ್ಬೋದು. ಅದು ಕ್ರಮೇಣ ಅದು ಮುದಿಯಾದ ನಂತರ ನೀವು ಅದೇ 10 ಲೀಟರ್ ಹಾಲನ್ನು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ನಾವು ಸರಿಯಾದ ಆರೋಗ್ಯ ಕೊಡಲಿಲ್ಲ, ಸರಿಯಾದ ಫುಡ್ ಕೊಡಲಿಲ್ಲ, ಆನಂತರ ನಮಗೆ 10 ಲೀಟರ್ ಹಾಲು ಮತ್ತು ಕೂಡ ಬೇಕಂತ ಹೇಳಿದ್ರೆ ಹೇಗೆ ಸಿಗುತ್ತೆ ಸರ್? ಅದರಿಂದ ಅದನ್ನೇ ನಾವು ನಿರೀಕ್ಷೆ ಮಾಡಲಿಕ್ಕಾಗುತ್ತೆ. ಯಾಕಂದರೆ ಅವರ ಆರೋಗ್ಯ ಸ್ಥಿತಿ ಆ ಸಂದರ್ಭದಲ್ಲಿ ಬಹಳಷ್ಟು ಶೋಚನೀಯವಾಗಿರ್ತದೆ. ಅದಕ್ಕೋಸ್ಕರವೇ ನಾವು ಈ ಹೋರಾಟ ಮಾಡೋದು ಅವರ ಪರವಾದ. ಯಾಕೆಂದರೆ ಅವರ ಆರೋಗ್ಯ ಭದ್ರತೆ ಇರ್ಬೋದು, ಅವರ ಕುಟುಂಬದ ಒಂದು ಕ್ಷೇಮ ಅಭಿವೃದ್ಧಿ ಇರ್ಬೋದು, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿರುವಂಥದ್ದು. ಹಾಗಿರುವಾಗ ಇವತ್ತು ಏನು ಸರ್ಕಾರ ಭರವಸೆ ಕೊಟ್ಟಿದೆ, ಖಂಡಿತವಾಗಿ ಮುಂದಿನ ದಿನಗಳೇ ಆಗ್ಬೋದೆಂಬ ನಿರೀಕ್ಷೆ ನಮಗಿದೆ. ಹಾಗಾದ್ರೆ ನಾವು ಪುನಃ ರೋಡಿಗೆ ಬಂದೇ ಬರುತ್ತೆ, ಅದರಲ್ಲಿ ಎರಡು ಡೌಟೇ ಇಲ್ಲ. ಆದ್ದರಿಂದ ಏನು ಇವತ್ತು ಸಮಸ್ಯೆ ಜನರಿಗೆ ತೊಂದರೆ ಅದಕ್ಕೆ ನಾವು ವಿಷಾದ ಇಲ್ಲ ಸರ್, ಸಾರಿ ಸಾರಿ ಇಲ್ಲ, ಯಾರಿಗೂ ಕೂಡ ಇಲ್ಲ, ಯಾರಿಗೂ ವಿಷಾದ ಇಲ್ಲ, ನಾವು ನೇರವಾಗಿ ಹೇಳ್ತೇವೆ. ಜನರಿಗೆ ಆಗ್ಲೇಬೇಕು. ಇನ್ನೊಂದು 10 ದಿವಸ ನೀವು ಕಸ ತೆಗೆದಿದ್ರು ಚಿಂತೆ ಇಲ್ಲ, ಜನರು ಮಾತಾಡುದಿಲ್ಲ. ಪೌರ ಕಾರ್ಮಿಕರನ್ನು ದೂಷಿಸುವಂತ ಪರಿಸ್ಥಿತಿ ಅತ್ಯಂತ ಸೂಕ್ಷ್ಮವಾಗಿ ಕೆಲವು ವಿಚಾರಗಳನ್ನ ಹೇಳಿದ್ದೀರಾ, ಅರ್ಥಪೂರ್ಣವಾಗಿ ಹೇಳಿದ್ದೀರಾ, ವಿಚಾರಬದ್ಧವಾಗಿ ಹೇಳಿದ್ದೀರಾ, ತೂಕಬದ್ಧವಾಗಿ ಹೇಳಿದ್ದೀರಾ. ಇನ್ನಾದ್ರೂ ಕೂಡ ಜನತೆಗೆ ಅರ್ಥ ಆಗುತ್ತೆ ಅನ್ನೋ ನನ್ನ ಭಾವನೆ. ಅರ್ಥ ಮಾಡ್ಕೊಂಡವ ಮಾತ್ರ ನಿಜವಾದ ಮನುಷ್ಯ, ಆತ ಮಾನವನಾಗ್ಲಿಕ್ಕೆ ಅರ್ಹ. ಅರ್ಥ ಆಗಲ್ಲ ಅಂತ ಬಂದಾಗ ತುಂಬಾನೇ ಕಷ್ಟ. ಇಷ್ಟು ದಿನ ಯಾಕೆ ಇವರ ಹೋರಾಟ, ಯಾಕೆ ಇವರ ಪ್ರತಿಭಟನೆ, ಯಾಕೆ ದಾಯಿ ಕಜೋದೆಪ್ಪನಗಳು ಬರ್ಪುಜೇರು ಪಂಪನಂಚಿನ ವಿಚಾರದ ನಡುಟು ಯಾಕಲ್ಲ ಜೀವನ ಏತ್ ಕಷ್ಟ ಉಂಡು ಕೇಂದರೆ ಅವರ ಬದುಕಿನ ಒಂದು ಜೀವನ, ತದನಂತರ ಅವರಿಗೆ ಬರುವಂತಹ ರೋಗಗಳ ವಿಚಾರವಾಗಿ, ಅವರ ಆಯಸ್ಸಿನ ವಿಚಾರವಾಗಿ ಹೇಳ್ತಾರೆ. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟರು. ನಾವುಗಳು ಮನುಷ್ಯರಾದ್ರೆ ನಾವುಗಳು ಆ ರೀತಿ ನಮ್ಮ ಆಯಸ್ಸಿನ ಬಗ್ಗೆ ಒಂದು ವಿಚಾರವನ್ನ ಇಟ್ಕೊಂಡು ಮಾತಾಡೋದಾದ್ರೆ, ನಮ್ಮ ವೃತ್ತಿ ಅಷ್ಟು ಕಷ್ಟ ಅಂತ ಇದ್ದಾಗ ನಾವು ಆ ವೃತ್ತಿಯನ್ನು ಆಯ್ಕೆ ಮಾಡ್ತೀವಿ ಅನ್ನುವಂತಹ ಪ್ರಶ್ನೆ. ಆದ್ರೆ ಅನಿವಾರ್ಯ ಅನ್ನುವಂತಹ ಕಾರಣಗಳಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಆ ಸಂದರ್ಭ ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಜೊತೆಗೆ ಆ ಸಂದರ್ಭ ಆ ಕೆಲಸಗಳಿಗೆ ಕೂಡ ಸಿಗುವಂತಹ ಸ್ಥಾನಮಾನ, ಮರ್ಯಾದೆ, ಜೊತೆಗೆ ನಮ್ಮನ್ನ ಕಾಯುವಂತಹ ಸರ್ಕಾರವು ಕೂಡ ಪ್ರತಿ ಬಾರಿ, ನಾಟ್ ಓನ್ಲಿ ದಿಸ್ ಸರ್ಕಾರ, ಪ್ರತಿ ಸರ್ಕಾರವನ್ನು ಕೂಡ ನಾನು ಹೇಳ್ತಾ ಇರುವಂತದ್ದು, ನಮ್ಮನ್ನ ಕಾಯುವಂತಹ ಸರ್ಕಾರ ಅನ್ನುವಂಥದ್ದು ಇರುತ್ತೆ, ನಮ್ಗಳ ಬಗ್ಗೆ ಕಾಳಜಿಯನ್ನು ವಹಿಸುತ್ತೆ ಅಂತ ಬಂದಾಗ, ಅವರುಗಳು ಕೂಡ ಮೂಗಿಗೆ ಬೆಣ್ಣೆ ಸವರ್ತಾರೆ ಅಂತ ಬಂದಾಗ, ಇದು ನಿಜವಾಗ್ಲೂ ಕೂಡ ಖಂಡನೀಯವಾಗುವಂಥದ್ದು, ನೋ ಡೌಟ್. ಇದರಲ್ಲಿ ರಾಜಕೀಯ ಅದು ಇದು ಅನ್ನುವಂಥದ್ದು ಏನು ಬರಲ್ಲ. ಇಲ್ಲಿ ಬರುವಂಥದ್ದು ನಿಜವಾಗ್ಲೂ ಕೂಡ ಅವರ ಬದುಕುವಂತ ಹಕ್ಕು, ಆ ಹಕ್ಕಿಗೋಸ್ಕರ ಅವರು ಮಾಡಿರುವಂತಹ ಹೋರಾಟ. ಜೊತೆಗೆ ಇದು ಪಾಲಿಕೆಯ ಕೂಡ ಕೆಲವು ಜವಾಬ್ದಾರಿಗಳು, ಅವರ ಬೇಜವಾಬ್ದಾರಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಆಯಿತು. ಗೊತ್ತಿಲ್ಲ ಸರ್, ಪಾಲಿಕೆ ಅಂತ ಬಂದಾಗ ಇಷ್ಟು ತುಂಬಾ ದೊಡ್ಡ ಮಟ್ಟದ ಕೂಪ ಅನ್ನೋದು ನಂಗೆ ಗೊತ್ತಿಲ್ಲ. ಅಂದ್ರೆ ಪ್ರತಿ ಬಾರಿ ಪ್ರತಿಯೊಬ್ಬರು ಹೇಳ್ತಾರೆ ಇಲ್ಲಿ ಎರಡು ಯಾವುದೇ ಪಕ್ಷಗಳು ಬರಲಿ, ಆದರೆ ಈ ಬಾರಿ ಬಿಜೆಪಿ ಪಕ್ಷ ಬಂದಿದೆ ಅಂತ ಬಂದಾಗ ಬಹಳಷ್ಟು ಹೋಪ್ ಇತ್ತು, ಬಹಳಷ್ಟು ಒಂದು ಆಶಾಭಾವನೆ ಇತ್ತು, ಏನಾದ್ರೂ ಒಂದು ಮಾಡ್ತಾರೆ ಇವರುಗಳು ಅಂತ ಬಂದಾಗ. ಆದ್ರೆ ಇವರುಗಳು ಕೂಡ ಅದೇ ವೇಯಲ್ಲಿ ಆಮೆಗತಿಯಲ್ಲಿ ಹೋಗ್ತಾ ಇದೆ ಪಾಲಿಕೆ ಅಂತ ಬಂದಾಗ, ಏನೋ ಅಭಿವೃದ್ಧಿಗಳು ವಿಚಾರವಾಗಿ ಮಾತನಾಡಿದಾಗ ಬಹಳಷ್ಟು ನಿರಾಸೆ ತಂದಿರುವಂತದ್ದು ಮಾತ್ರ ಸತ್ಯವಾಗಿರುವಂತಹ ಮಾತು. ಥ್ಯಾಂಕ್ ಯು. ಯಾಕಂದ್ರೆ ಪಾಲಿಕೆ ಅಂತ ಬಂದಾಗ ಇನ್ನಾದ್ರೂ ಒಂದ್ ಸ್ವಲ್ಪ ಮತ್ತೊಂದು ವಿಚಾರ ಏನಂದ್ರೆ, ಫೈನಲ್ ಆಗಿ ಈಗ ನೀವು ಕೊರೋನಾ ಅಂತ ಹೇಳಿದ್ರಿ, ಕೊರೋನಾದಲ್ಲಿ ಪ್ರತಿ ಈಗ ರಾಜ್ಯ ಇರ್ಬೋದು, ಜಿಲ್ಲೆ ಇರ್ಬೋದು, ನಗರ ಇರ್ಬೋದು, ಪ್ರತಿಯೊಂದು ಜನರು ತಮ್ಮ ಮನೆಯಲ್ಲಿ ತಮ್ಮ ಸುರಕ್ಷತೆಗೋಸ್ಕರ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡು ಮನೇಲಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಕೂಡ ಪೌರ ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ನಮ್ಮ ಎಷ್ಟೋ ಮಂದಿ ಪೌರ ಕಾರ್ಮಿಕರು ಕೊರೋನಾದಿಂದ ಸತ್ತಿದ್ದಾರೆ. ಹಾಗಿರುವಾಗ ನಾವು ಅವರ ಬಗ್ಗೆ ಹೋರಾಟ ಮಾಡದಿದ್ರೆ ನಮ್ಮನ್ನು ದೇವರು ಮೆಚ್ಚಲಿಕ್ಕಿಲ್ಲ. ನಿಜ 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 ಸರ್. ಸರ್ ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ಅಂಡ್ ಇದು ನಾಳೆಯಿಂದ ತಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಅಂದ್ರೆ ಒಟ್ಟಿಗೆ ಆಗಲ್ಲ. ಯಾಕಂದ್ರೆ ಪೌರ ಕಾರ್ಮಿಕರು ಬರಬೇಕು, ನಮ್ಮಂತೆ ಮನುಷ್ಯರು ಕೂಡ ಹೌದು. ಸೊ ಅವರ ಕೆಲಸವನ್ನ ಮಾಡಬೇಕು. ಸೊ ಬಂದಾಗ ಒಂದು ನಗುಮುಖದಿಂದ, ಖುಷಿಯಿಂದ ಅವರ ವಿಚಾರವನ್ನ ಗಮನಿಸಿ ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ. ಅಂಡ್ ಸರ್, ಪಾಲಿಕೆ ಸ್ವಲ್ಪ ವೇಗವನ್ನು ಪಡೆದುಕೊಳ್ಬೇಕು ಸರ್. ಯಾಕಂದ್ರೆ ಬಿಜೆಪಿ ಅಂತ ಬಂದಾಗ ಸ್ವಲ್ಪ ಎನರ್ಜಿ ಇರುವಂತಹ ಪಕ್ಷ ಅಂತ ಅನ್ಕೊಂಡಿದ್ವಿ, ತಾವುಗಳು ಕೂಡ ಅದೇ ರೀತಿ ಮಾಡ್ತಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸರ್. ರಾಧಾಕೃಷ್ಣ ಅವರು ನಾಮನಿರ್ದೇಶಿತ ಸದಸ್ಯರು MCC ಸರ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಅನಿಲ್ ಅವರು ಅಧ್ಯಕ್ಷರು ಜಿಲ್ಲಾ ಪೌರ ಕಾರ್ಮಿಕರ ಸಂಘ ಸರ್, ಥ್ಯಾಂಕ್ ಯು. ಅದೇ ರೀತಿ ಮೇಡಮ್ ಪ್ರಸನ್ನ ರವಿ ಅವರು ಸಾಮಾಜಿಕ ಕಾರ್ಯಕರ್ತೆ ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರಿದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು